ಪ್ರಾರಂಭಿಸೋಣ. ಯಕ್ಷಮೌತಿಕ ಎಂಬ ಅಭಿಧಾನವನ್ನು ಹೊಂದಿದ ಈ ನಮ್ಮ ಕೂಟ ಸಂಸ್ಥೆಯ ಹಮ್ಮಿಕೊಂಡ ಯಕ್ಷ ಸಪ್ತಾಹ ಹಾಗೂ ಹರೀಶ್ ಬಳಂತಿಮೊಗರ್ ಇವರ ಸ್ವರ್ಣ ಸಂಭ್ರಮಾಚರಣೆಯ ಶುಭಾವರಸದ 2ನೆಯ ದಿನ. ಇಂದಿನ ದಿನ ಸನ್ಮಾನಿಸಲ್ಪಡುವವರು ಶ್ರೀ ಬೆಳ್ಳಗೆ ನಾರಾಯಣ ವಣಿಯಾಣಿ, ಹಿರಿಯ ಅರ್ಥಧಾರಿಗಳು, ಹಾಗೂ ಶ್ರೀ ವಿ ಕುಳಮರ್ವ. ಇವರನ್ನು ನಮ್ಮ ಗುರುಗಳಾದ ಶ್ರೀಯುತ ಹರೀಶ್ ಬಳಂತಿಮೊಗರ್ ಇವರು ವೇದಿಕೆಗೆ ಕರೆಕೊಂಡು ಬರಬೇಕೆಂದು ವಿನಯದಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ವೃತ್ತಿಯಲ್ಲಿ ಅಧ್ಯಾಪಕರಾಗಿ, ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ, ಅನೇಕ ಸಾಹಿತ್ಯಾಸಕ್ತರಿಗೆ ಮಾರ್ಗದರ್ಶಕರಾಗಿ, ಹಲವಾರು ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿ ಕನ್ನಡಾಂಬೆಯ ಸೇವೆಗೈಯುತ್ತಿರುವ ಶ್ರೀ ಬಿ ವೆಂಕಟಪ್ಪ ಕುಳಮರ್ವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಕುಳಮರ್ವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ತಂಡದ ಸದಸ್ಯರು ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜಯಕ್ಕನವರು ಬಂದು ಸ್ವಾಗತಿಸುತ್ತಾ ಇದ್ದಾರೆ. ಹಾಗೂ ಬಹುಮುಖ ಪ್ರತಿಭೆಯ ಪಂಚಭಾಷಾ ಪಂಡಿತರಾದ ಶ್ರೀ ಬೆಳ್ಳಿಗೆ ನಾರಾಯಣ ವಣಿಯಾಣಿಯವರು. ಇವರು ಪ್ರವಚನ, ಸಾಹಿತ್ಯ, ಜ್ಯೋತಿಷ್ಯ ಮಾತ್ರವಲ್ಲ, ಯಕ್ಷಗಾನ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಇಂದು ನಮ್ಮ ಚಿಕ್ಕ ಹಾಗೂ ಚೊಕ್ಕವಾದ ಸಭೆಗೆ ಬಂದು ನಮ್ಮ ಕಾರ್ಯಕ್ರಮದ ಮೌಲ್ಯವನ್ನು ಹೆಚ್ಚಿಸುವವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ನಮ್ಮ ತಂಡದವರಾದ ಸುಲೋಚನವರು ಅವರಿಗೆ ಪುಷ್ಪಗುಚ್ಛವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಗುರುಗಳಾದ ಹರೀಶ್ ಬಳಂತಿಮೊಗರು ಇವರನ್ನು ನಾವು ಸ್ವಾಗತಿಸುತ್ತಾ ಇದ್ದೇವೆ. ಹಾಗೂ ಸಭೆಯಲ್ಲಿ ಆಸೀನರಾದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಇಂದಿನ ತಾಳಮದ್ದಲೆಯನ್ನು ಪ್ರಸ್ತುತಪಡಿಸಲಿರುವ ಮಹಿಳಾ ಯಕ್ಷ ಕೂಡ ಪೊನ್ನೆತ್ತೋಡಿ ಇವ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೂ ಕಣಿಪುರ ಪತ್ರಿಕೆಯ ಸಂಪಾದಕರಾದ ಚಮ್ಮಲ್ ತಿಮಾರ್ ಇವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಹಾಗೂ ಇದೀಗ ಶ್ರೀ ಬೆಳ್ಳಿಗೆ ನಾರಾಯಣ ವಣಿಯಾಣಿ ಇವರನ್ನು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವರ ಅಭಿನಂದನಾ ನುಡಿಯನ್ನು
ನಮ್ಮ ಗುರುಗಳಾದ ಹರೀಶ್ ಬಳಂತಿಮಗರವರು ಆಡಲಿದ್ದಾರೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತ ವಿ ಕುಳಮರು ಅವರೇ, ಕುಳವರ್ಮ ಅಲ್ಲ ಕುಳಮರುವರೇ, ಹಾಗೆ ಈ ದಿನ ನಮ್ಮಿಂದ ಗೌರವಿಸಲ್ಪಡುವಂತಹ ಶ್ರೀಯುತ ಬೆಳ್ಳಿಗೆ ನಾರಾಯಣಮಣಿಯನಿಯವರೇ, ಸೇರಿದಂತಹ ಎಲ್ಲರೂ, ಕಣಿಪುರ ಪತ್ರಿಕೆಯ ಸಂಪಾದಕರು, ಹಾಗೆ ಶ್ರೀಯುತ ಬೇಸಿ ಗೋಪಾಲಕೃಷ್ಣ ಭಟ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಮುಂದಿನ ಯಕ್ಷಗಾನ ತಾಳಮದ್ದಳೆಯನ್ನು ಇಲ್ಲಿ ಪ್ರದರ್ಶಿಸಲಿರುವಂತಹ ಮಹಿಳಾ ಯಕ್ಷಕೂಟ ಪೊನ್ನೆತೋಡಿ ಇದರ ಸದಸ್ಯರು ಬಂದಿದ್ದಾರೆ. ಸಮೀಪದ ಯಕ್ಷ ಕಲಾಭಿಮಾನಿಗಳು ಬಂದಿದ್ದಾರೆ. ಎಲ್ಲರಿಗೂ ವಂದಿಸ್ತಾ, ನನಗೆ ಹೆಚ್ಚು ವಿವರ ಗೊತ್ತಿಲ್ಲದ ಆದರೆ ಹೃದಯಕ್ಕೆ ಹತ್ತಿರವಾದಂತಹ ಹಿರಿಯ ಯಕ್ಷಗಾನ ಅರ್ಥಧಾರಿ ಬೆಳ್ಳಿಗೆ ನಾರಾಯಣಮಣಿಯವರನ್ನು ನಾನು ಈ ಹೊತ್ತು ಅಭಿನಂದಿಸ್ತಾ ಇದ್ದೇನೆ. ಎಷ್ಟೋ ಬಾರಿ ಏನಾಗ್ತದೆ ಕೇಳಿದ್ರೆ ನಮಗೆ ಅವರ ವಿವರ ಗೊತ್ತಿರುವುದಿಲ್ಲ. ಅವರು ಎಲ್ಲಿ ಹುಟ್ಟಿದ್ರು, ಅವರ ತಂದೆ ತಾಯಿ ಯಾರು, ಅದು ಕೆಲವು ಬಾರಿ ನಮಗೆ ಮುಖ್ಯವೂ ಆಗುವುದಿಲ್ಲ. ಆದರೆ ಆ ಕ್ಷೇತ್ರದಲ್ಲಿ ಅವರು ಸಾಧಿಸಿದಂತಹ ಸಾಧನೆ ಅನ್ನುವುದು ನಮ್ಮ ಹೃದಯಕ್ಕೆ ಅವರನ್ನು ಹತ್ತಿರ ಮಾಡುತ್ತದೆ. ಇನ್ನೊಂದು, ನಮ್ಮ ಕಣಿಪುರದ ಸಂಪಾದಕರು ಹೇಳಿದ ಹಾಗೆ 83, 84 ಹರೆಯದ ಹಿರಿಯರಾದರೂ ಮಾತನಾಡುತ್ತಾ ಇರುವಾಗ ಅವರೇನು ಅಂತ ಕೇಳಿದ್ರೆ ನಮ್ಮ ಪ್ರಾಯಕ್ಕೆ ಇಳಿತಾರೆ ಅಂತ. ಕೆಲವು ಬಾರಿ ಶರೀರಕ್ಕೆ ಪ್ರಾಯ ಆಗುವುದು, ಮನಸ್ಸು ಮಗುವಿನ ಹಾಗೆ ಇರುವುದು ಅಂತ ಉಂಟು. ಇನ್ನು ಕೆಲವು ಕಡೆ ಏನಾಗ್ತದೆ ಕೇಳಿದರೆ ಶರೀರಕ್ಕೆ ಹೆಚ್ಚು ಪ್ರಾಯ ಆಗಿರುವುದಿಲ್ಲ, ತುಂಬ ಎಳೆತನದ ಹುಡುಗರು ಮುದುಕರ ಹಾಗೆ ಮಾತಾಡಿ ಬಿಡ್ತಾರೆ. ತುಂಬ ಗೊತ್ತಿದ್ದವರಾಗೆ ಮಾತಾಡುದು, ವರ್ಷ 10 ಆಗಿರುವುದಿಲ್ಲ ಅವನಿಗೆ. ಹಾಗೆಂತ ನೀವು ಮಕ್ಕಳಾಟಿಗೆ ಮಾತಾಡ್ತೀರಿ ಅಂತ ಹೇಳಿದ್ದಲ್ಲ. ಮಕ್ಕಳ ಆಟಿಕೆ ಬೇರೆ, ಮಕ್ಕಳ ಮನಸ್ಸು ಬೇರೆ ಅಲ್ವಾ ಸರ್? ನನಗೂ ಅವರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ. ನಾನು 1-2 ಸಾರಿ ಅವರ ಜೊತೆಗೆ ಅರ್ಥ ಹೇಳಿದ್ದೇನೆ. ನನ್ನ ಸುಧನ್ನು ಅವರ ಪ್ರಭಾವತಿಯಾಗಿದೆ ತಾಳಮದ್ದಳೆ. ಮತ್ತೆ ಎಷ್ಟೋ ಸಲ ನಾನು ಅವರ ಜೊತೆಯಾಗಿ ತಾಳಮದ್ದಳೆಯ ವೇದಿಕೆಯಿಂದಲೂ ಕೆಳಗೆ ಸವಿ ನೆನಪುಗಳನ್ನು, ಅನುಭವಗಳನ್ನು ಹಂಚಿಕೊಂಡಿದ್ದೇನೆ. 1939 ಇಸವಿ ಇರಬೇಕಲ್ಲ ಸರ್ ನಿಮ್ಮ? ನೋಡಿ, 1939 ಅಂದರೆ 83 ವರ್ಷ. ಸುಮಾರು ಶೇಣಿಯವರ ಸಮಕಾಲೀನರು ಅಂತ ಹೇಳ್ಬೋದು. ಹತ್ರ ಶೇಣಿಯವರ ಅರ್ಥ ಹೇಳಿಕೊಂಡಿದ್ದಂತಹ ಕಾಲದಲ್ಲಿ ಹೇಳಿಕೊಂಡಿದ್ದವರು ಮಾತ್ರವಲ್ಲ, ನಮ್ಮ ಈ ನೀರ್ಚಾಲು ಅಥವಾ ಈ ಕೇರಳದ ಪರಿಸರದಲ್ಲಿ ಅಡ್ಕ ಗೋಪಾಲಕೃಷ್ಣ ಭಟ್ರು, ಅಂಬೆಮೂಲೆಯವರು, ಉಡುಪಮೂಲೆಯವರು, ಪಟ್ಟಾಜಿ ರಮಣಣ್ಣ, ಹೀಗೆ 4 ಮಂದಿ ಒಂದು ಕಾಲದಲ್ಲಿ ಸುಪ್ರಸಿದ್ಧರಾಗಿದ್ದರು. ಅಂಥವರ ಜೊತೆಯಾಗಿ ಅರ್ಥವನ್ನು ಹೇಳುತ್ತಾ ಬೆಳೆದವರು. PUCಯವರೆಗೆ ವಿದ್ಯಾಭ್ಯಾಸವನ್ನು ಶೈಕ್ಷಣಿಕವಾಗಿ ನಾವು ಏನು ಹೇಳುದು, ಶಾಲೆಯ ವಿದ್ಯಾಭ್ಯಾಸ ಅಂತ ಹೇಳ್ತೇವಲ್ಲ, ಅದನ್ನು PUCಯವರೆಗೆ ಮಾಡಿದವರಾದರೂ ಅವರು ಸಂಸ್ಕೃತ ಪಂಡಿತರು ಹೌದು, ಸಂಸ್ಕೃತ ಅಭ್ಯಾಸವನ್ನು ಮಾಡಿದವರು ಹೌದು. ಶಾಲೆಯ ವಿದ್ಯಾಭ್ಯಾಸ ಅಂತ ಹೇಳುವಾಗ ಒಂದು ನೆನಪಾಯಿತು ನನಗೆ. ಐನ್ಸ್ಟೀನ್ ಒಂದು ಮಾತು ಹೇಳಿದ್ದಾನಂತೆ, ನೀವು ಶಾಲೆಗೆ ಹೋಗಿ ಎಲ್ಲ ಪಾಠ ಎಲ್ಲ ಕಲಿತೀರಲ್ಲ, ಯಾವುದು ನಾವೀಗ ಹೇಳುವ ಶಾಲೆ ಅಂತ ಹೇಳ್ತೇವಲ್ಲ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲಿ ಹೋಗಿ ಪಾಠ ಕಲಿತು ಡಿಗ್ರಿಯ ಮತ್ತೊಂದು ಆಗಿ ಹೊರಗೆ ಬರ್ತೇವಲ್ಲ, ಬಂದು ಆ ಶಾಲೆಯಲ್ಲಿ ಕಲ್ತದ್ದು ಪೂರ ಮರ್ತ ಮೇಲೆ ನಮಗೇನು ನೆನಪುಳಿತದೆ ಅದು ನಿಜವಾದ ವಿದ್ಯೆ ಅಂತ. ಆ ನೆಲೆಯಿಂದ ಅವರಿಗೆ PUC ಆಗಿದೋ ಅಲ್ಲ ಡಿಗ್ರಿ ಆಗಿದೋ ಅದಲ್ಲ, ಜೀವನದಲ್ಲಿ ಉಳಿದಂತಹ ಕ್ಷೇತ್ರಗಳಲ್ಲಿ ಅವರು ಏನನ್ನು ಸಾಧಿಸಿದ್ದಾರೆ ಅದು ಉಳಿತದೆ ನನಗೆ ಕೊನೆಗಾಗುವಾಗ. ನಾನು ಎಷ್ಟೋ ಸಲ ಹೇಳುವುದುಂಟು, ಆ 10ನೇ ಕ್ಲಾಸಿನಲ್ಲಿ ರ್ಯಾಂಕು, PUCಯಲ್ಲಿ ರ್ಯಾಂಕು ಅಂತ ಫೋಟೋ ಬರ್ತದೆ ಪೇಪರಲ್ಲಿ. 15 ವರ್ಷ 20 ವರ್ಷ ಕಳೆದ ಮೇಲೆ ಆ ಮಕ್ಕಳು ಏನಾಗಿದ್ದಾರೆ ಅಂತ ನೋಡಬೇಕು ನಾವು ಅಂತ. ಶೈಕ್ಷಣಿಕವಾದ ಒಂದು ವಿದ್ಯಾಭ್ಯಾಸದಿಂದಲೇ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಆ ನೆಲೆಯಿಂದ ಅವರ ಶಿಕ್ಷಣ, ಶಾಲಾ ಶಿಕ್ಷಣ, ವಿದ್ಯಾಭ್ಯಾಸ ಎಷ್ಟೇ ಇರಲಿ, ತಮ್ಮ ಜೀವನದಲ್ಲಿ ಹೊರಗಿನಿಂದ ಅವರು ಗಳಿಸಿಕೊಂಡಂತಹ ವಿದ್ಯೆ ಅನ್ನೋದು ಮೌಲ್ಯಯುತವಾದದ್ದು, ಅಪಾರವಾದದ್ದು. ಪರಂಪರೆಯಿಂದ ಬಹುಶಃ ಯಕ್ಷಗಾನದ ಕುಟುಂಬ ಅಲ್ಲ ಅವರದ್ದು, ಅಲ್ವಾ ಸರ್? ನಿಮ್ಮ ಹಿನ್ನೆಲೆ ಇಲ್ಲ. ಆದರೆ ಅನಿವಾರ್ಯವಾಗಿ
ಅವರು ಒಂದು ತಾಳಮದ್ದಳೆಯಲ್ಲಿ ಅರ್ಥ ಹೇಳುವುದಕ್ಕೆ ತೊಡಗಿ ಕಂಡೆತ್ತೋಡಿ ನಾರಾಯಣ ಕೇಕುಣ್ಣಯ್ಯರ ಪ್ರಚೋದನೆಯಿಂದ ಒಂದು ಸಂಘದ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡಿಕೊಂಡಿದ್ದಂತಹ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರು ಕಂಡೆತ್ತೋಡಿಯವರ ಪ್ರೇರಣೆಯಿಂದ ಪ್ರಚೋದನೆಯಿಂದ ಅರ್ಥ ಹೇಳುವುದಕ್ಕೆ ತೊಡಗಿ ಮುಂದೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳು ಧರ್ಮರಾಯನೋ ಭೀಷ್ಮನೋ ಸೌಮ್ಯ ಪಾತ್ರಗಳನ್ನು ಖಳಪಾತ್ರಗಳನ್ನು ಸ್ತ್ರೀ ಪಾತ್ರಗಳನ್ನು ಎಲ್ಲವನ್ನು ಅವರು ಹೇಳಬಲ್ಲವರಾದರೂ ಬಹುಶಃ ಹೆಚ್ಚಾಗಿ ಅವರು ಕಾಣಿಸಿಕೊಂಡದ್ದು ಸೌಮ್ಯ ಪಾತ್ರಗಳಲ್ಲಿ ಅಂತ ಕಾಣ್ತದೆ. ಮತ್ತು ನಾನು ಅವರೊಡನೆ ಅರ್ಥ ಹೇಳಿದ ಅನುಭವದಿಂದ ಹೇಳ್ತಾ ಇದ್ದೇನೆ, ಕೇವಲ ಪದ್ಯಕರ್ತ ಮಾತ್ರ ಹೇಳುವುದು ಅವರ ಅಪೇಕ್ಷೆ ಅಲ್ಲ. ಪದ್ಯಕರ್ತ ಯಾರು ಹೇಳ್ತಾರೆ, ಅದರ ಹಿನ್ನೆಲೆ ಬೇಕು, ಯಾಕೆ ಏನು ಅನ್ನೋದು ಬೇಕು. ವಿಸ್ತೃತವಾದಂತಹ ಅಧ್ಯಯನವನ್ನು ಮಾಡಿ ಮತ್ತೆ ಅದರ ಕುರಿತಾಗಿ ಅವರು ತೊಡಗಿಕೊಳ್ಳುವುದು ಪಾತ್ರಕ್ಕೆ. ಈಗ ಇತ್ತೀಚೆಗೆ ಅದು ಕಡಿಮೆ ಆಗ್ತದೆ ಅಂತ ಈಗ ನಾವು ಮಾತಾಡಿಕೊಂಡದ್ದು. ಅಧ್ಯಯನ ಅನ್ನುವುದಿಲ್ಲ, ಮೊದಲೇ ವೇದಿಕೆಗೆ ಬಂದು ತಮಗೇನು ಗೊತ್ತುಂಟು ಅದು ಎರಡು ವಿಷಯ ಉಂಟು. ಒಂದು, ಬಾವಿಯಲ್ಲಿ ಹೊರತೆಯ ನೀರು ಬರ್ತಾ ಇರ್ತದೆ, ಹಾಗೆಂತ ಬಾವಿಯಲ್ಲಿ ನೀರಿನ ಉಕ್ಕಿ ಹರಿಯುವುದಿಲ್ಲ, ಹೊರತೆ ಕಡಿಮೆ ಆಗುವುದಿಲ್ಲ. ಇನ್ನೊಂದುಂಟು, ಮಳೆಗಾಲದಲ್ಲಿ ಎಲ್ಲಿಯಾದ್ರೂ ಒಂದು ಹೊಂಡದಲ್ಲಿ ಎರುಕ್ಕಿ ನೀರು ನಿಲ್ಲುವುದು, ನೋಡುವಾಗೊಮ್ಮೆ ತುಂಬಾ ಕಾಣ್ತದೆ, 2 ದಿನ ಕಳೆಯುವಾಗ ಅದು ಬತ್ತಿ ಹೋಗ್ತದೆ ಬಿದ್ದಾಗುವಾಗ. ಈಗಿನ ಹೆಚ್ಚಿನ ಪಾಂಡಿತ್ಯ ಹಾಗೆ ಆಗಿದೆ. ಮಳೆಗಾಲದಲ್ಲಿ ನಿಂತ ನೀರಿನ ಹಾಗೆ, ಅಂದ್ರೆ ಎಲ್ಲೆಲ್ಲಿಂದಲೇ ಎರವಲು ಪಡ್ಕೊಂಡದ್ದು ಬೇರೆ ಕಡೆಯಿಂದ. ಅವರ ಹತ್ರ ಸ್ವಂತ ಏನುಂಟು ಅಂತ ಕೇಳಿದ್ರೆ ಏನಿರುವುದಿಲ್ಲ. ಹೊರತ ನೀರು ಹಾಗಲ್ಲ, ಅದು ಹೆಚ್ಚು ಆಗುವುದಿಲ್ಲ ಕಡಿಮೆ ಆಗುವುದಿಲ್ಲ, ಏಕ ಪ್ರಕಾರವಾಗಿ ಹರಿತಾ ಇರ್ತದೆ. ಹಾಗೆ ಆ ಒಳಗಿನ ಅಂತಃಸತ್ವ ಅನ್ನುವಂತಹ ಹೊರತೆಯ ನೀರು ಸದಾ ಹರಿಯುತ್ತಿರುವಂತಹ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರು ಕನ್ನಡವೋ ತುಳುವೋ ಮಲಯಾಳವೋ ಸಂಸ್ಕೃತವೋ ಹೀಗೆ ಬೇರೆ ಬೇರೆ ಭಾಷೆಗಳನ್ನು ತಿಳಿದವರು ಹೌದು. ವಾಸ್ತುವಿನಲ್ಲಿ ಹಾಗೆ ವೈದ್ಯಕೀಯವಾದಂತಹ ಕ್ಷೇತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ಪ್ರತಿಯೊಂದರಲ್ಲೂ ಕೈಯಾಡಿಸಿದಂತಹ ಬೆಳ್ಳಿಗೆಯವರು ಒಂದು ವಿಶೇಷ ಏನು ಕೇಳಿದರೆ, ನಮ್ಮಲ್ಲಿ ಒಂದು ಮಾತುಂಟು, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ಮಾತ್ರವಲ್ಲ, ವಿದ್ಯೆ ಅನ್ನೋದು ವಿನಯವನ್ನು ಕೊಡ್ತದೆ ಅಂತ ಒಂದು ಮಾತುಂಟು. ತಾವು ಎಷ್ಟು ಹಿರಿಯರಾದರೂ, ತಾವು ಎಷ್ಟು ಜ್ಞಾನಿಗಳಾದರೂ ಅದನ್ನು ಅವರು ತೋರಿಸಿಕೊಳ್ಳದೆ ನನ್ನ ಹಾಗಿದ್ದ ಒಬ್ಬ ಕಿರಿಯನಲ್ಲೂ ಕೂಡ ಸಮಾನ ಭಾವನೆಯಿಂದ ಮಾತನಾಡ್ತಾರೆ ಅಂತ ಆದರೆ ನಿಜವಾಗಿ ಅವರು ವಿದ್ಯಾವಂತರು ಅಂತ ನಾನು ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಬೇಕಾಗ್ತದೆ. ಜ್ಞಾನಿಗಳಾದವರು, ಪಂಡಿತರಾದವರು ನಿಜಾರ್ಥದಲ್ಲಿ ಯಾರಿದ್ದಾರೆ ಅವರು ಯಾವತ್ತೂ ಹಾಗೆ, ವಿನಯವೇ ಅವರ ಸಹಜವಾದಂತಹ ಗುಣವಾಗಿರ್ತದೆ. ಅಂತಹ ಶ್ರೀಯುತ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರು 83-84 ಪ್ರಾಯದಲ್ಲಿ ತಮ್ಮ ಜೀವನದಲ್ಲಿ ಒಂದು 50-60 ವರ್ಷ ಆಗಲಿಕ್ಕಿಲ್ಲ ಸರ್ ನೀವು ಈ ಕ್ಷೇತ್ರ ಕೇಳೋದು? 40 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ತಾಳಮದ್ದಳೆಯೋ ಅಥವಾ ಬೇರೆ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಪ್ರವಚನವೋ, ಅಂತೂ ಸಾಂಸ್ಕೃತಿಕವಾದಂತಹ ಒಂದು ವಲಯ ಅಂತ ನಾವು ಏನನ್ನು ಹೇಳ್ತೇವೆ ಅದರಲ್ಲಿ ಪ್ರವೃತ್ತರಾಗುತ್ತಾ ಈ ಮುಳ್ಳೇರಿಯ ಬದಿಯಡ್ಕ ನೀರ್ಚಾಲು ಪರಿಸರದ ಸಂಘದ ತಾಳಮದ್ದಳೆ ಅರ್ಥಧಾರಿಗಳಿಗೆ ಮಾರ್ಗದರ್ಶಕರಾಗುತ್ತಾ ಅಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಜೀವಂತವಾಗಿ ಇರಿಸಿದ್ದಾರೆ. ಅಂತಹ ಹಿರಿಯ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರನ್ನು ಸನ್ಮಾನಿಸುವಂತಹ ಸುಯೋಗ ಇವತ್ತು ನಮ್ಮ ಈ ಯಕ್ಷಮೌಕ್ತಿಕ ತಂಡಕ್ಕೆ ಬಂದೊದಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ. ಇದು ನಮ್ಮ ಭಾಗ್ಯ ಅಂತ. ಇಂತಹ ಹಿರಿಯರನ್ನೆಲ್ಲ ವೇದಿಕೆಯಲ್ಲಿ ಗುರುತಿಸುವುದು ನಮ್ಮ ಭಾಗ್ಯ. ದಯಮಾಡಿ ಸಮ್ಮಾನ ಪತ್ರ ಹಾಗೆ ಸ್ಮರಣಿಕೆ ಹಣ್ಣು ಹಂಪಲು ಎಲ್ಲವನ್ನು ತಂದು ಹಿರಿಯರಾದಂತಹ ಬೆಳ್ಳಿಗೆ ಅವರನ್ನು ಗೌರವಿಸಬೇಕು. ಶಾಲು ಹೊದಿಸಿ ಹಾಗೆ ಹಾರವನ್ನು ಹಾಕಿ ಆಯುರಾರೋಗ್ಯ ಭಾಗ್ಯವನ್ನು ಹಿರಿಯರಾದಂತಹ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರಿಗೆ ಭಗವಂತ ನೀಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ನೋಡಿ
ಯಕ್ಷಮೌತಿಕ ಮಹಿಳಾ ಕೂಟ ಮಂಗಲ್ಪಾಡಿ ಹರೀಶ್ ಬಳಂತಿಮೊಗರು ಇವರ ಸ್ವರ್ಣ ಸಂಭ್ರಮಾಚರಣೆ, ಹಿರಿಯ ಸಾಧಕರಿಗೆ ಸನ್ಮಾನ ಮತ್ತು ತಾಳಮದ್ದಲೆ ಸಪ್ತಾಹ. ದಿನಾಂಕ 28/3/2022 ಸೋಮವಾರ ಸಭಾಧ್ಯಕ್ಷರಾದ ಶ್ರೀ BV ಹುಳಮರ್ವ ಸಾಹಿತಿಗಳು ಮತ್ತು ಸೇರಿದ ಸಮಸ್ತ ಸಜ್ಜನ ಬಂಧುಗಳ ಸಮ್ಮುಖದಲ್ಲಿ ಹಿರಿಯ ಅರ್ಥಧಾರಿಗಳಾದ ಶ್ರೀ ಬೆಳ್ಳಿಗೆ ನಾರಾಯಣ ಮಣಿಯಾಣಿ ಇವರಿಗೆ ನೀಡುವ ಸನ್ಮಾನ ಪತ್ರ. ಆದರಣೀಯರೇ, ಕನ್ನಡದ ಹೆಮ್ಮೆಯ ಕಲೆಯಾದ ಯಕ್ಷಗಾನ ಕ್ಷೇತ್ರಕ್ಕೆ ಆಕಸ್ಮಿಕವಾಗಿ ಪ್ರವೇಶಿಸಿದ ನೀವು ಆಮೇಲೆ ಬೆಳೆದು ಬಂದ ರೀತಿ ಆಶ್ಚರ್ಯಕರವಾದುದು. ಕೇವಲ ಪದ್ಯಕ್ಕೆ ಅರ್ಥ ಹೇಳುವುದು ಮಾತ್ರ ನಿಮ್ಮ ಉದ್ದೇಶವಲ್ಲ. ಪ್ರತಿಯೊಂದು ಪಾತ್ರದ ಅಂತರಂಗವನ್ನು ಅರಿತು, ಜೊತೆಗೆ ರಾಮಾಯಣ, ಮಹಾಭಾರತ, ಭಾಗವತ ಮೊದಲಾದ ಪುರಾಣ ಗ್ರಂಥಗಳನ್ನು ಓದಿ ಪಾಂಡಿತ್ಯಪೂರ್ಣವಾದ ಅರ್ಥಗಾರಿಕೆಯಿಂದ ತಾಳಮದ್ದಲೆ ಕ್ಷೇತ್ರದಲ್ಲಿ ಪ್ರಕಾಶಿಸಿದವರು. ನೀವು ಎಲ್ಲ ಶೈಲಿಯ ಪಾತ್ರಗಳನ್ನು ನಿರ್ವಹಿಸಿದರೂ ಸೌಮ್ಯ ಪಾತ್ರಗಳ ಅರ್ಥ ಹೇಳುವುದರಲ್ಲಿ ಹೆಚ್ಚು ಪರಿಣಿತರು. ಅರ್ಥಧಾರಿ ಮಾತ್ರವಲ್ಲದೆ ಪ್ರವಚನ, ಸಾಹಿತ್ಯ, ಜ್ಯೋತಿಷ್ಯ, ವಾಸ್ತುವಿಜ್ಞಾನ, ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದವರು. ಕನ್ನಡ, ತುಳು, ಮಲಯಾಳ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಹೀಗೆ ಪಂಚಭಾಷಾ ಪ್ರವೀಣರಿದ್ದೀರಿ. ತಮ್ಮ ಪ್ರಖರವಾದ ಪ್ರತಿಭೆ ಪಾಂಡಿತ್ಯಗಳಿಂದ ತಾಳಮದ್ದಲೆ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದ ತಮ್ಮನ್ನು ಸನ್ಮಾನಿಸುವ ಅವಕಾಶ ನಮಗೆ ದೊರೆತದ್ದು ನಮ್ಮ ಸೌಭಾಗ್ಯ. ತಮ್ಮ ಮುಂದಿನ ಜೀವನ ಸಂತೋಷ, ನೆಮ್ಮದಿಯಿಂದ ಕೂಡಿರಲಿ. ನಿಮ್ಮ ಕುಲದೇವರು ಹಾಗೂ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಯಕ್ಷಮೌತಿಕ ಮಹಿಳಾ ಕೂಟ ಮಂಗಲ್ಪಾಡಿ. ನಮ್ಮ ಗುರುಗಳಾದ ಹರೀಶ್ ಬಳಂತಿಮೊಗರು ಪ್ರಭಾವತಿ ಸುಧನ್ವ ನಾವು ಅವರ ಜೊತೆಯಾಗಿ ಮಾಡಿದ್ದೇವೆ ಅಂತ ಹೇಳಿದರೆ ಬಹಳ ಸಂತೋಷವಾಯಿತು ನನಗೆ ಕೇಳಿ. ಅಭಿನಂದನಾ ನುಡಿಗಳನ್ನು ಆಡಿದ ನಮ್ಮ ಗುರುಗಳಿಗೆ ನಾನು ವಂದಿಸುತ್ತಾ ಇದ್ದೇನೆ. ಇನ್ನು ಸಭೆಯ ಅಧ್ಯಕ್ಷರ ಭಾಷಣ. ಇಂದು ಸನ್ಮಾನಿತರಾದ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರು 2 ಮಾತುಗಳನ್ನಾಡಲಿಕ್ಕೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಿಯ ಮಿತ್ರರಾದಂತಹ ಹರೀಶ್ ಬಳಂತಿಮೊಗರವರೇ, ಇಲ್ಲಿ ಸೇರಿದಂಥ ನನ್ನ ಅನೇಕ ಮಿತ್ರರು ಮತ್ತು ವಂದನೀಯರಂತಹ ಮಹಿಳೆಯರೇ, ಮಹನೀಯರೇ, ನನ್ನ ಮಟ್ಟಿಗೆ ಸುದಿನವಲ್ಲವೇ? ಹಾಗಲ್ವೇ ನಾನು ಹೇಳಬೇಕಾದ್ದು. ಜನ ಎಷ್ಟೇ ಕಮ್ಮಿ ಇರಲಿ, ಒಬ್ಬೊಬ್ಬರ ತೂಕದಿಂದ ಲೆಕ್ಕ ಮಾಡಿದರೆ ಆ ಜನರ ಸಂಖ್ಯೆ ಎಷ್ಟು ಮುಟ್ಟುತ್ತದೆ ಅಂತ ಹೇಳಲಿಕ್ಕೆ ಆಗುತ್ತದೆ. ನೀವು ಲೆಕ್ಕ ಹಾಕಿ ನೋಡಿ. ಎಲ್ಲರೂ ವಿದ್ವಾಂಸರು. ಆ ವಿದ್ವತ್ತಿನ ಮಟ್ಟವನ್ನು ಲೆಕ್ಕ ಹಾಕುವಾಗ ಅದು ಬಹಳಷ್ಟು ಎತ್ತರಕ್ಕೆ ವೈಶಾಲ್ಯಕ್ಕೆ ಏರುತ್ತದೆ. ಅದರಲ್ಲಿ ಇರುವುದು ನಿಜವಾದಂತಹ ಸನ್ಮಾನ. ಹಾಗಾಗಿ ಆ ಧನ್ಯತಾ ಭಾವ ನನಗೆ ಬಂದದ್ದು. ಹೇಳಿ ಕೇಳಿ ಯಾವುದೋ ಒಂದು ಉದ್ಯೋಗದಲ್ಲಿ ಒಂದಷ್ಟು ಕಾಲ ಹೊರಗೆ ಇದ್ದೆ. ಮತ್ತು ನಮ್ಮ ಪಾರಂಪರೆಯಿಂದ ಬಂದಂಥ ಯಾವ ಒಂದಷ್ಟು ಜಾಗೆಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಗೆ ಬಂದಾಗ ಪುನಃ ನಾನು ಊರಿಗೆ ಬರಬೇಕಾಯಿತು. ಊರಿನಲ್ಲಿ ನೆಲೆ ನಿಂತಾಗ ಪಕ್ಕದಲ್ಲಿ ಸಂಬಂಧಪಟ್ಟಂಥ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಪ್ರಾರಂಭವಾಯಿತು.
ಅಲ್ಲಿ ಆಗ ನಾನು ಅಲ್ಲಿ ವಿಶೇಷವಾಗಿ ಭಾಗವಹಿಸಲಿಲ್ಲ. ಆದರೆ ಕೆಲವರೆಲ್ಲ ಅಲ್ಲಿ ಹಳ್ಳಿಯ ಆ ವಾತಾವರಣದಲ್ಲಿ ಯಕ್ಷಗಾನ ಪ್ರಾರಂಭ ಮಾಡಿದ್ರು. ಒಂದು ದಿವಸ ಆಕಸ್ಮಿಕವಾಗಿ ಪಕ್ಕದಲ್ಲಿ ಹೋಗ್ತಿರುವಾಗ ಅಲ್ಲಿ ಏನೋ ನಡೀತಾ ಇತ್ತು ಯಕ್ಷಗಾನ, ಕೇಳಲಿಕ್ಕೆ ಅಂತ ಹೋದೆ. ಅವರೆಲ್ಲರೂ ಆತ್ಮೀಯತೆಯಿಂದ ಸ್ವಾಗತಿಸಿ, ಮತ್ತು ನೀವು ಪ್ರತಿ ಶನಿವಾರ ನಾವು ಮಾಡ್ತಾ ಇದ್ದೀವಿ, ಬರಬೇಕು ಅಂತೇಳಿ ಕೇಳಿಕೊಂಡ್ರು. ಆಯಿತು ಅಂತ ಒಪ್ಪಿಕೊಂಡು ಸುಮ್ಮನೆ, ಯಾಕೆಂದರೆ ನಾನು ಯಕ್ಷಗಾನಕ್ಕೆ ಭಾಳ ವಿರೋಧಿಯಾಗಿದ್ದ ಕಾಲ ಅದು. ನನಗೆ ಅದರಲ್ಲಿ ಅಷ್ಟು ಅಭಿರುಚಿ ಇಲ್ಲವಾಯಿತು. ಆದರೆ ಹತ್ತಿರದ ಶನಿವಾರ ಬರುವಾಗ ಮುರಾಣಿ ಪಂಡ್ತಿರುತ್ತೆ, ಇರುವರ್ ಪೂಜಾರ ಅಂತ ಕೇಳಿದರು ಪಕ್ಕದ ಮನೆಯವರು. ಇರ್ಬೋದು ಅಲ್ಲಿ ಅನ್ಬರ್ತಿ ಹತ್ತಿ ಬರೋಡು ಹೋಯಿತು, ಒತ್ತಾಯದ ಮೇಲೆ ಕರ್ಕೊಂಡು ಹೀಗೆ ಹೋಯಿತು. ಸ್ವಲ್ಪ ಸಮಯ ಕಳೆಯುವಾಗ ಆ ಯಕ್ಷಗಾನದ ಸಂಘಕ್ಕೆ ಪ್ರಸಿದ್ಧ ಅರ್ಥಧಾರಿಗಳಾದಂಥ, ಬಹುಶಃ ಈಗಿನವರಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, ಒಂದು ಕಾಲದಲ್ಲಿ ಯಕ್ಷಗಾನದ ಪರಂಪರೆಯನ್ನು ಪ್ರಸರಿಸಿದಂಥ ಮಹಾನ್ ವ್ಯಕ್ತಿಯನ್ನು ನಾವು ಸ್ಮರಿಸುವುದಿದ್ದರೆ ಅದು ಕವಿಭೂಷಣ KP ವೆಂಕಪ್ಪ ಶೆಟ್ಟಿ. ನಿಮಗೆಲ್ಲ ದಂತಕಥೆಯಾಗಿ ಹೇಳಿದಿರ್ಬೋದಂತ, ಅದು ವಿಶೇಷ ಅರ್ಥ ಗೊತ್ತಿರಲಿಕ್ಕೆ. ಆದರೆ ಅದ್ಭುತವಾದಂಥ ವ್ಯಕ್ತಿತ್ವ. ಅವರು 1920ರ ದಶಕದ BA ಪದವೀಧಾರಿ. ಅವರು ಮತ್ತೆ ಊರಿನಲ್ಲಿರುವಾಗ ಯಕ್ಷಗಾನದ ಪುರಾಣದ ಅಭ್ಯಾಸ ನಡೆಸಿದರು, ಯಕ್ಷಗಾನದಲ್ಲಿ ಭಾಗವಹಿಸಿದರು. ಯಕ್ಷಗಾನಕ್ಕೆ ಇವತ್ತಿನ ಮಟ್ಟಿಗೆ ಇರುವಂತಹ ವಿಶಿಷ್ಟವಾದ ಅರ್ಥವನ್ನು ಹುಡುಕಿದಲ್ಲಿ ಮೊದಲಿಗರು ಅವರು. ಅವರ ಶಿಷ್ಯ ಪರಂಪರೆಯಲ್ಲಿ ಅನೇಕ ಮಂದಿ ಬಂದಿದ್ದಾರೆ. ಹೆಸರೆತ್ತಿ ಹೇಳಿದರೆ BS ಓಕುನಾಯರು ಅಂತ ಒಬ್ಬರಿದ್ದರು, ಪ್ರಾಣಾಜಿಗಳು. ಆಮೇಲೆ ಹೇಳುವುದಿದ್ರೆ ಶೇಣಿ ಗೋಪಾಲಕೃಷ್ಣ ಭಟ್ರು, ಆಮೇಲೆ ಪೆರ್ಲ ಕೃಷ್ಣ ಭಟ್ರು. ಎಲ್ಲರೂ ವೆಂಕಪ್ಪ ಶೆಟ್ಟರನ್ನು ಕಾಣದೆ ಯಾರೂ ಅರ್ಥಗಾರಿಕೆಯಲ್ಲಿ ಮೇಲೆ ಬರಲಿಲ್ಲ, ನಾನು ಧೈರ್ಯವಾಗಿ ಹೇಳಬಲ್ಲೆ. ಆದರೆ ವೆಂಕಪ್ಪ ಶೆಟ್ಟರು ಏನು ಕಲ್ತಿದ್ದಾರೆ, ಹೇಗೆ ಯಕ್ಷಗಾನ ನಿರ್ವಹಿಸಲು ಅಂತ ಹೇಳಲಿಕ್ಕೇ ಸಾಧ್ಯ ಇಲ್ಲ. ಯಾಕಂದರೆ ಕಲ್ತದ್ದೊಂದು, ಅವರು ಪ್ರವಚನ ಮಾಡ್ತಾ ಅಥವಾ ಭಾಷಣ ಮಾಡ್ತಾ ಅಥವಾ ಅರ್ಥ ಹೇಳ್ತಾ ಇದ್ದದ್ದು ಎಲ್ಲವೂ ಬೇರೆಯೇ. ಅದಕ್ಕೆ ಆ ಕಲಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ವೈದ್ಯಶಾಸ್ತ್ರ ಕಲ್ತರು. ಯಾಕಂದರೆ ಅವರಿಗೇನೋ ಅದು ಒಂದು ರೋಗ ಬಂತು, ಅದಕ್ಕೆ ವೈದ್ಯಶಾಸ್ತ್ರ ಕಲಿತು ಮದ್ದು ಮಾಡಿಕೊಂಡು ಗುಣಪಡಿಸಿಕೊಂಡು, ಮತ್ತು ಅವರು ಇದ್ದಂಥ ಮನೆ ಅಂದರೆ ಅವರಿಗೆ ಸಿಕ್ಕಿದ ಮನೆ ಹಳೆಯ ಕಟ್ಟಿನಲ್ಲಿ ಗೊತ್ತುಂಟಲ್ಲ ನಮಗೆ, ಹೆಂಡತಿಯ ಭಾಗದಿಂದಲೋ ಮನೆಯೆಲ್ಲ ಸಿಕ್ಕುವುದು, ಹಾಗೆ ಸಿಕ್ಕಿದ ಮನೆ ಅಂತೇಳಿ ಅದರ ಆಗು ಹೋಗುಗಳ ವಿಚಾರದಲ್ಲಿ ಅಲ್ಲಿ ಗಮನ ಹರಿಸುವಾಗ ವಾಸ್ತುಶಾಸ್ತ್ರವನ್ನು ಕಲಿತರು. ಆಮೇಲೆ ಹಳ್ಳಿಯಲ್ಲಿ ಬೇರೆ ಮನೋರಂಜನೆ ಇಲ್ಲದ ಕಾಲಕ್ಕೆ ಯಕ್ಷಗಾನದ ಬಗ್ಗೆ ಅವರು ಸ್ವಲ್ಪ ಅಧ್ಯಯನ ಶುರುವಾಯಿತು. ಹಾಗೆ ಮಾಡ್ತಾ ಮಾಡ್ತಾ ಮುಂದೆ ಬಂದರು. ಅವರು ಎಷ್ಟು ಎತ್ತರಕ್ಕೆ ಏರಿದರೆ, ಎಷ್ಟು ಆಳಕ್ಕೆ ಇದ್ದರು, ಎಷ್ಟು ವಿಶಾಲವಾಗಿ ಇದ್ದರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವ ಶಾಸ್ತ್ರವನ್ನು ಕೇಳಲಿ ಅವರಿಗೆ ಪ್ರತಿಯೊಂದು ಗೊತ್ತಿತ್ತು. ಒಂದು ಸಣ್ಣ ಉದಾಹರಣೆ ಹೇಳಬಲ್ಲೆ. ಎಡನೀರು ಸ್ವಾಮೀಜಿಯನ್ನು ಒಂದು ಸಲ ಭೇಟಿಯಾಗಬೇಕಾದ ಸಂದರ್ಭಗಳು, ಕೋಟು, ಕಚ್ಚೆ, ಮೊಂಡಾಸು ಇತ್ಯಾದಿಯವರ ವೇಷಭೂಷಣಗಳು. ತನ್ನ ಕೋಟಿನ ಗಿಸೆಯಿಂದ ಒಂದು ನಿಂಬೆಹಣ್ಣು ತೆಗೆದು ಸ್ವಾಮಿಯವರ ಪಾದದಲ್ಲಿಟ್ಟು ಹೀಗೊಂದು ನಮಸ್ಕಾರ ಮಾಡಿದರು. ಪಕ್ಕದ ಕುರ್ಚಿ ಎಳೆದು ಕೂತುಕೊಟ್ರು ಅಂತ. ಅಲ್ಲಿ ಇಟ್ಟು ದೇವರಿಗೆ ಕುರ್ಚಿ ಇಟ್ಟದ್ದಲ್ಲ, ಅಲ್ಲಿ ಇತ್ತು ಅಷ್ಟೇ. ಪಕ್ಕದಲ್ಲಿ ಕುರ್ಚಿ ಎಳೆದು ಕೂತುಕೊಳ್ಬೇಕಾದ್ರೆ ಸ್ವಾಮೀಜಿಯವರ ಎದುರಿನಲ್ಲಿ ಎಂಥ ದಾಷ್ಟ್ಯತನ ಅಂತ ನೀವು ಲೆಕ್ಕ ಹಾಕ್ಬೋದು. ಆದರೆ ಸ್ವಾಮೀಜಿಗೆ ಸಿಟ್ಟು ಬರಲಿಲ್ಲ. ಆಯ ಕುಲ್ಪಾಡು ಆಗ ಯೋಗ್ಯತೆ ಅಂತ ಹೇಳಿಬಿಟ್ರಂತೆ ಯಾರೋ ಕೇಳಿದ್ದಕ್ಕೆ. ಅಂದರೆ ಅಂತಹ ಸ್ವಾಮೀಜಿಯವರು ಆತ್ಮೀಯವಾಗಿ ಗೌರವಿಸ್ತಾ ಇದ್ದದ್ದು ಕಂಡು ತೋಡಿ ನಾರಾಯಣ ಕೇಕುನಾಳ. ನಾರಾಯಣ ಕೇಕುನಾಳಿಗೆ ಬಂದರೆ ಅಲ್ಲಿ ಕುರ್ಚಿ ಇಲ್ಲದೆ ಕೂತುಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ಯಾವ ಕವಿಭೂಷಣ ವೆಂಕಪ್ಪ ಶೆಟ್ಟಿ ಕೇಕುನಾಯರ ಮನೆಯಲ್ಲಿ ನೆಲದಲ್ಲೇ ಕೂತುಕೊಳ್ಳುವುದು. ಯಾಕಂದರೆ ಕೇಕುನಾಯರ ನೆಲದಲ್ಲೇ ಕೂತುಕೊಳ್ಳುವುದು. ಚಾಪೆ ಕೂಡ ಇಲ್ಲದೆ ಕೆಲವು ಸಲ ಕೂತ್ಕೊಳ್ತಾರೆ. ವೆಂಕಪ್ಪ ಶೆಟ್ಟಿಗೂ ಚಾಪೆ ಬೇಡ. ಅಂದರೆ
ಒಬ್ಬರು ಕೇಳಿದ್ರಂತೆ ಯಾವುದಾನೆ ಅಂಚ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದಂತೆ, ಅಯ್ಯೋ ಅವ್ರು ಜಾಯ್ತು ಅವರು ಅಂದರೆ ಅವರ ಬಿದ್ದೊತ್ತಿನಲ್ಲಿ ಇವರು ಸೋತು ಹೋಗಿದ್ದು. ಹಾಗಾದರೆ ನೀವೇ ಯೋಚನೆ ಮಾಡಿ, ವೆಂಕಪ್ಪ ಶೆಟ್ಟಿ ಇದ್ದರೂ ದೊಡ್ಡವರು ಯಾರು? ನಾರಾಯಣಕ್ಕೆ ಕುಮಾರ್. ಯಾಕಂದರೆ ಸ್ವಯಂ ಮನೆಯಲ್ಲಿ ಕೂತು ಸ್ವಯಂ ಅಭ್ಯಾಸ ಮಾಡಿದಂಥ ಮಹಾ ಸಂಸ್ಕೃತ ಪಂಡಿತ. ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಯಾವುದೇ ವಿದ್ಯಾಭ್ಯಾಸವಾಗಲಿ ಇದು ಅಭ್ಯಾಸದಿಂದಲೇ ಬರಬೇಕು. ಅದಕ್ಕೆ ವಿದ್ಯಾಭ್ಯಾಸ ಅಂತ ಹೇಳೋದು. ಕೇವಲ ಒಂದು ದಿನ ಬಿಟ್ಟರೆ ಮರುದಿವಸಕ್ಕೆ ಅದು ಮರೆತು ಹೋಗ್ಬೋದು. ಆದ್ದರಿಂದ ಅನಭ್ಯಾಸಿ ವಿಷಂ ವಿದ್ಯಾ, ಅಭ್ಯಾಸದಿಂದ ಮಾತ್ರ ಅದು ಬರ್ತದೆ. ಅದು ಮಸೆಯುತ್ತಲೇ ಇರಬೇಕು. ಒಂದು ದಿವಸ ತಪ್ಪಿದರೆ ಅದು ಮತ್ತೆ ಅದು ಏನಾಗ್ತದೆ ಅಂದರೆ ಅದರ ಹರಿತವನ್ನು ಕಳ್ಕೊಡುತ್ತೆ. ಹಾಗಾಗಿ ಯಾವುದೇ ವಿಷಯವಾಗಲಿ ನಿರಂತರವಾಗಿ ಯಾರು ಅಭ್ಯಾಸ ನಿರತರಾಗಿರ್ತಾರೋ ಅವರಿಗದು ಸಿದ್ಧಿಸುತ್ತದೆ, ದಕ್ಕುತ್ತದೆ. ನನ್ನ ಜೀವನಾನುಭವದಲ್ಲಿ ನಾನು ಕಂಡುಕೊಂಡ ಸತ್ಯ, ಅನುಭವಿಸಿದ ಸತ್ಯವೂ ಹೌದು. ಇನ್ನೊಂದು ವಿಚಾರ ಹೇಳಿದ್ರೆ, ಅಂತಹ ವೆಂಕಪ್ಪ ಶೆಟ್ಟರ ಸಮಕ್ಷಮ ಒಂದೆರಡು ಸಲ ಮಾತಾಡೋ ಯೋಗ ನನಗೆ ಸಿಕ್ಕಿದ್ದನ್ನು ನಾನು ಎಲ್ಲಿಯೂ ಸ್ಮರಿಸಿಕೊಳ್ತೇನೆ. ಯಾಕಂದರೆ ಅದು ಯೋಗ ಅಲ್ಲ, ಅದನ್ನು ನಾನು ಮಹಾಭಾಗ್ಯ ಅಂತ ಪರಿಗಣಿಸಿಕೊಂಡಿದ್ದೆ. ಆಮೇಲೆ ನಾರಾಯಣ ಕೇಕುನಾರನು ಅವರು ನನ್ನನ್ನು, ನಾನು ಅದು ಮಂಗನ ಮರಿಯ ಕಥೆ. ಆ ಮಂಗನ ಮರಿ ಕಥೆ ನಿಮಗೆ ಅರ್ಥ ಆಗಿತ್ತು. ಬೆಕ್ಕಿನ ಮರಿ ಮತ್ತು ಮಂಗನ ಕರಿ ಭಕ್ತಿಗೆ ಒಂದೆರಡು ಉದಾಹರಣೆ ಆಯಿತು. ಬೆಕ್ಕಿನ ಮರಿಯನ್ನು ಬೆಕ್ಕು ತಾಯಿ ಬೆಕ್ಕಿಗೆ ಕಚ್ಚಿಕೊಂಡು ಬೇಕಾದಲ್ಲಿ ಕೊಂಡು ಹೋಗಬೇಕು. ಮಂಗನ ಮರಿಯನ್ನು ಆ ತಾಯಿ ಮುಟ್ಟುವುದಿಲ್ಲ. ಮತ್ತು ಮರಿ ಅಮ್ಮನನ್ನು ಅಪ್ಪಿ ಹಿಡ್ಕೊಳ್ತದೆ, ಅಮ್ಮಂಗ ಹಾಡ್ತಾ ಹೋಗ್ತದೆ. ಆದರೆ ಆಶ್ರಯವನ್ನು ಅಪ್ಪಿ ಹಿಡಿಯುವಂಥದ್ದು ಯಾವುದು? ಮಂಗನ ಮರಿಯಾಯಿತು. ಹಾಗೆ ಮಂಗನ ಮರಿಯಾಗೆ ನಾನು ಅಪ್ಪಿಕೊಂಡವರು. ಒಂದು ಸಣ್ಣ ಒಂದು ಉದಾಹರಣೆಯಲ್ಲಿ ಬಂದದ್ದು. ನಾನು ಯಾಕೆ ಪ್ರತ್ಯೇಕವಾಗಿ ಯಾಕೆ ಹೇಳ್ತೇನೆ ಅಂದರೆ, ಅರ್ಥ ಹೇಳುವವರು ನೀವೆಲ್ಲ, ನನ್ನ ಸಮಯ ಹೆಚ್ಚು ಮಾತಾಡೋದಿಲ್ಲ. ಒಂದು ಸಣ್ಣ ವಿಷಯ ಇದು. ಯಾಕೆಂದರೆ ರಾಮಾಯಣ, ಮೂಲ ರಾಮಾಯಣವನ್ನು ಓದ್ತಾ ಇದ್ದ ಸಂದರ್ಭ ಪ್ರಥಮತ ಅವರಲ್ಲಿ ಮಾತಾಡುವಾಗ ಅವರ ಮಗನಿಗೂ ನನಗೆ ಸ್ವಲ್ಪ ಜಟಾಪಟಿ ಯಕ್ಷಗಾನದಲ್ಲಿ ಆಗಿತ್ತು. ಆ ಮಠ ಪಂಬೆ ಇತ್ತ ಪಂಬೆ ಅಂತೇಳಿ ಅವರು ನನಗೆ ಒಂದು ಭಯ ಹುಟ್ಟಿಸ್ತಾ ಇದ್ದರು. ತಂದೆ ಹತ್ರ ಹೇಳ್ತೇನೆ, ತಂದೆ ಅಂದರೆ ಎಲ್ಲರೂ ಹೆದರ್ತಾರೆ ಅಂತ ಹೇಳಕ್ಕೆ ನಾನು ಹೆದರಲಿಲ್ಲ. ನಾನು ಪಂಬೆ ಅಂತ ಹೇಳಿದೆ. ಅವರಿಗೆ ಅದು ಗೊತ್ತಾಯಿತು ಏನು ಅಂತ ಕೇಳಿದ್ರು. ಅವರು ಹೇಳಲಿಲ್ಲ, ಮಗನಿಗೆ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. ನಾನು ಹೇಳಿದೆ, ವಿಷಯ ಏನಿಲ್ಲ, ರಾಮಾಯಣದ ಒಂದು ಸಣ್ಣ ಸಂಶಯ ಅಂತ ಕೇಳಿದ್ರು. ಏನು ಸಂಶಯ ಅದನ್ನು ನಾನು ಹೇಳಿದೆ, ಹನುಮಂತನು ಸೀತಾನ್ವೇಷಣೆ ಮಾಡಿದ್ದಾನೆ. ಸೀತಾನ್ವೇಷಣೆಯಲ್ಲಿ ತಂದಂತಹ ವಿವರವನ್ನು ರಾಮನಿಗೆ ಹೇಳುವಲ್ಲಿ ಒಂದು ಕಡೆ ವಿವರಣೆ ಬರ್ತದೆ, ಬುಧಕ್ಕೆ ರೋಹಿಣೀಮಿವ ಅಂತ. ಬುಧನು ರೋಹಿಣಿಯನ್ನು ಹೇಗೆ ಬಲಾತ್ಕರಿಸಿದನು ಹಾಗೆ ಸೀತೆಯನ್ನು ರಾವಣ ಬಲಾತ್ಕರಿಸಿದ. ಇದರ ಅರ್ಥ ಇಷ್ಟೇ. ಅದೇ ವಿಷಯವನ್ನು ಎರಡನೇ ರಾಮನಲ್ಲಿ ಬಂದು ಹನುಮಂತ ನಿವೇದನೆ, ಇದು ಕವಿಯ ವರ್ಣನೆ. ಇದು ಎಲ್ಲಿ ಕಥೆಯನ್ನು ಹೇಳುತ್ತಾ ಇರುವಾಗ ವಾಲ್ಮೀಕಿ. ಆಮೇಲೆ ಪುನಃ ರಾಮನಲ್ಲಿ ಹನುಮಂತನ ನಿವೇದನೆ ಮಾಡುವಂತಹ ಕಾಲಕ್ಕೆ ಅದೇ ವಿಷಯವನ್ನು ಹನುಮಂತ ಹೇಳ್ತಾನೆ, ಅಂಗಾರಕೇಣೀವ ರೋಹಿಣಿ. ಅಂಗಾರಕನು ರೋಹಿಣಿಯನ್ನು ಹೇಗೆ ಬಲಾತ್ಕಾರ ಮಾಡಿದನೋ ಹಾಗೆ ಸೀತೆಯನ್ನು ಬಲಾತ್ಕಾರ ಮಾಡಿಕೊಂಡು ಹೋದನಂತೆ. ವ್ಯತ್ಯಾಸ ನೋಡಿ. ರೋಹಿಣಿ ನಕ್ಷತ್ರಕ್ಕೂ ಬುಧನಿಗೂ ಸಂಬಂಧ ಏನು? ಚಂದ್ರನ ಹೆಂಡತಿ ರೋಹಿಣಿ. ಬುಧನು ಚಂದ್ರನ ಮಗ. ಚಿಕ್ಕಮ್ಮನನ್ನು ಅಪ್ಪ ಬಲಾತ್ಕಾರ ಮಾಡಿದ ಅಂತ ಹೇಳಲಿಕ್ಕೆ ಆಗ್ತದ? ಅಥವಾ ತಾಯಿ ಅಂತ ಹೇಳಿದ್ರೆ ಅಲ್ಲಿ ಬುಧನು ಈ ನಕ್ಷತ್ರಗಳ ಮಗನೂ ಅಲ್ಲ. ಇದು ಯಾಕಂದರೆ ನಾನು ಈ ವಿಷಯಕ್ಕೆ ಬರ್ತೇನೆ. ರಾಮಾಯಣವನ್ನು ಕಲಿಯಬೇಕಾದ್ರೆ, ಓದಬೇಕಾದ್ರೆ, ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ 4 ವಿಷಯ ಗೊತ್ತಿರಬೇಕು ಅಂತ ಅದರಲ್ಲೇ ಹೇಳಲ್ಪಟ್ಟಿದೆ. ಒಂದು ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಒಂದು ಭೂಗೋಳಶಾಸ್ತ್ರ, ಮತ್ತೊಂದು ರಾಜ್ಯಶಾಸ್ತ್ರ, ಪೊಲಿಟಿಕ್ಸ್. ಇದು ಅದು ಗೊತ್ತಿಲ್ಲದ್ರೆ ಅದು ಓದಿಗೆ ಅರ್ಥ ಆಗಲಿಕ್ಕೆ.
ಇನ್ನೊಂದು ಮನಃಶಾಸ್ತ್ರ. ಇದಿಷ್ಟು ತಿಳಿಬೇಕಂತ ಅದು ಅಭ್ಯಾಸ ಮಾಡಿದ್ರೆ ಮಾತ್ರ ರಾಮಾಯಣ ಅರ್ಥ ಆಗುತ್ತೆ. ಅದಕ್ಕೆ ಇದು ಒಂದು ನಿದರ್ಶನ. ಹಾಗಾದರೆ ಈ ಅಂಗಾರಕನ ರೋಹಿಣಿಯನ್ನು ಹೇಗೆ ಬಲಾತ್ಕರಿಸಿದ ಎಂಬುದು ಪ್ರಶ್ನೆ ಆಗ್ತದೆ ಅಂತ ಹೇಳಿದ್ರು. ಇದಕ್ಕೆ ಯಾರೂ ಉತ್ತರಗಳಿಲ್ಲ. ನಾನು ಕರ್ಲಕೃಷ್ಣ ಮಠವನ್ನು ಸಮೀಪಿಸಿದ್ದೇ ಸಿಕ್ಕಲಿಲ್ಲ. ಕಡೆಗೆ ನಾನು ಹೇಳಿದಂಥ ವೈಕುಂಠಯ್ಯರಿಗೂ ನನಗೂ ಒಂದು ಸ್ವಲ್ಪ ವಾದ ವಿವಾದ ಆಗಿ ಅವರಿಂದಲೂ ಉತ್ತರ ಸಿಕ್ಕಲಿಲ್ಲ. ಕಡೆಗೆ ಇದಕ್ಕೆ ಉತ್ತರ ಸಿಕ್ಕಿದ್ದು ಮೂರನೇ ಒಬ್ಬರು ಜ್ಯೋತಿಷ್ಯರಿಂದ. ಹಾಗೆ ಆ ಪ್ರಕರಣದಿಂದಾಗಿ ನನಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಹುಟ್ಟಿದ್ದು. ಅವರು ಹೇಳಿದರು, ನೋಡಪ್ಪ, ಬಸ್ಸು ಹೋಗ್ತಾ ಉಂಟಲ್ಲ, ಅಲ್ಲೊಂದು ಕಾಗದ ತುಂಡು ಬಿದ್ದರೆ ಬಸ್ಸು ಹೋದ ದಾರಿಗೆ ಕಾಗದ ತುಂಡು ಎಳೆಯಲ್ಪಡ್ತದೆ, ಸೆಳೆಯಲ್ಪಡ್ತದೆ, ಅದು ಬಲಾತ್ಕಾರವಲ್ಲವೇ? ಹಾಗೆ ಸೀತೆಯ ದಾರಿಯಿಂದ ವಿಮುಖಳಾಗಿ ರಾವಣನಿಂದ ಹೋಗಬೇಕಾಗಿ ಬಂದಂಥ ಬಲಾತ್ಕಾರದ ವರ್ಣನೆ ಅದರಲ್ಲಿ ಸೂಕ್ಷ್ಮವಾದ ಅರ್ಥಗಾರಿಕೆ ಅಂತ ಹೇಳಿದರು. ಇದು ನನಗೆ ಬಹಳ ಪ್ರಚೋದನೆ ಆಯಿತು. ಇನ್ನೊಮ್ಮೆ ಅಲ್ಲಿ ಕವಿ ವರ್ಣಿಸಿದ್ದು ಬೇರೆ, ಹನುಮಂತನ ಮೂಲಕ ಅದೇ ಕವಿ ಆ ವಿಷಯವನ್ನು ಬಹಳ ಸ್ಪಷ್ಟವಾಗಿ ವಿವರಿಸ್ತಾನೆ. ಯಾಕಂದರೆ ಹನುಮಂತ ನವವ್ಯಾಕರಣ ಪಂಡಿತ. ಅವನ ಮೂಲಕ ಹೇಳುವಾಗ ಅದರಲ್ಲಿ ಎಲ್ಲಿಯೂ ಲೋಪ ಬರಬಾರದು ಅಂತ ವಾಲ್ಮೀಕಿ ಮನಗಂಡನು ಎಂಬುದು ಗೋವಿಂದರಾಜಿಯ ವ್ಯಾಖ್ಯಾನ. ರಾಮಾಯಣಕ್ಕೆ ವ್ಯಾಖ್ಯಾನ ತುಂಬ ಜನ ಬರೆದಿದ್ದಾರೆ, ಆದರೆ ಗೋವಿಂದರಾಜಿಯ ವ್ಯಾಖ್ಯಾನ ಅತ್ಯಂತ ಶ್ರೇಷ್ಠವಾದ್ದು. ಅದು ಅದು ಅರ್ಥ ಮಾಡಿಕೊಂಡ್ರೆ ಈ ಕಾವ್ಯ ಎಲ್ಲ ಭಾಳ ಸುಲಭದ ಅರ್ಥ ಆಗುತ್ತೆ. ಇದು ಈ ವಿಚಾರ ನಾನು ಯಕ್ಷಗಾನಕ್ಕೆ ಸೆಳೆಯಲ್ಪಡಲಿಕ್ಕಿರುವಂಥ ಸೆಳೆಯಲ್ಪಟ್ಟಂಥ ಕೆಲವು ಕಾರಣಗಳು. ಆಮೇಲೆ ಶ್ರೇಣಿಯವರ, ನನ್ನ ಅಪ್ಪನ ಕ್ಲಾಸ್ಮೇಟ್ ಶ್ರೇಣಿಯವರು, ಹಾಗೆ ಒಂದು ಸಂದರ್ಭದಲ್ಲಿ ಪರಿಚಯ ಆಯಿತು. ಮನೆಗೆ ಕರೆದ್ರು, ಮತ್ತೆ ಹೋಗ್ತಾ ಇದ್ದೆ. ಮತ್ತೆ ಮಿತ್ರ ಗೋಪಾಲಕೃಷ್ಣ ಭಟ್ರು ಮತ್ತು ಬೇಸಿ ಗೋಪಾಲಕೃಷ್ಣ ಭಟ್ರು, ನಾನು ಅವರಲ್ಲಿಗೆ ಹೋಗ್ತಾ ಇದ್ದೆವು. ಮತ್ತೆ ನಾವು ಅಡಗಲಿಕ್ಕೆ, ಅವ್ರನ್ನ ಕಾಣುವಾಗಲೂ ಅಡಗಲಿಕ್ಕೆ ಪ್ರಾರಂಭ ಮಾಡಿದ್ದರು. ಯಾಕಂದರೆ ಹೋದರೆ ಬೇಗ ಬರಲಿಕ್ಕೆ ಬಿಡುವುದಿಲ್ಲ. ನಿಲ್ಲು ಮಾತಾಡಿ ಮಧ್ಯರಾತ್ರಿ ಬೆಳಗಾಗೋದು, ಹೀಗೆ ಅವರು ನಿಲ್ಲಿಸುವುದಿಲ್ಲ. ಹಾಗಿದ್ದರೆ ಒಂದು ಎಷ್ಟೇ ಮಾತನಾಡಿದ್ರು ಆಯಾಸವಾಗಲಿಲ್ಲ, ಬದಲಾಗಿ ಹುರುಪೇಗೊಂಡಿದ್ದೇನೆ. ಯಾಕಂದರೆ ಅದು ದೊಡ್ಡ ಒಂದು ಜ್ಞಾನ ನಿಧಿ ಆಗಿತ್ತು. ಹಲವು ವಿಷಯದಲ್ಲಿ ಅವರು ತುಂಬ ನಮಗೆ ಕೊಟ್ಟಿದ್ದಾರೆ, ನಾವು ಪಡ್ಕೊಂಡಿದ್ದೇವೆ. ಅದು ಮಹಾಭಾಗ್ಯ ಅಂತ ತಿಳ್ಕೊಂಡು ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಡ್ತೇನೆ. ಹೀಗೆ ಯಕ್ಷಗಾನದಲ್ಲಿ ನಾನು ತೊಡಗಿಕೊಳ್ಳಲಿಕ್ಕೆ, ನಾನು ಹೋಗುತ್ತಿದ್ದಂಥ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಒಂದು ದಾರಿ ಆದರೆ ಮತ್ತೊಂದು ದಾರಿ ಇದು ಅಂತ ಹೇಳ್ಕೊಂಡು ಇದೆಲ್ಲ ಕಾರಣಭೂತವಾಗಿ ಮಾಡಿದ್ದೇನೆ. ಮತ್ತು ಅರ್ಥ ಹೇಳಿದ್ದು ಅಷ್ಟೇ ನಾನು ವಿಶೇಷ ಬೆಳಂತಿ ಮಗಳನವರು ಹೇಳಿದಷ್ಟೆಲ್ಲ ದೊಡ್ಡ ಹೆಸರಿಗೆ ಮುಟ್ಟಿದನಲ್ಲ. ಒಂದೊಂದು ಕಡೆ ಆಕಸ್ಮಿಕವಾಗಿ ಸಿಕ್ಕಿಕೊಂಡೆ. ಸುಧರ್ಣಾರ್ಜುನ, ಇವರು ಸುಧರ್ಣ, ಪ್ರಭಾವತಿ ಬೇಡ, ಜನ ಬರಲಿಲ್ಲ, ಜನ ಇಲ್ಲ ಅಂತೇಳಿ ಬಿಟ್ಟರು. ಅಲ್ಲಿ ಒಬ್ಬರು ಪ್ರಮುಖರಿದ್ದರು, ನಿಮಗೆಲ್ಲ ಗೊತ್ತಿರೋದು, ಉಳಿಯತ್ತ ತಂತ್ರಿಗಳು. ಹರೀಶ್ ಬಾಳಂತಿ ಮಗರೇ ಯಾವುದು ಪ್ರಭಾವತಿಯನ್ನು ಕೊಡಿ, ಅವರು ಭಾಳ ಚೆಂದಾಗಿ ಹೇಳ್ತಾರೆ. ಪ್ರಭಾವತಿ ಅವರಿಗೆ ಕೊಡಿ, ಸುಧರ್ಣ ಬೇರೆಯವರಿಗೆ ಕೊಡಿ ಅಂತ ಅವರು ಹಠ ಬಿದ್ದು ಅವರು ಹಿರಿಯರು, ಎಲ್ಲರೂ ಒಪ್ಪಿಕೊಳ್ಬೇಕಾದ್ದು. ನಾನು ಪಾತ್ರ ಹಂಚುವ ಜವಾಬ್ದಾರಿಕೆಯನ್ನು ನನ್ನ ಮೇಲೆ ತಲೆಗೆ ಹಾಕಿದ್ರು, ಹಂಚಿಯಾಗಿದೆ, ಹೇಳಿವಾಗಿತ್ತು. ಮತ್ತು ಇವರನ್ನು ಕರೆದದ್ದು ಅದೇ ಅರ್ಥ ಹೇಳಿಕೆ, ಮತ್ತೆ ಬದಲಿಸಲಿಕ್ಕೆ ಆಗ್ತದೆ. ಆದರೆ ಇವರು ಹಠ ಹಿಡಿದರು. ನಾನು ಸುಳ್ಳು ಹೇಳಿದ್ದೇವೆ, ಪ್ರಭಾವತೆಯನ್ನು ಬಿಟ್ಟಿದ್ದೇವೆ. ಕಡೆಗೆ ಪದ್ಯ ಬರುವಾಗ ನಾನು ಹೋಗಿ ಕೂತುಕೊಂಡೆ. ದೂರ ಕೂತಿದ್ದ ಸಿಟ್ಟು ಮಾಡಿಕೊಂಡವರು ಯಾರು, ಉಳಿಯುತ್ತಾರೆ ತಂತ್ರಿ. ಒಂದು ಪದ್ಯದ ಅರ್ಥ ಕೇಳಬೇಕಾದ್ರೆ ಅವರೇ ಅವರ ಕುರ್ಚಿಯನ್ನು ಹೊತ್ತುಕೊಂಡು ಪಕ್ಕದಲ್ಲಿ ಬಂದು ಕೂತು ನನ್ನ ಹಿಂದೆ ಬೆನ್ನು ತಟ್ಟಲಿಕ್ಕೂ ಶುರು ಮಾಡಿದ್ರು. ಒಂದೊಂದು ಮಾತಿಗೂ ಬೆನ್ನು ತಟ್ಟಲಿಕ್ಕೂ ಶುರು ಮಾಡಿದ್ರು. ಅಲ್ಲಿ ಅದನ್ನು ಅವರೇ ಹೇಳಿದ್ದು, ನಾನೊಂದು ಅರ್ಥ ಹೇಳಿದ್ದೇನೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಒಂದು ಸೂಕ್ಷ್ಮ ಇತ್ತು, ಅವರು ಯಾಕೆ ಬೆನ್ನು ತಟ್ಟಿದಂಗೆ ಒಂದು ಸೂಕ್ಷ್ಮ. ನೀವು ಅರ್ಥಗಾರಿಕೆಯಲ್ಲಿ ಇರುವವರಿಗೆ ಬೇಕಾಗಿ ನಾನು ಹೇಳುವಂಥದ್ದು ವಿಶೇಷ ಅಂದರೆ, ಯುದ್ಧಕ್ಕೆ ಹೊರಟಂಥ ಸುಧನನ್ನು ಕ್ಷತ್ರಿಯಾಣಿ ಆಗಿರುವಂಥ ಒಂದು ಕನ್ಯೆ ತಡೆಯುವುದು ಸರಿಯಾ? ಇದು ಪ್ರಶ್ನೆ. ಅವಳು ತಡೆದಿದ್ದಾಳೆ? ತಡೆಯಲಿಲ್ಲ. ಆದರೆ ಸಮಯದ ಸದುಪಯೋಗ ಪಡಿಸಿಕೊಂಡಿದ್ದಾಳೆ. ಯಾಕೆ ಪಡಿಸಿಕೊಂಡ್ಳು ಅಂತ ಕೇಳಿದರೆ ಅದೊಂದು ಧರ್ಮ ಸೂಕ್ಷ್ಮತೆ ಇದೆ, ಅಲ್ಲ ನಾವು ತಿಳಿಬೇಕಾದ್ದು. ಯಾಕಂದರೆ ಅವ್ರು ಹೇಳಿದ ಪದ್ಯದ ಅರ್ಥ ಅಲ್ಲಿ ಎಲ್ರಿಗೂ ಹೇಳಲಿಕ್ಕಾಗುತ್ತೆ. ಪದ್ಯದಲ್ಲಿ
ಪದ್ಯಕ್ಕೆ ಅರ್ಥ ಇವಾಗ ಹೇಳಬೇಕು ಅಂತಲ್ಲ, ಯಾಕಂದರೆ ಪದ್ಯಗಳು ಇವರೇ ಭಾಗವತರು, ಇವರು ಅರ್ಥಗಾರಿಕೆ ಬಂದದ ಆಮೇಲೆ, ಮೊದಲು ಇವರು ಭಾಗವತರು. ಅರ್ಥ ಹೇಳುವುದೇ ಗಮಕದಲ್ಲಿ. ಗಮಕ ಅಂದರೆ ಅರ್ಥ ಸ್ಪಷ್ಟವಾಗುವಂತೆ ಪದ್ಯವ ಹೇಳುವುದಕ್ಕೆ ಗಮಕ ಅಂತ ಹೇಳುವಂಥದ್ದು. ಅರ್ಥದಲ್ಲಿ ಸ್ಫುರಿಸಿಕೊಂಡು ಬರಬೇಕು, ಅದಕ್ಕೆ ಬೇರೆ ಅರ್ಥಗಾರಿಕೆ ಬೇಕಾಗಲ್ಲ. ಆದರೆ ಯಾಕೆ ಅರ್ಥ ಹೇಳ್ತಾರೆ ಅಂತ ಹೇಳಿದ್ರೆ, ಪದ್ಯದಲ್ಲಿ ಸೂಕ್ಷ್ಮವಾಗಿ ಕೊಟ್ಟಂಥ ವಿಷಯವನ್ನು ವಿವರಣೆ ಮಾಡಬೇಕಾದ್ರೆ ಅರ್ಥಗಾರಿಕೆ ಬೇಕು. ಆ ಸೂಕ್ಷ್ಮತೆ ಏನು ಇಲ್ಲಿ ಅಂತ ನಾವು ಗಮನಿಸಬೇಕು. ಒಂದು ಮಕ್ಕಳಿಲ್ಲದವರಿಗೆ ಸ್ವರ್ಗ ಸಿಕ್ಕೀತ ಅಂತ ಒಂದು ಪ್ರಶ್ನೆ ಬರ್ತದೆ. ಅವರು ಯಾರು ಇವಳು ಕೇಳ್ತಾ ಇದ್ದಾಳೆ, ಪ್ರಭಾವ. ಗಂಡನಿಗೆ ಸ್ವರ್ಗ ಸಿಗ್ತದೆ, ಯಾಕಂದರೆ ವೀರ ಸ್ವರ್ಗ ನಾನು ಮಣಿತೇನೆ ಅಥವಾ ಮಡಿಯುತ್ತೆ ಅಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತಿರೋ ಕಾರಣ ನನಗೆ ಹಾಗೆ ಮರಣ ಬಂದರೆ ನನಗೆ ಸ್ವರ್ಗ ಸಿಗ್ತದೆ, ಆಗ ನಿನಗೆ ಸಿಕ್ಕಿದ ಹಾಗೆ ಅಲ್ವಾ? ಅದು ಶಾಸ್ತ್ರ ಹಾಗೆ ಹೇಳ್ತದೆ. ಗಂಡ ಏನು ಮಾಡಿದರೂ ಸಮ ಅರ್ಧ ಸರಿ, ಅರ್ಧ ಪಾಲು ಹೆಂಡತಿಗೆ ಹೋಗ್ತದೆ. ಹೆಂಡತಿ ಏನು ಮಾಡಿದರೂ ಅವಳು ಏನು ಉಳಿದ್ರು ಎಲ್ಲವೂ ಗಂಡನಿಗೆ ಬರ್ತದೆ, ಅವಳ ದೋಷ ಎಲ್ಲ ಇವನಿಗೆ. ಇದು ಶಾಸ್ತ್ರಾರ್ಥ, ಅದಕ್ಕೆ ವಿಷಯ ಬೇರೆ. ಇಲ್ಲಿ ಒಂದು ಧರ್ಮ ಸೂಕ್ಷ್ಮತೆ ಏನಂತ ಕೇಳಿದ್ರೆ, ಹೀಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಆದರೆ ಮತ್ತೆ ಇವತ್ತು ಅಲ್ಲಿ ಮತ್ತೆ ವಾದಕ್ಕೆ ಎಡೆ ಇಲ್ಲ. ಅಲ್ಲಿ ವಾದಕ್ಕೆ ಎಡೆ ಬರಬೇಕಾದ್ರೆ ಮತ್ತೇನು ಬೇಕು, ಸುಪ್ರಭಾವತಿಗೆ ಹಿಡಿದು ನಿಲ್ಲಲಿಕ್ಕೆ ಜಾಗ ಇಲ್ಲ ಅಂತ ಆಯಿತು. ನಾನೇನು ಮಾಡಿದೆ ಅಂದರೆ ಒಂದು ಧರ್ಮ ಸೂಕ್ಷ್ಮತೆಯನ್ನು ಹೊರಗೆ ತಂದೆ. ನೋಡಿ, ನಾನು ಹೊಸಿಲು ದಾಟಿ ಬಂದದ್ದು ಈ ಕುಲಕ್ಕೆ ಕುಲದೀಪಕನಾದಂಥ ಮಗುವನ್ನು ಕೊಟ್ಟು ನನ್ನ ಸತೀತ್ವವನ್ನು ಸಾರ್ಥಕಪಡಿಸಿಕೊಂಡೇನು ಅಂತ ಹೇಳಿಕೊಂಡಲ್ವ ನಾನು ಹೊಸಿಲು ದಾಟಿ. ಅದು ಇಷ್ಟವರೆಗೆ ಆಗಲಿಲ್ಲ. ಹಾಗಾಗಿ ಈ ದಿನಕ್ಕೆ ನಾನು ಹೇಳಲಿಕ್ಕೆ ಕಾರಣ ಉಂಟು, ಇದು ನನ್ನ ಋತುಕ ಸಮಯದ 16ನೇ ದಿನ. ಅದಕ್ಕೊಂದು ಶಾಸ್ತ್ರಾಧಾರ ಉಂಟು. ಏನು? ಆಶ್ರಯ ಸರ್ವಭೂತಾನ ಷೋಡಶೋ ಪ್ರಶಾಸ್ಯತೆ ಪುಮಾನಿತಿ. 16ನೇ ದಿನ ಅದು ಸರಿಸಂಖ್ಯೆಯ ದಿನ, ಗಂಡು ಮಗುವೆ ಆಗ್ತಾನೆ, ಸರ್ವರಿಗೂ ಆಶ್ರಯ ಸ್ಥಾನವುಳ್ಳಂಥ ವ್ಯಕ್ತಿ ಆಗ್ತಾನೆ, ಸರ್ವಶ್ರೇಷ್ಠನಾಗ್ತಾನೆ, ಒಳ್ಳೆಯ ರಾಜನಾಗ್ತಾನೆ ಇತ್ಯಾದಿ ಧರ್ಮ ಸೂಕ್ಷ್ಮತೆ. ಅದು ನನಗೆ ಗುರುಮುಖದಿಂದ ಸಿಕ್ಕಿದ ಕಾರಣ ನಾನು ಇವತ್ತು ನಿಮ್ಮನ್ನು ಒತ್ತಾಯಪಡಿಸುತ್ತೇನೆ. ಅಲ್ಲಿ ಪಿತೃವಾಕ್ಯ ಪರಿಪಾಲನೆಗೆ ಲೋಪ ಬರಲಿಲ್ಲ, ಸತೀತ್ವದ ಸಂಪೂರ್ಣತೆ ಸಾಧಿಸಲ್ಪಟ್ಟದ್ದು ಇತ್ಯಾದಿ ಸೂಕ್ಷ್ಮತೆಯನ್ನು ನಾನು ವಿವರಿಸಿದೆ. ಅವಾಕ್ಕಾದರು ಇವರು. ಅಲ್ಲಿಂದ ಈ ಅವಾಕ್ಕಾದಂತಹ ಹರೀಶರ ಪ್ರೇಮ, ಸ್ನೇಹ, ವಾತ್ಸಲ್ಯ ಎಲ್ಲ ಒಟ್ಟಿಗೆ ನನಗೆ ಸಿಕ್ಕಿದೆ. ಹೌದು ಅಲ್ಲ ಅವರು ಹೇಳಿ. ಹಾಗಾಗಿ ನಮ್ಮ ಸ್ನೇಹ ಮತ್ತಷ್ಟು ಗಾಢವಾಯಿತು, ಬೆಳೆಯಿತು. ಒಂದು ಕಡೆ ಅವರು ಸುದ್ದನ್ನು ಹೇಳ್ತಾರೆ, ನೀವು ಪ್ರಭಾವತಿ ಹೇಳಿಗೆ ಬರಬೇಕು ಅಂದರೆ ನನಗೆ ಕರೆ ಬಂದಿದೆ, ನಾನು ಹೋಗಿದ್ದೆ. ಯಾಕಂದರೆ ಇಂಥ ಕೆಲವು ಸೂಕ್ಷ್ಮತೆಗಳನ್ನು ನಾವು ಹೊರಗೆ ತರಬೇಕು. ಈಗ ಉದಾಹರಣೆ ನಿಮಗೆ ಹೇಳಿಬಿಡ್ತೇನೆ, ಮುಗಿಸ್ತೇನೆ. ನಮ್ಮ ನೋಡಿ, ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯದ ಕಾಡಯೋಳು. ಅರ್ಥ ಬೇಕಾ? ಯಾರಿಗೆ ಅರ್ಥ ಆಗಲಿಲ್ಲ? ಎಲ್ಲವೂ ಆಗಿದೆ. ಆದರೆ ನೀವಾಗ ಅರ್ಥ ಹೇಳಿದ್ದಾರೆ, ಇದರಲ್ಲಿ ಅರ್ಥವೇ ಆಗಲಿಲ್ಲ. ಇದು ಈ ರೂಢಿಪಾಲರು ಎಲ್ಲಿಯವರು, ಅವರ ಪರಂಪರೆ ಏನು, ಯಾಕೆ ಇವರು ಕಾಡಿಗೆ ಬಂದಿದೆ ಇತ್ಯಾದಿ ವಿಷಯ ಬರಬೇಕೋ ಬೇಡ. ಈ ನಿರ್ಮಲ ಜಲ ಯಾಕೆ, ಮತ್ತು ಕಾಡಿನಲ್ಲಿ ನೋಡಿ ಇನ್ನೊಂದು ಇದು ಪಂಚವಟಿಯ ಕಾಡಿನೊಳಗೆ ದಿನವಾ ಅಂದರೆ ಭಾಗವತರು ಹೇಳ್ತಾರೆ, ದಿನವಾ ಅಂತ ಹೇಳಿದ ಕೂಡಲೇ ಇದು ದಿವಸ ಎಷ್ಟು ಹೋಯಿತು ಅಂತೇಳಿ ಜನರಿಗೆ ಭಾವನೆ ಬರ್ತದೆ ನೋಡಿ. ಇಂಥ ಭಾವನಾತ್ಮಕ ಅಂಥ ವಿಷಯಗಳು ಮನದಟ್ಟಾಗಬೇಕಾದ್ರೆ ಅದರಲ್ಲಿ ಈ ರೀತಿಯಂಥ ಅರ್ಥಗಾರಿಕೆ ಬರಬೇಕಾಗ್ತದೆ. ಹಾಗಾಗಿ ಈ ರೂಢಿಪಾಲರು ಯಾರು, ಅವರ ಪರಂಪರೆ ಏನು ಇತ್ಯಾದಿ ಎಲ್ಲ ವಿಷಯ ಹೇಳದಿದ್ದರೆ ಅದಕ್ಕೆ ಆ ಪದ್ಯಕ್ಕೆ ಸ್ವಾರಸ್ಯ ಬರ್ತದ? ಇದು ಅರ್ಥಗಾರಿಕೆಯವರು ಆ ಪದ್ಯದಲ್ಲಿರುವಂಥ ಶಬ್ದಗಳನ್ನು ಹೆಕ್ಕಿ ಅದರ ವ್ಯಾಖ್ಯಾನವನ್ನು ವಿಸ್ತಾರಗೊಳಿಸಿದರೆ ಅದು ಅರ್ಥಗಾರಿಕೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಹೌದಲ್ಲೋ ನೀವು ಯೋಚನೆ ಮಾಡಿ. ಹಾಗೆ ಈ ಪದ್ಯದ ಅರ್ಥ ಹೇಳುವಲ್ಲಿ ನಾವು ಅದರಲ್ಲಿ ಕೇಳುಗರಿಗೆ ಸಂತೋಷ ಉಂಟಬೇಕಾದ್ರೆ ಅವರಿಗೆ ಸಾಹಿತ್ಯದ ಎಂಥದ್ದು ಸಾಹಿತ್ಯವನ್ನು ಉಣಬಡಿಸಬೇಕಾದ್ರೆ ನಾವು ಈ ಥರವಾಗಿ ಹೋಗಬೇಕಾಗ್ತದೆ. ವಿಷಯವನ್ನು ಹೊರಗಿಂದ ತಂದು ಅವರಿಗೆ ಕೊಡಬೇಕಾಗ್ತದೆ. ಆ ಮಟ್ಟಿಗೆ ನಮ್ಮ ಅರ್ಥಗಾರಿಕೆ ಹೋದರೆ ಮಾತ್ರ ಅದು ಸೂಕ್ಷ್ಮತೆಯಿಂದ ಬಂತು, ಅದು ಕೇಳುಗರಿಗೆ ಸಂತೃಪ್ತಿಯನ್ನು ಕೊಟ್ಟಿತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಪ್ರಯತ್ನ ಪಟ್ಟವನು ಅಂತ ನಾನು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ. ಅದಕ್ಕೆ ಈ ಇದು ಸನ್ಮಾನವಾಗಿ ನನಗೆ ಬಂತು ಅಂತ ನಾನು ತಿಳ್ಕೊಂಡು ಈ ಸಂದರ್ಭದಲ್ಲಿ ಇಂಥ ಒಂದು ಯೋಗಕ್ಕೆ, ಭಾಗ್ಯಕ್ಕೆ
ನಿಮಗೆಲ್ಲರಿಗೂ ಋಣಿಯಾಗಿ ಇಷ್ಟು ಹೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಾಗ ನಾನು ಮಾಡಲಿಲ್ಲ ಅಂತ ತೋರ್ತದೆ. ಆದರೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಶ್ರಮಿಸಿ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸಿ ಅಂತ ಕೇಳಿಕೊಳ್ತೇನೆ. ಎಲ್ಲರೂ ವಿದ್ವಾಂಸರೇ, ಎಲ್ಲರೂ ಒಂದೊಂದು ವಿಧದಲ್ಲಿ ವಿದ್ವಾಂಸರೇ ಅಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದರು. ಅನೇಕ ವಿಚಾರಗಳನ್ನು ನಮ್ಮ ಮುಂದಿರಿಸಿದ ಶ್ರೀ ಬೆಳ್ಳಿಗೆ ನಾರಾಯಣ ಮಣಿಯಾಣಿ ಇವರಿಗೆ ಧನ್ಯವಾದಗಳು ಸರ್. ಹಾಗೆ ಕೊನೆಯದಾಗಿ ಅಧ್ಯಕ್ಷರ ಭಾಷಣ 2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸನ್ಮಾನ್ಯ ಶ್ರೀಯುತ ಬೆಳ್ಳಿಗೆ ನಾರಾಯಣ ಮಣಿಯಣ್ಣವರೇ, ಯಕ್ಷಮೌಕ್ತಿಕ ಅದರ ಈ ಸಂಸ್ಥೆಯ ಸ್ವರ್ಣ ಸಂಭ್ರಮಾಚರಣೆ ಇದನ್ನು ಗೊಳಿಸುತ್ತಿರುವಂತಹ ಮಿತ್ರರಾದ ಶ್ರೀಯುತ ಹರೀಶ್ ಬಣತಿಮ್ಮಗರವರೇ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಯಕ್ಷಗಾನ ಕಲಾವಿದರೇ, ಯಕ್ಷಗಾನ ಕಲೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಆತ್ಮೀಯ ಬಂಧು ಮಿತ್ರರೇ, ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇದು ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ ಇಂದು ಸುದಿನ, ಬರೀ ಸುದಿನ ಅಲ್ಲ, ಸುದಿನ ಸೂರ್ಯೋದಯದ ದಿನ ಅಂತ ನಮ್ಮ ಕವಿಗಳು ಗುರುಗಳು ಹೇಳಿದ್ದಾರೆ. ಹಾಗೆ ಸುದಿನ ಸೂರ್ಯೋದಯದ ದಿನ. ಇಲ್ಲಿ ಸೂರ್ಯ ಯಾರ ಹಾಗಾದರೆ? ಇಲ್ಲೇ ಇದ್ದಾರೆ. ನಾನು ಅವರನ್ನು ನಾರಾಯಣ ಅಣ್ಣ ಅಂತ ಕರೆಯುವಂತಹದ್ದು. ಯಾಕಂದರೆ ನಾವು ಎಷ್ಟೋ ವರ್ಷಗಳಿಂದ, ಅವರು ಪ್ರಾಯದಲ್ಲಿ ನನ್ನಿಂದ 18-20 ವರ್ಷಕ್ಕೆ ದೊಡ್ಡವರು, ಆದರೂ ನಾನು ಕರೆಯುವಂಥದ್ದು ಅಣ್ಣ ಅಂತ. ಯಾಕಂದರೆ ಕುಲಮೂರದಲ್ಲಿ ನನಗೆ ಅಣ್ಣಂದ್ರೆ ಯಾರೂ ಇಲ್ಲ, ನಾನೇ ಅಣ್ಣ, ದೊಡ್ಡಣ್ಣ. ಹಾಗಾಗಿ ಇವರನ್ನು ನಾನು ಅಣ್ಣ ಅಂತ ಕರೀತಾ ಇದ್ದೇನೆ. ನಾರಾಯಣ ಮಣಿಯಾಣಿಯವರಿಗೂ ನನಗೂ ಎಂತಹ ಒಂದು ಸಂಬಂಧ ಅಂತ ಹೇಳಿದರೆ ಹೆಚ್ಚು ನಾನು ಹೇಳೋದಿಲ್ಲ. ಅವರ ಕಲಿತ ಶಾಲೆ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜು, ಖಂಡಿಗೆ ಶಾಂಭಟ್ರ ಅಂತವರ ಮೇಧಾವಿಗಳ ಶಿಷ್ಯರವರು ತುಂಬ ಜನ ಇದ್ದಾರೆ, ಅಲ್ಲಿ ಕೆಲಸ ಮಾಡಿದಂತಹ ಪ್ರಾಧ್ಯಾಪಕರು. ನಾನು ಅದೇ ಶಾಲೆಯಲ್ಲಿ ಕಲ್ತವ, ಇಲ್ಲಿ ಇನ್ನು ಕೆಲವು ಜನ ಇದ್ದಾರೆ ಅದೇ ಶಾಲೆಯಲ್ಲಿ ಕಲ್ತವರು. ಹಾಗೆ ಅದು ಒಂದು ಸಂಬಂಧ. ಅದಲ್ಲದೆ ಅವರ ಮನೆಗೆ ನಾನು ಹೋಗಿದ್ದೇನೆ, ನನ್ನ ಮನೆಗೆ ಅವರು ಎಷ್ಟೋ ಸಲ ಬಂದಿದ್ದಾರೆ. ನಾವು ಅದೆಷ್ಟೋ ಸಲ ಬೇರೆ ಬೇರೆ ವೇದಿಕೆಗಳಲ್ಲಿ ಸೇರಿಕೊಂಡಿದ್ದೇವೆ. ಮತ್ತು ಒಂದು ವಿಶೇಷ ಏನು ಅಂತ ಹೇಳಿದರೆ, ಒಂದು ಸರ್ತಿ ಅವರಿಗೆ ಯಾವುದೋ ಸಮಸ್ಯೆ ಇತ್ತು ಬರಲಿಕ್ಕೆ, ಆದರೂ ನಾನು ಕರೆದುಕೊಳ್ಳೆ ಅವನ ಮನೆಗೆ ಬಂದಿದ್ದಾರೆ. ಅದು ಅವರ ದೊಡ್ಡ ಗುಣ ಅದು. ಮತ್ತು ನಮ್ಮ ಗಮಕ ಪರಿಷತ್ತಿನಲ್ಲಿ ನಾವು ಕರೆದಾಗಲೆಲ್ಲ, ಪುರುಸೊತ್ತಿದ್ರೆ ಕರೆಯದಿದ್ದರೂ ಬರ್ತಾ ಇದ್ದರು, ಕರೆದಾಗಲೆಲ್ಲ ಬಂದು ಗಮಕ ವ್ಯಾಖ್ಯಾನ ಬಹಳ ಸ್ವಾರಸ್ಯವಾಗಿ ಮಾಡಿಕೊಡ್ತಾ ಇದ್ದರು. ಅಷ್ಟು ಹಿರಿಯರಾದರೂ ಕೂಡ ಅವರು ನಮ್ಮಂತಹ ಕಿರಿಯರೊಟ್ಟಿಗೆ ಬಹಳ ಆತ್ಮೀಯತೆಯಿಂದ ಸೇರಿಕೊಳ್ಳುತ್ತಾ ಇದ್ದರು. ಅದೊಂದು ಅವರ ದೊಡ್ಡ ಗುಣ ನೋಡಿ. ಅದಕ್ಕೆ ನಾನು ಸುದಿನ ಸೂರ್ಯೋದಯದ ದಿನ ಅಂತ ಹೇಳಿದ್ದು. ಹಾಗಾಗಿ ಅವರಿಗೆ ಒಂದೇ ಮಾತಿನಲ್ಲಿ ಹೇಳುತ್ತಿದ್ದರೆ ಒಂದು ತುಂಬಿದ ಕೊಡ ನಾರಾಯಣ ಮಣಿಯಣ್ಣವರು. ಹೆಚ್ಚು ನಾನು ಅದರ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ. ಆ ಗಾಂಭೀರ್ಯ, ಆ ಒಂದು ಪಾಂಡಿತ್ಯ, ಆ ಒಂದು ಸ್ಫುಟವಾದ ಮಾತುಗಾರಿಕೆ, ಇದನ್ನೆಲ್ಲ ಕೇಳುತ್ತಾ ಇದ್ದ ಹಾಗೆ ಆಗ ಶ್ರೀಯುತ ಹರೀಶ ಬಣತಿಮ್ಮಗರವರು ಅವರ ಅನುಭವಗಳನ್ನು ನೆನಪು ಮಾಡ್ತಾ ಕೆಲವು ವಿಚಾರಗಳನ್ನು ಹೇಳಿದರು. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಸುಲಭ ಮಾಡಿಕೊಟ್ಟಿದ್ದಾರೆ ಅವರು. ಮತ್ತು ಬೆಳ್ಳಿಗೆ ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣುತ್ತದೆ, ನಾನು ಅಧ್ಯಕ್ಷನ ನೆಲೆಯಿಂದ ಭಾಷಣ ಮಾಡೋದು ಬೇಡ. ಈಗ ನನಗೆ ಕಾಣುವಂಥ ಏನು ಅಂತ ಹೇಳಿದರೆ, ಇಲ್ಲಿ ಇದು ಯಕ್ಷ ಮೌಕ್ತಿಕ ಅಂದರೆ ಮುತ್ತು, ಅಮೂಲ್ಯವಾದದ್ದು, ನವರತ್ನಗಳಲ್ಲೊಂದು. ನನಗೆ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಅದು ನೋಡಿ, ಸ್ವರ್ಣ ಸಂಭ್ರಮಾಚರಣೆ 50 ವರ್ಷದ್ದು ಸುವರ್ಣ ಮಹೋತ್ಸವ, ಇನ್ನು ಎಷ್ಟೆಷ್ಟೋ ಹೇಳಬಹುದು. ಯಕ್ಷಗಾನದ ಬಗ್ಗೆ ನನಗೊಂದು ಅನುಭವ ಇದೆ. ಏನು ಅಂತ ಹೇಳಿದರೆ ಅದನ್ನು ಹೇಳಿಬಿಡ್ತೇನೆ ಸರ್.
ನಾನು ಯಕ್ಷಗಾನ ಕಲಾವಿದ ಅಲ್ಲ, ಅದರ ನನ್ನ ಅಪ್ಪ ಯಕ್ಷಗಾನ ಭಾಗವತರು. ನಮ್ಮ ಪುತ್ತಿಗೆ ರಾಮಕೃಷ್ಣ ಜೋಯಿಸರ ಶಿಷ್ಯ ನನ್ನಪ್ಪ. ಕುಂಟಿಗಾನ ಮಠದಲ್ಲಿ ನಾನು ಬಹಳ ಚಿಕ್ಕವನಾಗಿದ್ದಾಗ, ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಆಗಿದ್ದಾಗ, ಪ್ರತಿ ಶನಿವಾರ ಅಲ್ಲಿ ಗೆಳೆಯರ ಬಳಗದ ವತಿಯಿಂದ ಇಡೀ ರಾತ್ರಿ ಯಕ್ಷಗಾನ ತಾಳಮದ್ದಳೆ ಮಾಡುತ್ತಾ ಇದ್ರು. ನುರಿತ ಕಲಾವಿದರ ಕೂಟ. ಜೋಯಿಷ ಭಾಗವತರು ಅದರ ಸೂತ್ರಧಾರರು ಕೂಡ ಆಗಿದ್ದರು. ಅಲ್ಲಿ ಹೆಚ್ಚಾಗಿ ಭಾಗವತಿಕೆ ಮಾಡೋದು ನನ್ನಪ್ಪ. ನನಗೊಂದು ಕೆಲಸ ಏನು ಅಂತ ಹೇಳಿದ್ರೆ ಕುಳಿತವರಿಗೆ ಚಾಯ್ ಸಪ್ಲೈ ಮಾಡುವಂಥದ್ದು, ಮತ್ತೆ ಇನ್ನು ಹಾರ್ಮೋನಿಯಂ. ಈ ಹಾರ್ಮೋನಿ ಬಾರಿಸೋದಕ್ಕೆ ನಮಗೆ ಕೆಲವರಿಗೆ ಕಾಂಪಿಟೇಷನ್. ನಾವು ಎಳೆದು ಬಾರಿಸ್ತಾ ಇದ್ದೇವೆ, ಯಾಕಂದ್ರೆ ಹಾರ್ಮೋನಿ ಸ್ವಲ್ಪ ಕುಂಬು ಸರಿ ಇರಲಿಲ್ಲ, ಹಾಗೆ ಸ್ವಲ್ಪ ಹೆಚ್ಚು ಎಳಿಬೇಕಾಗ್ತದೆ. ಒಂದು ಸಂತೋಷ ವಿಚಾರ ನೋಡಿ ಆಗಿನ ಸಂದರ್ಭದ್ದು. ಅದಕ್ಕೆ ಅವರು ಬಂದಿದ್ದಾರೆ ಅಂತ ನನಗೆ ಸರಿ ನೆನಪಿಲ್ಲ, ತುಂಬ ಹಿಂದೆ ಅದು, ಅವರ ಯೌವನದಲ್ಲಿ, ನನ್ನ ಬಾಲ್ಯ ಇರಲಿ, ನೆನಪಾಯ್ತು ಈಗ. ಮತ್ತು ನಾನು ಅದರ ಬಗ್ಗೆ ಯಕ್ಷಗಾನದ ಬಗ್ಗೆ ಹೇಳ್ತಾ ಹೋದರೆ ಮತ್ತೆ ಎಷ್ಟು ಹೇಳ್ಬೋದು, ಯಾಕಂದರೆ ಯಕ್ಷಗಾನ ಅರ್ಥಧಾರಿಗಳು ಸಣ್ಣ ಒಂದು ಪದ್ಯಕ್ಕೆ ಅದೆಷ್ಟೋ ಮಾತಾಡಿಬಿಡುತ್ತಾರೆ. ಕೇಳಲಿಕ್ಕೆ ಸ್ವಾರಸ್ಯವಾಗಿ ನಮಗೆ ಸಮಯ ಹೋದದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಅದರ ಬಗ್ಗೆ ಅದು ಕ್ಷೇತ್ರವೇ ಅಂತಹದ್ದು. ಯಾವುದು ಯಕ್ಷಗಾನ ನಮ್ಮದಲ್ಲದು, ಅದು ಯಕ್ಷರದ್ದು ನೋಡಿ, ಮೇಲಿನದ್ದು. ಹಾಗಾಗಿ ಅದರ ಒಂದು ವೈಶಿಷ್ಟ್ಯ ಬೇರೆ. ಮತ್ತು ಮೌಕ್ತಿಕ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು 3 ಸಣ್ಣ ಸಣ್ಣ ಮುಕ್ತಕ ಬರೆದಿದ್ದೇನೆ. ಒಂದು 5,000ಕ್ಕಿಂತ ಹೆಚ್ಚು ಬರೆದಿದ್ದೇನೆ, ದಿನ ಬರೀತಾ ಇದ್ದೇನೆ. ನನ್ನ ಇವತ್ತಿನ ಮುಕ್ತಕ ಈಗಿನದ್ದು, ಬಿಸಿ ಬಿಸಿ ಮುಕ್ತಕ ಬೆಳ್ಳಿಗೆಯವರ ಬಗ್ಗೆ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. 4 ಗೆರೆ ಪದ್ಯ ಮುಕ್ತಕ. ಪುಟ್ಟಕಂದ ಅಂತ ಹೇಳೋದು ನನ್ನ ಅಂಕಿತ, ಮಂಕುತಿಮ್ಮ ಅಂತ ಹೇಳಿದ್ದಾಗೆ. ಮಂಕುತಿಮ್ಮನೇ ನನಗೆ ಗುರು. ಅದನ್ನು ಈಗ ನಮ್ಮ ಬಳಗದ ಒಬ್ಬರು ಹಾಡುಗಾರರು, ಶ್ರೀಮತಿ ಸುಜಾತ ಭಟ್ ಅಂತ ಹೇಳುವರು, ಅವರು ಹಾಡಿ ನನಗೆ ಕಳಿಸಿಬಿಟ್ರು. ಎಲ್ಲ ಕ್ಷಣದಲ್ಲೇ ಆದಂತಹ ಕೆಲಸಗಳು. ಹಾಗಾಗಿ ನಾನೇ ಅದನ್ನು ಪೂರ್ತಿ ಆಸ್ವಾದನೆ ಮಾಡಲಿಲ್ಲ, ಬರೆದಿಟ್ಟಿದ್ದೇನೆ ಅಷ್ಟೇ. ನಾನೀಗ ಅದನ್ನು ನಿಮ್ಮ ಮುಂದೆ ಹೇಳಿ ಅದನ್ನೊಮ್ಮೆ ನಿಮಗೆ ಕೇಳುವ ಹಾಗೆ ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಮೊದಲೊಮ್ಮೆ ಓದ್ತೇನೆ. ಇದಕ್ಕೊಂದು ಹೆಡ್ಡಿಂಗ್ ಕೊಟ್ಟಿದ್ದೇನೆ ನಾನು, ಶಿರೋನಾಮೆ ಬೆಳ್ಳಿಯೊಳಗಿನ ಚಿನ್ನ ಅಂತ. ಹೆಡ್ಡಿಂಗು ಬೆಳ್ಳಿಯೊಳಗಿನ ಚಿನ್ನ. ಬೆಳ್ಳಿ ಇಲ್ಲಿ ಉಂಟು, ಚಿನ್ನ ಉಂಟಲ್ಲೇ, ಸುವರ್ಣ ಚೌಕಟ್ಟು, ಬೆಳ್ಳಿಯೊಳಗಿನ ಚಿನ್ನ. ಇದು 5 ಮಾತ್ರೆ ಗಣ. ಆದಿಪ್ರಾಸ ಉಂಟು. ಕನ್ನಡದ ಕಲೆಗಳಲ್ಲಿ ಯಕ್ಷಗಾನವೇ ಮೇರು, ಸನ್ನುತದ ಮೂಜಗದ ಕಥೆಯು ಅಲ್ಲಿಹುದು. ಕನ್ನಡದ ಕಲೆಗಳಲ್ಲಿ ಯಕ್ಷಗಾನವೇ ಮೇರು, ಸನ್ನುತದ ಮೂಜಗದ ಕಥೆಯು ಅಲ್ಲಿಹುದು. ಮುನ್ನಡೆಸಿ ಪೋಷಿಸುವ ಬಲ್ಲಿದರು ಇಲ್ಲಿಗರು, ಮುನ್ನಡೆಸಿ ಪೋಷಿಸುವ ಬಲ್ಲಿದರು ಇಲ್ಲಿಗರು, ಇಲ್ಲೆಲ್ಲ ಇದ್ದಾರೆ. ಮನ್ನಿಸುವ ನಾವವರ ಪುಟ್ಟಕಂದ, ಮನ್ನಿಸುವ ನಾವವರ ಪುಟ್ಟಕಂದ. ಮತ್ತೆ ಇನ್ನೊಂದು, ಯಕ್ಷಮೌಕ್ತಿಕ ಕೂಟದೊಳಗಿವರ ಗೌರವಿಸಿ, ಯಕ್ಷಮೌಕ್ತಿಕ ಕೂಟದೊಳಗಿವರ ಗೌರವಿಸಿ, ದಕ್ಷತೆಯ ಮೆರೆಯುವೆವು ಶಿಷ್ಯ ಬಳಗದಲ್ಲಿ. ಯಕ್ಷಮೌಕ್ತಿಕ ಕೂಟದೊಳಗಿವರ ಗೌರವಿಸಿ, ದಕ್ಷತೆಯ ಮೆರೆಯುವೆವು ಶಿಷ್ಯ ಬಳಗದಲ್ಲಿ. ಕುಕ್ಷಿ ಮಹಾ ಲಂಬೋದರನು ಇವರ ಮುನ್ನಡೆಸಿ, ಕುಕ್ಷಿ ಮಹಾ ಲಂಬೋದರನು ಗಣಪತಿ ಇವರ ಮುನ್ನಡೆಸಿ, ರಕ್ಷಿಸಲಿ ಅನವರತ ಪುಟ್ಟಕಂದ, ರಕ್ಷಿಸಲಿ ಅನವರತ ಪುಟ್ಟಕಂದ. 1ನೇ ಮುಕ್ತಕದಲ್ಲಿ ಹಯಪ್ರಾಸ ಬಂದಿದೆ, 2ನೇದಲ್ಲಿ ಶರಪಪ್ರಾಸ ಬಂದಿದೆ. ಇನ್ನೊಂದು ಬೆಳ್ಳಿಗೆಯ ನಾರಾಯಣರು ಹಿರಿಯ ಮುತ್ಸದ್ದಿ, ಬೆಳ್ಳಿಗೆಯ ನಾರಾಯಣರು ಹಿರಿಯ ಮುತ್ಸದ್ದಿ. ಹಳ್ಳಿಯಲ್ಲಿ ಜನಿಸಿರುವ ನುರಿತ ವಾಗ್ಮಿಗಳು, ಹಳ್ಳಿಯಲ್ಲಿ ಜನಿಸಿರುವ ನುರಿತ ವಾಗ್ಮಿಗಳು. ಫುಲ್ಲಲೋಚನ ಮೆಚ್ಚಿ ಕೈ ಹಿಡಿದು ನಡೆಸುವರು, ಬಲ್ಲಿದ ಕಲಾವಿದರ ಪುಟ್ಟಕಂದ. ಫುಲ್ಲಲೋಚನ ಮೆಚ್ಚಿ, ಫುಲ್ಲಲೋಚನ ಮೆಚ್ಚಿ ಕೈ ಹಿಡಿದು ನಡೆಸುವರು, ಬಲ್ಲಿದ ಕಲಾವಿದರ ಪುಟ್ಟಕಂದ. ಇದು ಹಯಪ್ರಾಸವಿರುವಂತಹ ಮುಕ್ತಕ. ಹೀಗೆ 3 ಮುಕ್ತಕ, ಬಿಸಿ ಬಿಸಿ ಮುಕ್ತಕ. ಅಂದರೆ ನನ್ನ ಒಂದು ಕ್ರಮ ಎಲ್ಲ ವೇದಿಕೆಯಲ್ಲಿ ಆಶುಕವನ್ನು ಬರೆದು ಬಿಡುವಂಥದ್ದು. ಹಾಗೆ ಇದನ್ನು ನಾನು ಶ್ರೀಯುತ ಬೆಳ್ಳಿಗೆಯವರಿಗೆ ಮತ್ತು ಇಲ್ಲಿರುವ ಎಲ್ಲ ಯಕ್ಷ ಕಲಾವಿದರಿಗೆ ಈ ಸಂದರ್ಭದಲ್ಲಿ ಸಮರ್ಪಿಸ್ತೇನೆ. ಈಗ ಇದನ್ನು ಹಾಡಿದ್ದನ್ನು ನಿಮಗೆ ಕೇಳಿಸಿಬಿಡ್ತೇನೆ. ಹಾಡಿದವರು ಸುಜಾತ ಜಿ ಭಟ್, ಬೆಳ್ತಂಗಡಿಯವರು. ಕನ್ನಡ
ಕನ್ನಡದ ಕಲೆಗಳಲ್ಲಿ ಯಕ್ಷಗಾನವೇ ಮೇರು. ಸನ್ನುತದ ಜಗದ ಕಥೆಯು ಅಲ್ಲಿಹುದು. ಸನ್ನುತದ ಜಗದ ಕಥೆಯು ಅಲ್ಲಿಹುದು. ಮುನ್ನಡೆಸಿ ಪೋಷಿಸುವ ಬಲ್ಲಿದರು ಎಲ್ಲಿಹರು. ಮುನ್ನಡೆಸಿ ಪೋಷಿಸುವ ಬಲ್ಲಿದರು ಎಲ್ಲಿಹರು. ಮನ್ನಿಸುವ ನಾವವರ ಪುಟ್ಟಕಂದ. ಮನ್ನಿಸುವ ನಾವವರ ಪುಟ್ಟಕಂದ. ಯಕ್ಷ ಭೌತಿಕ ಕೂಟದೊಳಗಿವರ ಗೌರವಿಸಿ ದಕ್ಷತೆಯ ಬೆರೆಯುವೆವು ಶಿಷ್ಯ ಬಳಗದಲ್ಲಿ. ಯಕ್ಷ ಭೌತಿಕ ಕೂಟದೊಳಗಿವರ ಗೌರವಿಸಿ ದಕ್ಷತೆಯ ಮೆರೆಯುವೆವು ಶಿಷ್ಯ ಬಳಗದಲ್ಲಿ. ಕುಕ್ಷಿ ಮಹಲಂಬೋದರನು ಇವರ ಮುನ್ನಡೆಸಿ. ಕುಕ್ಷಿ ಮಹಲಂಬೋದರನು ಇವರ ಮುನ್ನಡೆಸಿ. ರಕ್ಷಿಸಲಿಯದ ವರತ ಪುಟ್ಟ ಕಂದ. ರಕ್ಷಿಸಲಿಯದ ವರತ ಪುಟ್ಟ ಕಂದ. ಬೆಳ್ಳಿಗೆಯ ನಾರಾಯಣರು ಹಿರಿಯ ಮುತ್ಸದಿ. ಬೆಳ್ಳಿಗೆಯ ನಾರಾಯಣರು ಹಿರಿಯ ಮುತ್ಸದಿ. ಬೆಳ್ಳಿಗೆ ನಾರಾಯಣರು ಹಿರಿಯ ಮುತ್ಸದಿ. ಹಳ್ಳಿಯಲ್ಲಿ ಜನಿಸಿರುವ ನುರಿತ ವಾಗ್ಮಿಗಳು. ಹಳ್ಳಿಯಲ್ಲಿ ಜನಿಸಿರುವ ನುರಿತ ವಾಗ್ಮಿಗಳು. ಪುಲ್ಲಲೋಚನ ಮೆಚ್ಚಿ ಕೈ ಹಿಡಿದು ನಡೆಸುವರು. ಪುಲ್ಲಲೋಚನ ಮೆಚ್ಚಿ ಕೈ ಹಿಡಿದು ನಡೆಸುವರು. ಬಲ್ಲಿದ ಕಲಾವಿದರ ಪುಟ್ಟ ಕಂದ. ಬಲ್ಲಿದ ಕಲಾವಿದರ ಪುಟ್ಟ ಕಂದ. ಅನುಕ್ರಮವಾಗಿ ಹಯ, ಶರಂಗ, ಹಯಪ್ರಾಸಗಳಿರುವ ಛಂದೋಬದ್ಧ ಆಶುಮುಕ್ತಕತ್ರಯ. ರಚನೆ ವಿ.ಬಿ. ಕೊಳಮಲ್ಲ. ನಾನು ಸುಜಾತ ಜಿಂಬೆಡ್. ನಮಸ್ಕಾರ. ಇದು ಶ್ರೀಯುತ ಬೆಳ್ಳಿಗೆ ನಾರಾಯಣಮಣಿಯವರಿಗೆ ಸಮರ್ಪಿಸಿದಂತಹ ಮುಕ್ತಕಗಳು. ನಾರಾಯಣಮಣಿಯವರು ಒಂದು ಮಾತು, ಅಷ್ಟು ಹಿರಿಯರು, ನಮ್ಮಂತಹ ಕಿರಿಯರನ್ನು ಕೂಡ ಕರೆದು ಗೌರವಿಸುವಂತಹ ಒಂದು ಸೌಜನ್ಯ ಅವರಲ್ಲಿ ನೋಡಿ. ಸಣ್ಣ ಮಕ್ಕಳನ್ನು ಕೂಡ, ಅದು ನಾನು ಅವರಲ್ಲಿ ಕಂಡಂತಹ ದೊಡ್ಡ ಗುಣ. ಅದಕ್ಕೆ ನಾನು ಅವರನ್ನು ತುಂಬಿದ ಕೊಡ ಅಂತ ಹೇಳಿದ್ದು. ತುಂಬಿದ ಕೊಡ ಯಾವಾಗಲೂ ತುಳುಕುವುದಿಲ್ಲ. ಅವರು ಅಷ್ಟು ತಿಳ್ಕೊಂಡ್ರು ಕೂಡ ನನಗೇನು ಗೊತ್ತಿಲ್ಲ, ನಾನಿನ್ನು ಕಲಿಬೇಕಾದದ್ದು ಬೇಕಾದಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ದೊಡ್ಡ ಗುಣ. ಅಂತಹ ಗುಣಕ್ಕೆ ನಾವು ಮೆಚ್ಚಿ ಇವತ್ತು ಅವರನ್ನು ಈ ವೇದಿಕೆಯಲ್ಲಿ ಎಲ್ಲ ಕಲಾವಿದರ ಬಂಧು ಮಿತ್ರರ ಸಮಕ್ಷಮದಲ್ಲಿ ಒಂದು ಕಿಂಚಿತ್ತು ಸನ್ಮಾನ ಸಣ್ಣದು, ಆದರೆ ಅದರ ಹಿಂದೆ ಇರತಕ್ಕಂತಹ ಮನೋಭಾವ, ಗೌರವ ಬಹಳ ದೊಡ್ಡದು. ಅದರ ಬಗ್ಗೆ ಹರೀಶ್ ಬಳಂತಿಮಗರವರು ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ನಮಗೂ ಎಲ್ಲರಿಗೂ ಒಂದು ಅವಕಾಶ ಬಂತು ಇಲ್ಲಿ. ಶ್ರೀಮತಿ ಜಯಲಕ್ಷ್ಮಿ ಕಾರಂತರು, ಶ್ರೀಯುತ ರಾಮ ಕಾರಂತವರು ಮತ್ತು ಅವರ ಮನೆಯಲ್ಲಿ ಅವರ ಮನೆಯವರು ಮತ್ತು ನಾವೆಲ್ಲ ಸೇರಿಕೊಂಡು ಈ ಒಂದು ಅಪೂರ್ವ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದೇವೆ. ಇವತ್ತು ಈ ಸಪ್ತಾಹದ 2ನೇ ದಿವಸ, ಇನ್ನು 5 ದಿವಸಗಳ ಕಾಲ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಅಭೂತಪೂರ್ವ ಯಶಸ್ಸನ್ನು ಕಾಣಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನಾನು ಆಶಿಸುತ್ತಾ, ಈ ಸಂಸ್ಥೆ ಇತೋಪ್ಯತಿಶಯವಾಗಿ ಸಾಧನೆಗಳನ್ನು ಮಾಡಿ ಒಳ್ಳೆ ಹೆಸರು ಗಳಿಸಲಿ. ಒಂದು ದೊಡ್ಡ ಇಷ್ಟವರೆಗೆ ಯಾರು ಮಾಡದಂತಹ ದೊಡ್ಡ ಸಾಧನೆಯನ್ನು ಈ ಸಂಸ್ಥೆ ಮಾಡಲಿ. ಸ್ವರ್ಣ ಸಂಭ್ರಮಾಚರಣೆ, ಆಮೇಲೆ ಇನ್ನು ಶತಮಾನ ಎಲ್ಲ ಆಗಲಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಸಂಬಂಧಪಟ್ಟ ಎಲ್ಲರಿಗೂ ಕೂಡ
ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ವಿರಮಿಸ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಿರಿಗನ್ನಡಂ ಗೆಲಿಕೆ. ಸುದಿನ ಸೂರ್ಯೋದಯದ ದಿನ. ಬೆಳ್ಳಿಗೆ ನಾರಾಯಣಯವರನ್ನು ಬಹಳ ಚೆನ್ನಾಗಿ ಹೊಗಳಿದರು. ಹಾಗೆ ತನ್ನ ಬಾಲ್ಯದ ವಿಚಾರವನ್ನು ಹೇಳಿದರು, ಬಹಳ ಸಂತೋಷದ ವಿಚಾರಗಳನ್ನು ಹೇಳಿದರು. ಬೆಳ್ಳಿಯೊಳಗಿನ ಚಿನ್ನ ಕವನವನ್ನು ನಮ್ಮ ಮುಂದೆ ಹಾಡಿಯೂ ತೋರಿಸಿದರು. ಬಹಳ ಚೆನ್ನಾಗಿದೆ ಸರ್, ಧನ್ಯವಾದಗಳು. ಹಾಗೆ ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮ. ಹಿರಿಯರಿಬ್ಬರನ್ನು ನುಡಿಗಳನ್ನು ಕೇಳಿದ ನಾವು ಇವತ್ತು ಧನ್ಯರಾಗಿದ್ದೇವೆ. ಸನ್ಮಾನ ಸ್ವೀಕರಿಸಿದ ನಮ್ಮನ್ನು ಹರಸಿದ ಶ್ರೀ ಬೆಳ್ಳಿಗೆ ನಾರಾಯಣ ಮಣಿಯಾರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ನಮ್ಮ ಈ ಕಾರ್ಯಕ್ರಮದ ಅಂದ ಹೆಚ್ಚಿಸಿದ ಶ್ರೀ ಬಿ.ವಿ. ಕುಳಮರ್ಮರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಹಾಗೂ ನಮ್ಮ ಗುರುಗಳಾದ ಶ್ರೀ ಹರೀಶ್ ಬಳಂತಿಮಗರವರಿಗೂ ಧನ್ಯವಾದ ಹೇಳುತ್ತಾ ಇದ್ದೇನೆ. ಹಾಗೂ ಧ್ವನಿವರ್ಧಕರಾದ ಭಗವತಿ ಸೌಂಡ್ಸ್ ಸಂತೋಷ್ ಅವರಿಗೂ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಧನ್ಯವಾದ ಕಾರ್ಯಕ್ರಮ ಸಮಾಪ್ತಿ. ಇನ್ನು ಮುಂದೆ ತಾಳಮದ್ದಲೆಯನ್ನು ಆಡಿ ತೋರಿಸಲಿದ್ದಾರೆ ಯಕ್ಷಗಾನ ತಾಳಮದ್ದಲೆ ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡಿ ಇವರಿಂದ ಗೇರುಸೊಪ್ಪೆ ಶಾಂತಪ್ಪಯ್ಯ ವಿರಚಿತ ಪ್ರಸಂಗ ಕರ್ಣಾವಸಾನ. ಇಲ್ಲಿಗೆ ಇವತ್ತಿನ ವೇದಿಕೆಯ ಕಾರ್ಯಕ್ರಮವು ಮುಕ್ತಾಯವಾಯಿತು. ಇನ್ನು ಮುಂದೆ ಯಕ್ಷಗಾನ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ.
ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಿಲ್ತ ತ್ರಿಜಗ ಬಂದಿತನಿಗೆ ಆರತಿಗೆ ತಿರೆ ಗಜಮುಖದವಗೆ ಗಣಪಗೆ ಉಳ್ಳಿಕದವದು ತೆಂಗಿದ ಕಾಯಿ ಕಡಲೆಯ ಎಳ್ಳುಂಡುಲಿಗೆ ಕಪ್ಪ ಬೆಳುಬವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡೊಳ್ಳಿನ ಗಣಪಗೆ ಆರತಿ ಎತ್ತಿರೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕೊಡಿಯು ಡೊಳ್ಳಿನ ಗಣಪಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ತಬಾಗಿಜದಾದಿ ನಲಿಪವಗೆ ಅವಾಗಮನದಲ್ಲಿ ನೆನೆ ಬರಿತಾತವ ಇವಾಗಣೆ ಜಗಾರತಿಗೆ ತೀರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದಳು ಪರಜು ಬಾಜಾಂಗುಜಧಾರಿಗೆ ಹರುಜದಿ ಪಕುತರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನ ಚರಣ ಕಮಲ ಕಾರತಿ ಎತ್ತಿದೆ ಆರತಿ ಬೆಳಗಿದೆ
ಗಜಮುಖದವಗೆ ಗಣಪತಿ ಯಕ್ಷಗಾನ ತಾಳಮದ್ದಲೆ ಮಹಿಳಾ ಕೂಟ ಪೊನ್ನೆತೋಡಿ ಇವರಿಂದ ಗೇರು ಸುಪ್ಪೇಶ್ ಶಾಂತಪ್ಪಯ್ಯ ವಿರಚಿತ ಪ್ರಸಂಗ ಕರ್ಣಾವಸಾನ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ವಾಸುದೇವ ಕಲ್ಲೂರಾಯ, ಮದ್ದಳೆ ಶ್ರೀ ರಾಜಾರಾಮ್ ಬಲ್ಲಾಳ್ ಚಿಪ್ಪಾರು, ಚೆಂಡೆ ಶ್ರೀ ಚೇವಾರು ಶಂಕರ್ ಕಾಮತ್. ಮುಮ್ಮೇಳದಲ್ಲಿ ಕರ್ಣನಾಗಿ ಶ್ರೀಮತಿ ಅರುಣಾವತಿ ಪೊನ್ನೆತ್ತೋಡು, ಅರ್ಜುನನಾಗಿ ಶ್ರೀಮತಿ ಮೋಹಿನಿ ಕೊಪ್ಪಳ, ಕೃಷ್ಣನಾಗಿ ಶ್ರೀಮತಿ ಯಶವಂತೆ ಮಂಡೆಕಾಪು. ಕೃಷ್ಣನಾಗಿ ಸುನೀತಾ ಟೀಚರ್, ಹಾಗೆ ಶಲ್ಯನಾಗಿ ಶ್ರೀಮತಿ ರೇವತಿ ಟೀಚರ್ ಕುಚ್ಚಿಕಾಡು, ಅಶ್ವಸೇನನಾಗಿ ಶ್ರೀಮತಿ ಯಶೋಧ ಕುಬಣೂರು, ಬ್ರಾಹ್ಮಣನಾಗಿ ಶ್ರೀಮತಿ ಯಶವಂತಿ ಮಂಡೆಕಾಪು. ಹಾಗೆ ನಡೆಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ತುದಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ಬನ್ನಿಪೆನಿ ಕಥಾಮೃತದ ಈ ನೆರೆದ ಪರಿಭವ ಅಥವಾ ಈ ತೆರೆದ ಪರಿಭವ ಕರ್ಣನ ಬದುಕಿನಲ್ಲಿ ಎದುರಾಗುತ್ತದೆ ಎಂದು ನೆನೆಸಿರಲಿಲ್ಲ. ಕುರುಕ್ಷೇತ್ರ ಯುದ್ಧ ಪ್ರಾರಂಭದಿಂದ ಇಂದಿನವರೆಗೂ ನಾವು ಸೋಲನ್ನೇ ಉಣ್ಣಬೇಕಾಯಿತು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನನಗೂ ಈ ಪರಿಸ್ಥಿತಿ ಎದುರಿಸಬೇಕಾಯಿತು. ನನ್ನ ತಾಯಿಯಾದ ಕುಂತಿದೇವಿಯ ವಿವಾಹದ ಮುಂಚಿತವಾಗಿ ಸೂರ್ಯದೇವನ ಅನುಗ್ರಹದಿಂದ ನನ್ನನ್ನು ಪಡೆದ ಕಾರಣ ನನ್ನನ್ನು ಹರಿಯುವಂತಹ ಹೊಳೆಯಲ್ಲಿ ತ್ಯಜಿಸಬೇಕಾಯಿತು. ಆಮೇಲೆ ಬೆಸ್ತರ ಮೂಲಕ ರಕ್ಷಣೆಗೊಳಪಟ್ಟು ಸೂತಪುತ್ರ ಎನಿಸಿಕೊಂಡೆ. ಆಮೇಲೆ ನನಗೆ ದೊರೆತವನೇ ಕುರುರಾಯ. ಆತನ ಅರಮನೆಗೆ ತಂದು ಸಾಕಿದ, ಸಲಹಿದ, ಯಥೇಚ್ಛವಾದ ವಿದ್ಯಾಭ್ಯಾಸವನ್ನು ಶಸ್ತ್ರಾಭ್ಯಾಸವನ್ನು ಕಲಿಯುವಂತೆ ಪ್ರೋತ್ಸಾಹಿಸಿದವನು. ಅಂದಿನಿಂದ ಇಂದಿನವರೆಗೆ ಆತನ ಉಪ್ಪಣ್ಣದ ರಣಕ್ಕೆ ಬಾಧ್ಯನಾದವನು. ಇಲ್ಲದಿದ್ದರೆ ನನ್ನ ತಮ್ಮಂದಿರಲ್ಲಿ ನನಗೆ ಹಗೆತನವಿ. ನನ್ನನ್ನು ಸಾಕಿ ಸಲಹಿದ ನನ್ನ ಸ್ವಾಮಿಗೆ ಯಾವತ್ತೂ ಸ್ವಾಮಿ ದ್ರೋಹ ಮಾಡಲಾರೆನೆಂದು ಆ ಕೃಷ್ಣನಿಗೂ ತಿಳಿಸಿದ್ದೇನೆ. ಮಾತ್ರವಲ್ಲ, ನನ್ನ ತಾಯಿಯಾದ ಕುಂತಿದೇವಿ ನನ್ನ ಬಳಿ ಬಂದು ನನ್ನ ಮಕ್ಕಳನ್ನು ಉಳಿಸಿಕೊಡು ಎಂದಾಗ ನಿನಗೆ 5 ಪಾಂಡವರನ್ನು ಉಳಿಸಿಕೊಡುತ್ತೇನೆ. ನಾನು ಕೊಲ್ಲುವುದಾದರೆ ಅರ್ಜುನನನ್ನು ಮಾತ್ರ. ರಣದಲ್ಲಿ ಒಂದು ಅರ್ಜುನ ಸಾಯಬೇಕು.
ಅಥವಾ ಕರ್ಣ ಸಾಯಬೇಕು. ಹೇಗೋ ನಿನಗೆ ಪಂಚ ಪಾಂಡವರನ್ನು ಉಳಿಸಿಕೊಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ನನ್ನ ಸ್ವಾಮಿ ಕಾರ್ಯದಲ್ಲಿ ಏನೇ ಎದುರಾದರೂ ಅದನ್ನು ಅನುಭವಿಸಲು ಸಿದ್ಧನೆಂದು ಪಣ ತೊಟ್ಟಿದ್ದೇನೆ. ಆದರೆ ಇವತ್ತಾದ ಪರಿಭವ ಸಾಮಾನ್ಯದ್ದಲ್ಲ. ನನ್ನ ಬಂಗಾರದಂತಹ ಋಷಶೇನನ ಶಿರವನ್ನು ಅರ್ಜುನನ ಕೋಳ್ಮಿಂಚು ಕತ್ತರಿಸಿ ಬಿಟ್ಟಿತಲ್ಲ. ಧನ್ಯತೆ ಇದೆ. ನನ್ನ ಪ್ರಭುವಿಗಾಗಿ ಪ್ರಾಣ ಕೊಡುವ ಧನ್ಯತೆ ಹೊರತು ನನ್ನ ಮಕ್ಕಳಿಗಾಗಿ ಯಾವ ಧನ್ಯತೆಯನ್ನು ಕಂಡುಕೊಂಡವ ನಾನನು. ಆದರೆ ಯಾರ ಹೆಗಲವೇ ನನ್ನ ಹೆಣವಾಗಬೇಕಿತ್ತು, ಅಂತವನ ಹೆಣವನ್ನು ಹೊರಬೇಕಾಯಿತು. ಆ ಕಳೆಬರವನ್ನು ನೋಡಿ ಒಂದು ಕ್ಷಣ ಕಣ್ಣೀರ ಧಾರೆಯನ್ನೇ ಇಳಿಸಬೇಕಾಯಿತು. ಪರಿಭವನ್ನೇ ಬದುಕನ್ನಾಗಿ ಸ್ವೀಕರಿಸಿದ ನಾನು ಈ ಘಟನೆಯನ್ನೇ ಸವಾಲೆಂದು ಸ್ವೀಕರಿಸಿದ್ದೇನೆ. ಅಂದಿನಿಂದ ಇಂದಿನವರೆಗೆ ಇರಿಸಿದ್ದ ನಿರೀಕ್ಷೆ ಪ್ರತೀಕ್ಷೆ ಇಂದು ಫಲ ಕೊಡುವುದಕ್ಕಿದೆ. ದುಗುಡಪತಿ ಕೌರವನ ಮುಖದಲ್ಲಿ ನಗೆಯ ಬೆಳದಿಂಗಳನ್ನು ಕಾಣುವುದಕ್ಕೆ ಇದೆ. ಹಾಗಾಗಿ ಶಲ್ಯ ಭೂಪತಿಯಲ್ಲಿ ರಥವನ್ನು ಪಾರ್ಥನ ಮುಂದಕ್ಕೆ ಚಾಚಲು ಹೇಳಿದ್ದೇನೆ. ಮದ್ದೇವಿ ಬಾಡಿ ನುಡಿದೆ ಗಜರುತ್ತಲೆ ಮೂದಲಿಸಿ ಮಾತಾಡಿದ ಸುಧನ ಮಗನೇ ಅರ್ಜುನ, ನಿನ್ನ ಮಗನನ್ನು ಕಳಕೊಂಡಂತಹ ದುಃಖ ತಣ್ಣಗಾಗುವುದಕ್ಕಿಂತ ಮೊದಲೇ ನೀನು ನಿನ್ನ ರಥವನ್ನು ನನ್ನೆದುರಿಗೆ ಚಾಚಿದೆಯಲ್ಲ. ಹೌದು, ಕರ್ಣಾರ್ಜುನ ಕಾಳಗವನ್ನು ಈ ರಣಾಂಗಣದಲ್ಲಿ ನೆರೆದವರೆಲ್ಲರೂ ಮಾರ್ಮಲೆತು ನೋಡುತ್ತಿದ್ದಾರೆ. ಈ ಹಿಳೆಯೇ ಬಾಯಿ ಬಿಟ್ಟು ನೋಡುತ್ತಿದೆ. ಗಗನಧಾರಿಗಳಾದಂತಹ ಆ ದೇವತೆಗಳು ನಮ್ಮನ್ನೇ ಲಕ್ಷ್ಯವಿಟ್ಟು ನೋಡುತ್ತಿದ್ದಾರೆಂದು ನೀನು ತಿಳಿದಿರುವೆ. ಹೌದು, ಎಳವೆಯಲ್ಲಿಯೇ ನಾನಾ ರೀತಿಯ ಕನಸುಗಳನ್ನು ನಾವು ಜೀವನದಲ್ಲಿ ಕಂಡಿದ್ದೇವೆ. ಆದರೆ ಆ ಕನಸುಗಳು ಪಕ್ವವಾದಾಗ ಆಗುವ ಪರಿಣಾಮ ಏನು ಎಂಬುದನ್ನು ನೀನು ಮಾನಸಿಕವಾಗಿಯೂ ತಿಳಿದಿರಬಹುದು. ಎಲ್ಲರ ತಾತ್ಸಾರಕ್ಕೆ ಒಳಗಾದಂತಹ ನೀನು ಅದನ್ನೇ ಮೂಲ ಬಂಡವಾಳವನ್ನಾಗಿಸಿಕೊಂಡು ಹಲವರ ಚುಚ್ಚು ನುಡಿಗಳನ್ನು ಆಲಿಸಿಕೊಂಡು ಸಮರಕ್ಕೆ ಸಿದ್ಧನಾದವ ನಿನ್ನ ಸ್ವಾಮಿಯಾದಂತಹ ಕೌರವನಿಗೂ ನಮಗೂ ಇರುವ ಹಗೆತನವನ್ನು ನೀನು ನನ್ನಿಂದಾದರೂ ತಿಳಿಯದ್ದಾಗಿ ಹೋದೆ. ಕೇವಲ ಪಾರ್ಥನೊಂದಿಗೆ ಸಮರ್ಥನಾಗಿ ಹೋರಾಡಬಲ್ಲ ಒಬ್ಬ ನಾಯಕ ಬೇಕು ಎಂದು ತಿಳಿದುಕೊಂಡಂತಹ ಸುಯೋಧನ ನಿನ್ನನ್ನು ಮಿತ್ರನನ್ನಾಗಿ ಸ್ವೀಕರಿಸಿಕೊಂಡ. ಅವನಿಂದಲೇ ಪ್ರೇರೇಪಿತನಾಗಿ ಅವನಿಗೆ ಸಲಹೆ ನೀಡುವ ಆಪ್ತನಾಗಿ ಬೆಳೆದು ಬಂದವನು ನೀನು. ಕೇವಲ ಪಾತ್ರದಲ್ಲಿಯೇ ಯುದ್ಧ ಎಂಬುದನ್ನು ಪಣವಾಗಿಟ್ಟುಕೊಂಡ ಸುಯೋಧನನ ಹುರಿಯುತ್ತಿರುವಂತಹ ಬೆಂಕಿಗೆ ತುಪ್ಪವನ್ನು ಸುರಿಯುವ ಪ್ರಯತ್ನವನ್ನು ಮಾಡಿದೆ. ಕಲಹದಲ್ಲಿ ನೀನು ಸಾಹಸಿಗನೇ. ಆದರೆ ನಾವು ಇದು ಮೊದಲಾಗಿ ಹಿಡಿದಾಗುವ ಯುದ್ಧವೇನೂ ಅಲ್ಲ. ಇದು ನಮ್ಮ ಮೂರನೆಯ ಯುದ್ಧ. ಪಾರ್ಥ ಶರವನ್ನು ಹೂಡಿದರೆ ಯಾವ ಪರಿಣಾಮ ಬೀರಿತು ಎಂಬ ಅನುಭವ ನಿನಗೂ ಇದೆಯಲ್ಲ. ಅದನ್ನೆಲ್ಲ ಮರೆತು ನನ್ನಿದಿರಾಗಿ ಯುದ್ಧಕ್ಕೆ ಬಂದು ನಿಂತಿದ್ದೀಯಲ್ಲ. ಹೌದು, ಇದು ನಿನ್ನ ತಲೆ ಹೋಗುವ ಕೆಲಸವಲ್ಲದೆ ಮತ್ತಿನ್ನೇನು. ನನ್ನಲ್ಲಿ ಮಲೆತು ಹೋರಾಡಿದೆ ಎಂದಾದರೆ ನಿನ್ನ ತಲೆಯನ್ನೇ ನೀಗಬೇಕಾದಿದ್ದು. ಎಚ್ಚರಿಕೆ ಅರ್ಜುನ, ನೀನು ಶ್ರೇಷ್ಠ ವಂಶದವ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವ. ನಾನು ಕುಲಹೀನ.
ಹೀನ ಕುಲದಲ್ಲಿ ಹುಟ್ಟಿ ನಿನ್ನೊಂದಿಗೆ ಹೋರಾಡುವ ಸಾಮರ್ಥ್ಯವಿಲ್ಲವೆಂದು ತಿಳಿದೆಯಾ? ಬಿಡು. ಬಿಡು ಬಿಡು ಸಕಲ ಭಕ್ತ ಕಡುಗಲಿಯುವ ಪರವು ಎಲ್ಲೊಡಲನು ಸಲ್ಲದು ದಿನವು. ತನ್ನ ಸಮಾನನಾದವ ತನ್ನೆದಿರಿಗೆ ನಿಂತಿದ್ದಾನೆ ಎಂಬ ಕಾರಣಕ್ಕೆ ಮನ ಬಂದಂತೆ ಮಾತನಾಡಬೇಡ. ಓಹೋ, ನಾನೇನು ಕೌರವನ ಉರಿಯುವ ಬೆಂಕಿಗೆ ತುಪ್ಪವನ್ನು ಹಚ್ಚಿದವನು. ಆ ಕೌರವ ನುಡಿದಂತೆ ನಡೆದವನು ಹೊರತಾಗಿ ನಾನು ನುಡಿದಂತೆ ಆತ ನಡೆದದ್ದಲ್ಲ. ನೆನಪಿಸಿಕೊ, ಯಾರದ್ದೋ ಕೋಪ, ಯಾರದ್ದೋ ಸ್ನೇಹ, ಯಾರದ್ದೋ ವೈರ ನಮ್ಮನ್ನು ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿದೆ. ಕುಂತಿಗೆ ಮಕ್ಕಳೆಷ್ಟು, ನೀನು ಒಬ್ಬನೇ ಅಲ್ಲವಲ್ಲ. ಅಲ್ಲ, ನಿನ್ನಿಂದ ದೊಡ್ಡವರು ಇದ್ದಾರಲ್ಲ, ಇದ್ದಾರೆ. ಅವರನ್ನು ಪಾರ್ಥ ಎಂದು ಹೇಳುವುದಿಲ್ಲ. ಹೇಳೋದಿಲ್ಲ. ಇದಕ್ಕೆ ಯೋಗ ಎಂದು ಹೆಸರು. ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ. ಇದು ಎರಡು ಇದ್ದವರಿಗೆ ಬುದ್ಧಿ ಇರುವುದಿಲ್ಲ. ಓಹೋ, ಅದು ಮೂರು ಇದ್ದವರಿಗೆ ಆಯುಷ್ಯ ಇರುವುದಿಲ್ಲ. ಆ ನಾಲ್ಕನ್ನು ಕಾಪಾಡಿಕೊಂಡು ಹೋರಾಟಕ್ಕೆ ನಿಂತವರು ನಾವು. ನಿನ್ನೆಯವರೆಗೆ ಏನಿರಲಿಲ್ಲವ ಈ ಕರ್ಣನಲ್ಲಿ, ಅದೆಲ್ಲವನ್ನು ತುಂಬಿಸಿಕೊಂಡಿದ್ದೇನೆ. ಪಾರ್ಥನೆಂಬ ಯೋಗ್ಯತೆಯಿಂದ ನೀನೊಬ್ಬ ಕಡುಗಲಿ ಎಂದು ಮೆರೆಯಬೇಡ. ಪೊಡವಿಯೊಳಧಿಕ ಸಮರ್ಥ ಅಲ್ಲ ಅಂತ ನಾನು ಹೇಳೋದಿಲ್ಲ. ಮತ್ತೆ ಸ್ವರ್ಗಲೋಕದಿಂದ ತಂದದುಂಟು ನಿನ್ನಲ್ಲಿ, ಗುರು ದ್ರೋಣರಿಂದ ಸಂಗ್ರಹಿಸಿದ್ದುಂಟು ನಿನ್ನಲ್ಲಿ. ಸತ್ಯ. ಅಂತವನಿಗೂ ಇವತ್ತು ಪ್ರಶ್ನೆ. ಕ್ಷತ್ರಿಯರು ಬ್ರಾಹ್ಮಣರು ಎಂದು ಮೆರೆಯುತ್ತಿರುವ ಈ ಸಮಾಜದಲ್ಲಿ ಒಬ್ಬ ಸೂತ ಕುಲದವ ಎಷ್ಟರ ಮಟ್ಟಿಗೆ ಹುಟ್ಟಿದ್ದಾನೆ ನಾಯಕತ್ವದ ವಿಚಾರದಲ್ಲಿ ಎಂದು. ಈ ಒಂದು ಯುದ್ಧ ನನಗೆ ಕೌರವೇಶ್ವರನಿಂದ ಬಂದ ಯೋಗ ಇದು. ಓಹೋ, ಏನು ಮಾಡುವ? ಆಗಲೇ ಉರಿಯುತ್ತಿತ್ತು, ಆಗ ಹೊತ್ತಿದ್ದು ಮಾತ್ರ. ಇತ್ತಲೂ ಹತ್ತಿದ್ದು ಕರ್ಣಾರ್ಜುನನಿಗೆ. ಈವರೆಗೆ ಕರ್ಣನ ವಿರುದ್ಧವಾಗಿ ಏನೆಲ್ಲ ಸಂಗ್ರಹಿಸಿದ್ದಿ ಎಂದು ಗೊತ್ತುಂಟು ನನಗೆ. ಓಹೋ, ಮಹಾಪರಾಕ್ರಮಿಯಾದ ಭೀಷ್ಮರನ್ನು ನೀನು ಕೊಂದದ್ದು ಕೇವಲ ಒಬ್ಬ ಶಿಖಂಡಿಯನ್ನು ನಿಲ್ಲಿಸಿ. ಅದು ನಿನ್ನ ಯುದ್ಧ ಪರಾಕ್ರಮಕ್ಕೆ ಕಳಂಕ. ಗುರುದ್ರೋಣರಲ್ಲಿ ನಿಮ್ಮ ಬಳಿ ಇದ್ದ ಮಮಕಾರದಿಂದಾಗಿ ಅವರನ್ನು ಸೋಲಿಸಿದೆ. ಆದರೆ ಈ ಕರ್ಣ ಹಾಗಲ್ಲ. ಕೌರವನ ಶಕ್ತಿಯ ಆಯುಧವಾಗಿ ನಿಂತಿದ್ದೇನೆ. ನಿಜವಾದ ಅರ್ಥದಲ್ಲಿ ಕರ್ಣಾರ್ಜುನರ ಕಾಳಗವೇ ಅತೀ ದೊಡ್ಡ ಸ್ಪರ್ಧೆ. ಧರ್ಮರಾಯನಿಗೂ ಸುಯೋಧನನಿಗೂ ರಾಜ್ಯಕ್ಕೆ ಜಗಳವಾದರೆ, ಕೃಷ್ಣನಿಗೂ ದುರ್ಯೋಧನನಿಗೂ ಸಾತ್ವಿಕ ಸಂಘರ್ಷವಾದರೆ, ಕರ್ಣಾರ್ಜುನರಿಗೆ ವೈಯಕ್ತಿಕ ಸಂಘರ್ಷ ಉಂಟು. ಈ ಸಂಘರ್ಷದಲ್ಲಿ ತ್ರಿಪದ ಸೈನ್ಯವನ್ನೇ ಚದುರಿಸಿದ್ದೇನೆ, ಭೀಮನನ್ನು ಮಾಡಬಿದ್ದೇನೆ. ಆದ್ದರಿಂದಲೇ ಎಲ್ಲರೂ ಬಳಿರೆ ಮೆಚ್ಚಿದ ಕರ್ಣ ಎಂದು ಎಲ್ಲರೂ ಸಂಬೋಧಿಸುತ್ತಿದ್ದಾರೆ. ಓಹೋ, ಈವರೆಗೆ ಪಾಂಡವರಿಗೆ ಉತ್ಕರ್ಷದ ಕಾಲವಿತ್ತು, ಆದರೆ ಈಗ ತಿರುಗಿದೆ ನೋಡು. ಈಗ ನಮ್ಮ ಪಾಳೆಯದ ಉತ್ಕರ್ಷದ ಕಾಲ. ಈ ಹೊತ್ತಿನಿಂದ ನಿಮ್ಮ ಪತನ ಆರಂಭ. ಯುದ್ಧ ಮಾಡುತ್ತೀಯೋ ಹಿಂದೆ ಜಾರುತ್ತೀಯೋ? ನೀನು ಸಾಯಕವನ್ನು ತೊಡುವ ವಿಚಾರ ರಾಧಾತನಯನಾದಂತಹ ನೀನು ಇದುವರೆಗೆ ಏನೆಲ್ಲ ಸಂಪಾದಿಸಿದ್ಯೋ ಅದೆಲ್ಲವೂ ಪರಿಣಾಮಕಾರಿಯಾಗಿ ಉಪಯೋಗ ಆದಿತು ಎಂದು ಕನಸನ್ನು ಕಾಣಬೇಡ.
ಯಾರು ಸಂಪಾದಿಸಿದ್ದನ್ನು ಸಮರ್ಥವಾಗಿ ಬಳಸುವುದಿಲ್ಲವೋ ಅವನು ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ. ಇಲ್ಲ. ನೀನು ಧನುರ್ವಿದ್ಯೆಯನ್ನು ಹೇಗೆ ಸಂಗ್ರಹ ಮಾಡಿದ್ದೀಯೋ ಅದನ್ನು ಹೇಗೆ ಉಪಯೋಗಿಸುತ್ತಿದ್ದಿ ಅದನ್ನೇ ನಾವು ಭೇದಿಸಬೇಕಾದದ್ದು. ಸಂಪಾದಿಸಿದ್ದಿ ಸಂತೋಷವೇ, ಆದರೆ ಸೂತಜನಾದಂತಹ ನೀನು ಸಂಪಾದಿಸಿದ್ದನ್ನು ಕ್ಷತ್ರಿಯನಂತೆ ಉಪಯೋಗಿಸಲು ಮುಂದಾದೆ ಎಂದಾದರೆ ಅದನ್ನು ಉಪಯೋಗಿಸುವಂತಹ ಕುಶಲತೆ ನಿನಗೆ ಬರಬೇಕಾದರೆ ಯಾರ ಕೃಪೆಯಿಂದ ನೀನು ಬೆಳೆದೆ, ಯಾರ ವಾತ್ಸಲ್ಯದ ಸುಧೆಯಿಂದ ನಿನ್ನ ಈ ದೇಹ ಬೆಳೆಯಿತು ಎಂಬುದಕ್ಕೆ ಆ ರಾಧಾದೇವಿಯೇ ಕಾರಣಕರ್ತಳಾಗಿದ್ದಾಳೆ. ಆದ್ದರಿಂದ ಏನು ರಾಧಾತನಯನಾದಂತಹ ನೀನು ಈ ಪ್ರಯೋಗದಲ್ಲಿ ಗುರಿ ಮುಟ್ಟುವ ಔದಾರ್ಯವಾದರೂ ಏನು, ಎಲ್ಲಿಯೋ ಗುರಿ, ಎಲ್ಲಿಯೋ ನೀನು ಪ್ರಯೋಗಿಸುವುದು, ಏನು ನೀನು ಆಲೋಚನೆ ಮಾಡುವುದು, ಇದರಿಂದ ಆಗುವ ಒಡಕುಗಳ ಬಗ್ಗೆ ನಿನಗೆ ಕಲ್ಪನೆ ಇರಲಿಕ್ಕಿಲ್ಲ. ಯಾಕೆಂದರೆ ಯಾಕೆ ನೀನು ರಾಧಾತನಯ. ಹೌದು. ನಿನ್ನಲ್ಲಿರುವ ಕ್ಷಾತ್ರ ವರ್ಚಸ್ಸು ಬೆಳೆಯುವುದಕ್ಕೆ ಯಾರು ಕಾರಣ ಎಂಬುದು ಮುಖ್ಯವಲ್ಲ. ನಿನ್ನಲ್ಲಿರುವ ಕ್ಷಾತ್ರ ಗುಣಕ್ಕೆ ಸರಿಯಾದೊಂದು ನಿಖರತೆ, ಅದಕ್ಕೊಂದು ಭಾವ, ಸರಿಯಾದ ರೂಪುರೇಷೆ, ಆದರೂ ಮೆಚ್ಚಿಕೊಳ್ಳಲೇಬೇಕಾದುದು. ಆದರೆ ನೀನು ಸಾಯಕವನ್ನು ತೊಡುವಲ್ಲಿ, ಬೌದ್ಧಿಕ ಸಾಮರ್ಥ್ಯವನ್ನು ತೋರಿಸುವಲ್ಲಿ ಮುಂದಾದೆ ಎಂದಾದರೆ ನಿನ್ನ ಮರಣವನ್ನೇ ನೀನು ಆಹ್ವಾನ ಮಾಡಿದಂತಾಗುತ್ತದೆ. ಅಂದು ಬಿಲ್ವಿದ್ಯೆ ಕಲಿಯುವಾಗ ನಾನೇನು ಮಾಡಿದ್ದೇನೋ ಅದನ್ನೇ ನೀನು ಕೂಡ ಮಾಡಿ ತೋರಿಸುತ್ತಿದ್ದಿ. ಅದಕ್ಕಿಂತ ಮಿಗಿಲಾದ ಯಾವ ಪ್ರಯೋಗವನ್ನು ನಿನ್ನಿಂದ ಇದುವರೆಗೆ ಮಾಡಲಾಗಲಿಲ್ಲ. ಅದನ್ನೇ ಮುಂದಿಟ್ಟುಕೊಂಡು ಈಗ ನನ್ನಲ್ಲಿ ದಂಪು ಯುದ್ಧಕ್ಕೆ ಎದುರಾಗುತ್ತಿದ್ದೀಯಲ್ಲ. ಇದು ಮಕ್ಕಳಾಟದ ಯುದ್ಧವೇನೂ ಅಲ್ಲ. ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಇದು ನಿಜವಾದ ಯುದ್ಧ. ಹಾಗಾಗಿ ಸಾರಿ ಹೇಳುತ್ತಿದ್ದೇನೆ, ಏನು ಕರ್ಣ, ಕರ್ಣ ನೀನು ಬದುಕಿದೆ ಎಂದಾದರೆ ನಿನ್ನ ಜೀವನದಲ್ಲಿ ಅದೆಷ್ಟೋ ಸಾಧನೆಗಳನ್ನು ನಿನಗೆ ಮಾಡಬಹುದು. ಈ ಪಾರ್ಥನಲ್ಲಿ ಯುದ್ಧ ಮಾಡಿ ನಿನ್ನ ಭವಿಷ್ಯಕ್ಕೆ ಕೊನೆ ಕಾಣಿಸಬೇಡ. ತೆರಳು ಇಲ್ಲಿಂದ, ತೆರಳು. ಸುಲಭದಲ್ಲಿ ನನ್ನನ್ನು ಮಾತನಾಡಿ ನನ್ನನ್ನು ಕಳುಹಿಸುವ ವಿಚಾರವ ಸಹಾಯಕ ತೊಡುವ ವಿಚಾರ ರಾಧೆಗೆ ಸಲ್ಲುವುದೇ. ಹಾರಬೇಡ, ಹಾರಬೇಡ. ಅಯ್ಯ ನರನೇ, ನಿನ್ನ ಅವಸ್ಥೆ ಏನಾಗಿದೆ? ನೀನು ನಾರಾಯಣನಲ್ಲವಲ್ಲ. ಅಲ್ಲ, ನೀನು ನರನೇ. ನರನೇ ಗೋಪಾಲಕೃಷ್ಣ ಕಟ್ಟಿದ ಗೋವು ನೀನು. ಒಂದು ಹಗ್ಗಕ್ಕೆ ದನವನ್ನು ಕಟ್ಟಿದರೆ ಆ ಹಗ್ಗದ ವ್ಯಾಪ್ತಿ ಎಷ್ಟುಂಟು ಅಷ್ಟೇ ಸುತ್ತು ಬರುವುದು. ಚೆನ್ನಾಗಿ ಮೇದು ಹಗ್ಗವನ್ನು ಕಡಿದು ಹಾರಿದರೆ ಆ ಗೋಪಾಲಕ ಬರುತ್ತಾನೆ. ಹಗ್ಗವನ್ನು ಸ್ವಲ್ಪ ಸಣ್ಣದು ಮಾಡಿ ಗಂಟು ಹಾಕುತ್ತಾನೆ. ಹೀಗೆ 4-5 ಬಾರಿ ಹಾರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಗ್ಗದ ಗಂಟು ಹೆಚ್ಚಾಗಿ ದನ ಊಟಕ್ಕೆ ತಾಗುತ್ತದೆ. ಹಾಗಾಗಿ ನೀನು ಅಷ್ಟೇ ನರನಾಗಿ ಹುಟ್ಟಿ ನರನ ಸೀಮೆಯ ವ್ಯಾಪ್ತಿಯ ಒಳಗೆ ವ್ಯವಹರಿಸಬೇಕು. ನಿನಗೆ ಸ್ವಲ್ಪ ಅಹಂಕಾರ ಉಂಟು. ಮೇಲೆ ಕೆಳಗೆ ಆಚೆ ಈಚೆ ಕಾಯುವವರಿದ್ದಾರೆಂದು ಸತ್ಯ. ನಿನ್ನ ಸೊಕ್ಕನ್ನು ಇಳಿಸಲೆಂದು ಬಂದಿದ್ದೇನೆ. ಈ ಸೊಕ್ಕಿದ್ದವನಿಗೆ ನೀನು ಸಿಕ್ಕಿದೆಯಲ್ಲ. ನನ್ನಲ್ಲೂ ಸೊಕ್ಕು ಇರುವ ಕಾರಣ ನಿನ್ನೆದುರು ಎದುರಾಳಿಯಾಗಿ ನಿಂತಿದ್ದೇನೆ. ದೊಡ್ಡವರಿಗೆ ಒಂದು ಮಾತು ಹೇಳುವುದುಂಟು. ಏನು ಮಾತು? ಅವನು ಅದು ಮಾಡಿದ್ದಾನೆ, ಅಷ್ಟು ಸಂಪಾದಿಸಿದ್ದಾನೆ, ಅಷ್ಟು ಜನರನ್ನು ಕೊಂದಿದ್ದಾನೆ ಎಂದು. ಆದರೆ ಅಲ್ಲಿ ಕೊನೆಗೆ ಬರುವವರು ನನ್ನಂತವರು. ಓಹೋ, ಏನು ಹೇಳುತ್ತಾರೆಂದರೆ ಏನು ಹೇಳುತ್ತಾರೆ? ಅವನನ್ನು ಇವ ಕೊಂದ. ಹಾಗಾದರೆ ಅಲ್ಲಿ ಮೇಲೆ ಆಗುವುದು ಯಾರು? ದೊಡ್ಡವನು ಸಣ್ಣವನು? ಆಲೋಚನೆ ಮಾಡು. ಮಾಡಿದ್ದೇನೆ. ನೀನು ಈಶ್ವರನನ್ನು ಜಯಿಸಿ ಪಾಶುಪತವನ್ನು ಪಡೆದಿರಬಹುದು. ಅದು ದೊಡ್ಡ ಕೆಲಸವೇ. ಮತ್ತೆ ನಾನು ಸಣ್ಣದೆಂದು ಹೇಳುವುದಿಲ್ಲ. ಆದರೆ ನೀನು ಅಲ್ಲಿ ಹೋರಾಡುವಾಗ ನನ್ನಂತಹ ವೀರರು ಇರಲಿಲ್ಲ. ಹಾಗಾಗಿ ನಿನಗೆ ಅಸ್ತ್ರ ಸಿಕ್ಕಿತ್ತು. ಸಹಾಯಕ ತೊಡುವ ವಿಚಾರದಲ್ಲಿ ನಿನಗೂ ಎಚ್ಚರ ಬೇಕಾಗಿದೆ.
ನನ್ನ ಶರಗಳೆಲ್ಲ ಕುರುಕ್ಷೇತ್ರವನ್ನು ವ್ಯಾಪಿಸುವಾಗ ನಿನ್ನ ಅಣ್ಣನನ್ನು ಹೇಳದೆ ತರುವಾಗ ನಿನ್ನ ಶರಗಳೇನು ಕೆಲಸ ಮಾಡಲಿಲ್ಲ. ಹಾಗಾಗಿ ನಿನ್ನ ಪಾಡು ಮನುಷ್ಯರ ಹಾಗೆ, ನಿನ್ನ ಸೋಲು ಗೆಲುವು ಮನುಷ್ಯರ ಹಾಗೆ, ನರನಾಗಿ ನರತ್ವವನ್ನು ತಿಳಿ. ಅರ್ಜುನ, ಪಾಮರನಾಗಲು ಸಾಧ್ಯವೇ? ನಿನ್ನ ಸಾಮರ್ಥ್ಯಕ್ಕಿಂತ ನಿನ್ನ ವ್ಯಕ್ತಿತ್ವವನ್ನು ನೀನು ತಿಳಿದುಕೊಂಡಿದ್ದಿ. ಕೌಂತೇನ ಒಂದೇ ರಾಧೆಯ ಮೆರೆಯವಲ್ಲ. ಹಾಗಾಗಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನನ್ನಲ್ಲಿ ತೋರಿಸು. ನಾನು ಇಷ್ಟು ಹೇಳಿಯೂ ನೀನು ಯುದ್ಧಕ್ಕೆ ಮುಂದಾಗುತ್ತಿ ಎಂದಾದರೆ ನಾನು ಹೇಳಿದ್ದು ನಿನಗೆ ಪಥ್ಯವಲ್ಲ ಎಂದು ತೋರುತ್ತಿದೆ. ಈ ಪಾರ್ಥನ ಬಿರುಹು ಏನೆಂದು ತಿಳಿದಿದ್ದರು ಮತ್ತೆ ಮತ್ತೆ ನೀನು ನನ್ನನ್ನು ಕೆದಕುತ್ತಲೇ ಇದ್ದೀಯಲ್ಲ. ಹೌದು, ನಿನ್ನನ್ನು ನನಗೆ ಗುರುಕುಲದಲ್ಲೇ ಕೊಲ್ಲಬಹುದಿತ್ತು. ಆದರೆ ಗುರುಗಳಾದಂತಹ ದ್ರೋಣಾಚಾರ್ಯರು ಬಿಡಲಿಲ್ಲ. ಓಹೋ, ಯಾಕೆಂದರೆ ನನ್ನಲ್ಲಿ ಸರಿ ಸಮಾನನಾಗಿ ಹೋರಾಡುವಂತಹ ಸಾಮರ್ಥ್ಯ ನಿನಗಿಲ್ಲವೆಂದು ತಿಳಿದೆ. ಈ ಹಿಂದೆ ಚಿತ್ರಸೇನನ ಯುದ್ಧದಲ್ಲಿ ನಿನ್ನನ್ನು ಉಳಿಸಿಕೊಟ್ಟವ ಈ ಪಾರ್ಥ ನೆನಪಿಸಿಕೋ. ನೀನು ಈ ಹಿಂದೆ ಮಾಡಿದಂತಹ ಎಲ್ಲಾ ಪಾಪಗಳು ನಿನ್ನೆದುರು ದೊಡ್ಡ ಬಂಡೆಯಾಗಿಯೇ ನಿಂತಿದೆ. ಅಜಾತ ಶತ್ರುವಾದಂತಹ ನಮ್ಮಣ್ಣ ಧರ್ಮರಾಯ ನಿನ್ನೆಯ ದಿನ ಹಾಡಿದ ಮಾತಾದರೂ ಏನು ಕರ್ಣನನ್ನು ಕೊಂದು ಬಂದೆಯ. ಅಂತಹ ಧರ್ಮಿಷ್ಠನಿಗೂ ನೀನು ಬೇಡವಾದ ಮೇಲೆ ಈ ಪ್ರಪಂಚದಲ್ಲಿ ನೀನು ಬದುಕುಳಿಯಕೂಡದು. ನನ್ನ ಶರದ ಬಿರುಹು ಏನೆಂದು ನಿನಗೆ ಈಗ ತೋರಿಸಿಕೊಡುತ್ತೇನೆ. ಬಳಿಕನರನು ಪ್ರತಾಪದಿಂದ ಕನ್ನಡ ರಥ ಬುಗರಿಯಂತೆ ತಿರುಗಿದು ಧಿರನೆ. ಈ 17ನೇ ದಿನದ ಸಾಯಂಕಾಲದ ಸಮಯ ನಾನು ನೀನು ಕಾದಾಡುತ್ತಿರುವುದನ್ನು ಇಡೀ ಪ್ರಪಂಚವೇ ಬಾಯಿ ತೆರೆದು ನೋಡುತ್ತಿದೆ. ಇದೋ ನೋಡು, ನನ್ನಲ್ಲಿರುವಂತಹ ಒಂದು ಶರವನ್ನು ಪ್ರಯೋಗಿಸುತ್ತೇನಂತೆ ಸಿಂಡಿಗೆ ಜೋಡಿಸಿ ನೋಡು. ಈ ಪರಂತ ಬೇಯವೇ ಮತ್ತು ಬಿಲ್ಲಂತರ ಪಿಂದೆ ಸರಿದು ಭರ್ರನೆ. ತಿಳಿದವರು ಯಾವಾಗಲೂ ಹಾಗೆ ದೊಡ್ಡ ಪ್ರಯೋಗವನ್ನು ಮೊದಲು ಮಾಡುವುದಿಲ್ಲ, ಅದು ಕೊನೆಗೆ ಮೀಸಲು. ಆತ ಮಂತ್ರಾಸ್ತ್ರವನ್ನು ಪ್ರಯೋಗ ಮಾಡಿದ 1 ಯೋಜನದಷ್ಟು ಹಿಂದೆ ಹೋಯ್ತಲ್ಲ ರಥ. ಒಳ್ಳೇದೇ ಆಯ್ತು. ಏನಾದರೂ ಪಾಪ ದೋಷದಿದ್ದರೆ ಪರಿಹಾರ ಆಯ್ತು ನೋಡಿ. ಆದರೆ ಸ್ವಲ್ಪ ಸಮಯದಲ್ಲೇ ರಥ ಅದೇ ಜಾಗದಲ್ಲಿ ಬಂದು ನಿಂತಿತಲ್ಲ, ಅದು ನಮ್ಮ ಶಲ್ಯ ಭೂಪತಿಗಳ ಬುದ್ಧಿವಂತಿಕೆ. ಕ್ಷಣ ಮಾತ್ರದಲ್ಲಿ ನಾನಿದ್ದ ಜಾಗಕ್ಕೆ ಬಂದು ನಿಂತಿತಲ್ಲ. ದೇವರು ದೊಡ್ಡವನು. ಓಯ್, ಅವನ ರಥದ ಚಕ್ರವು ಚೌಕಲ್ಲವಲ್ಲ, ವೃತ್ತವೆಲ್ಲ ಹಿಂದೆ ಹೋಗಿತಲ್ಲ. ಅರ್ಜುನ, ಇದು ನೀನು ನಿನ್ನ ರಥವನ್ನು ಉಳಿಸಿಕೋ. ಇದು ನನ್ನ ಶರದಿಂದ ನಿನ್ನ ರಥವನ್ನು ಹಾರಿಸುತ್ತೇನೆ ನೋಡು. ಧನುಧನು ಸಮರದಳು ಜಗವಿಖ್ಯಾತ ಧನುಧನು ಸಮರದ ಸತ್ವಾತಿಶಯನ ಹೀಗೆ ಧಿರುರೆ ಮಜ ಬ್ಯಾಳು ನೀನೆನುತ ಬಳಿರೆ ಬಾಪುರಿ ಕರ್ಣ ಅದ್ಭುತವನ್ನೇ ಸೃಷ್ಟಿಸಿ ಬಿಟ್ಟಿ.
ಎಂತಹ ಅದ್ಭುತವಾದ ಪರಾಕ್ರಮದ ಪ್ರದರ್ಶನ! ನಿಜಕ್ಕೂ ಹೊಗಳಲೇಬೇಕಾದಂತ ಪರಾಕ್ರಮ. ಸಮರದೊಳು ಸತ್ವಾತಿಶಯನಹಿ. ಈ ಕುರುಕ್ಷೇತ್ರದಲ್ಲಿ ಮಹಾಯುದ್ಧವನ್ನು ನೋಡಿದಂತ ನನಗೆ ಏನು ಧನ್ಯ ನೀನು ಎಂಬ ಉದ್ಗಾರವನ್ನು ಎತ್ತುವಂತಾಗಿದೆ. ಎಂತಹ ಕೈಚಳಕ, ಎಂತಹ ಬಿಲ್ಗಾರಿಕೆ! ನಮ್ಮ ಸೇನೆಯನ್ನೆಲ್ಲ ತಲೆ ಕೆಳಗಾಗುವ ಹಾಗೆ ಮಾಡಿದೆ ನೀನು. ಈ ವಿಸ್ಮಯಕಾರಿ ನೋಟ ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚುವಂತಹುದು. ಭೀಷ್ಮ ದ್ರೋಣರು ಹೀಗೆ ಮಾಡುತ್ತಿದ್ದರೆ ಅದು ವಿಶೇಷವಾಗುತ್ತಿರಲಿಲ್ಲ. ಆದರೆ ಅರ್ಧರಥಿಕನೆಂದು ಕರೆಸಲ್ಪಟ್ಟಂತ ಒಬ್ಬ ವ್ಯಕ್ತಿ, ಸಮಾಜದಲ್ಲಿ ಸ್ಥಾನಮಾನ ಇಲ್ಲದೆ ಹೋದಂತ ಒಬ್ಬ ಅನಾಮಧೇಯ, ಕುರುಕ್ಷೇತ್ರದಲ್ಲಿ ಸೇನಾಧಿಪತಿಯಾಗಿ ಬಂದ ಬಳಿಕ ಏನಾದ? 10ರೊಳಗೆ 11 ವಿಷಯವೇ ಬೇರೆ. ಆದರೆ ಬಿಲ್ಗಾರರ ಮುಂಭಾಗದಲ್ಲಿ ತಾನು ಒಬ್ಬ ಬಿಲ್ಗಾರ ಎಂಬ ಮಹಿಮೆಯಿಂದ ಮಾಡಿ ತೋರಿಸಿದೆಯಲ್ಲ, ಇದನ್ನು ನಾನು ಮೆಚ್ಚಿದ್ದೇನೆ. ಕರ್ಣ, ಬಿಲ್ಲಾಳು ನೀನು. ಬಿಲ್ಲಾಳು ಎಂದರೆ ಬಿಲ್ಲನ್ನು ಹಿಡಿಯುವ ಆಳು ಎಂದರ್ಥ. ಅದನ್ನು ಹೀಗೂ ವ್ಯಾಖ್ಯಾನಿಸಬಹುದು. ಯಾರು ಬಿಲ್ಲನ್ನು ಸಮರ್ಥವಾಗಿ ಆಳಬಲ್ಲನೋ ಆತನೇ ಬಿಲ್ಲಾಳು. ಕರ್ಣ, ಇದು ಎರಡೂ ನನಗೆ ಅನುಯೋಜ್ಯವಾದುದು. ಬಳ್ಳಿರಿ, ಬಾಪುರಿ, ಜಿನುರಿ, ಮೆಚ್ಚಿದ್ದೇನೆ, ನಾನು ಮೆಚ್ಚಿದ್ದೇನೆ. ಕೃಷ್ಣ, ಕರ್ಣ, ಲೋಕದಲ್ಲಿ ಒಂದು ಮಾತಿದೆ. ಏನು? ಜನರನ್ನು ಮೆಚ್ಚಿಸಿದರೆ ಸಾಲದು, ಜನಾರ್ದನನ್ನು ಮೆಚ್ಚಿಸಬೇಕು ಎಂದು. ಹಾಗೇ ನಿನ್ನ ಮಾತು. ಓಹೋ. ಅಥವಾ ನಿನ್ನ ಮಾತಿನ ಮರ್ಮವನ್ನು ತಿಳಿಯಲಾಗದು. ಅಂತೂ ನಿನ್ನ ಮೆಚ್ಚುಗೆಗೆ ಪಾತ್ರನಾದೆ ಎಂಬುದು ಸತ್ಯ. ಸತ್ಯ. ಧನ್ಯನಾದಿ. ಪೊಗಳಿದ ಮಾತ ಕೇಳುತ್ತದ ಪೊಗಳಿದ ಮಾತ ಕೇಳುತ್ತ ಪಾತ ಮನದಲ್ಲಿ ಕಾತರಿಸಿ ಪಾತ ಮನದಲ್ಲಿ ಕಾತರಿಸಿ ಧನು ವಿಳುಗಿ ದುಗುಡಗಳಿರಲು ಹರಿನುಡಿದ ಯಾತು ದಾನರ ವೈರಿ ಪೊಗಳಿದ ಮಾತ ಕೇಳುತ್ತ ಮನಸ್ಸಿನಲ್ಲಿರುವುದನ್ನು ಪ್ರಕಟಪಡಿಸಲು ಮಾತು ಒಂದು ಮಾಧ್ಯಮವಾಗಿದೆ. ಆ ಮಾತುಗಳಿಂದಲೇ ಒಬ್ಬಾತನ ವ್ಯಕ್ತಿತ್ವ ಪ್ರಕಟಣೆಯಾಗುತ್ತದೆಯಂತೆ. ಆದರೆ ಇಂದು ಈ ಕೃಷ್ಣನ ಮಾತಿನ ಮರ್ಮವನ್ನೇ ನಾನು ತಿಳಿಯದೇ ಹೋದೆನಲ್ಲ. ಸದಾ ಕಾಲ ಶಿಷ್ಟರೊಂದಿಗೆ ಇರುವವ, ಶಿಷ್ಟರನ್ನೇ ಪೊಗಳುವವ, ಯಾತು ದಾನರ ವೈರಿ ಇಂದು ಈ ರೀತಿಯಾಗಿ ಒಬ್ಬ ಎದುರಾಳಿಯನ್ನು ಹೊಗಳುವುದನ್ನು ಕಂಡರೆ ನಂಬಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಕರ್ಣನನ್ನು ಹೊಗಳಿದ್ದೇನು ಅಲ್ಲ, ಈ ಅರ್ಜುನನನ್ನು ತೆಗಳಿದ್ದು. ಅರ್ಜುನ ಯಾವುದಕ್ಕೂ ಬಾರದವ ಎಂದು ಸುತ್ತು ತಿರುಗಿಸಿ ಹೇಳಿದ್ದು. ಹೇಗೂ ಇರಲಿ, ಅತ್ಯಂತ ಉತ್ಸುಕರಾಗಿ ನಾನು ಕರ್ಣನು ಹೋರಾಡುವಂತಹ ಸಂದರ್ಭದಲ್ಲಿ ನನಗೆ ಈ ರೀತಿಯಾದೊಂದು ಹಿನ್ನಡೆ ಆಯಿತು ಎಂದಾದರೆ ಇನ್ನು ನಾನು ಮುಂದುವರಿಯುವುದರಲ್ಲಿ ಅರ್ಥವಿಲ್ಲ. ಆಯುಧಗಳೆಲ್ಲವನ್ನು ಬದಿಗಿಟ್ಟು ಸುಮ್ಮನಿರುತ್ತೇನಂತೆ. ಓಹೋ, ಹೀಗೋ ವಿಚಾರ. ನಾನು ಕರ್ಣನನ್ನು ಹೊಗಳಿದಾಗ ಈತನಿಗೆ ಚಿಂತೆಯಾಗಲು ಪ್ರಾರಂಭವಾಯಿತು. ಅದು ಸಹಜವೇ. ಒಂದು ಪಕ್ಷದಲ್ಲಿದ್ದುಕೊಂಡು ಎದುರಾಳಿ ಪಕ್ಷದವರನ್ನು ಹೊಗಳಿದರೆ ಯಾರಿಗಾದರೂ ಚಿಂತೆಯಾಗುವುದು ಸಹಜ. ಹಾಗಾದರೆ ನಾನೀಗ ಕರ್ಣನನ್ನು ಹೊಗಳಿದುದರ ಕಾರಣವನ್ನು ಈತನಿಗೆ ಅರುಹಬೇಕಲ್ಲ. ಅದಕ್ಕಾಗಿ ಪಾರ್ಥನನ್ನು ಮಾತನಾಡಿಸುತ್ತೇನಂತೆ. ಏನು ಚಿಂತೆ ಬಂದ ಪಾರ್ಥ ನಿನಗೆ? ಏನು ಚಿಂತೆ ಬಂತು ಪಾರ್ಥ ಹೇಳು.
ಏನು ಚಿಂತೆ ಬಂತು ಪಾತ್ರ ಇನ್ನೊಳೀಗ ಬೇಡು ಇನ್ನೊಳೀಗ ಬೇಡು ಮಾನವಗವನು ಗೆದರ್ಯಾರೋ ಯಾರು ಮಾನಭಂಗವನು ಗೆದರ್ಯಾರೋ ನಿನಗೆಂದಿನಳು ಏನು ಚಿಂತೆ ಬಂತು ಪಾಪ ಎನ್ನೊಳಿಗ ಕೇಳು ಮಾನಭಂಗವನ್ನು ಗೆದರ್ಯಾರೋ ನಿನಗೆಂದಿನಳು ಏನು ಚಿಂತೆ ಬಂತು ಪಾರ ಎನ್ನೊಳಿಗ ಬೇಳು ಎನ್ನೊಳಿಗ ಬೇಳು ಮಾನಭಂಗವನ್ನು ಗೈದರ್ಯಾರೋ ಮಾನಭಂಗವನ್ನು ಗೈದರ್ಯಾರೋ ನಿನಗೆ ತಿಳಿದಿನೊಳು ಏನು ಚಿಂತೆ ಬಂತು ಪಾತ ಎನ್ನೊಳಿಗ ಕೇಳು ಮಾನಭಂಗವನ್ನು ಗೈದರ್ಯಾರೋ ನಿನಗೆಂದಿನೊಳು ಏನು ಚಿಂತೆ ಬಂತು ಪಾಪ ಎನ್ನೊಳಿಗ ಬೇಡು ಮಾನಭಂಗವನ್ನು ಗೈದರ್ಯಾರೋ ನಿನಗೆಂದಿನೊಳು ಏನು ಚಿಂತೆ ಬಂತು ಪಾಪ ಎನ್ನೊಳಿಗ ಬೇಡು ಬಿಲ್ಲು ಬಾಣಗಳ ಠೇಂಕಾರದಿಂದ ತುಂಬಿಕೊಂಡಂತ ರಣರಂಗ ಒಮ್ಮಿಂದೊಮ್ಮಿಗೆ ಸ್ತಬ್ಧವಾಯಿತಲ್ಲ. ನಾನೇನೋ ಕದನ ವಿರಾಮವನ್ನು ಘೋಷಿಸಿಲ್ಲ. ಎದುರಾಳಿ ಸಾರಥಿ ಕದನ ವಿರಾಮವನ್ನು ಘೋಷಿಸಿದರೋ ಎಂದು ನೋಡಿದರೆ ಆತನೂ ಘೋಷಿಸಿಲ್ಲ. ಇನ್ನೇನು ಪರಾಜಯದ ಭೀತಿಯಿಂದ ಕನ್ನಡೇನಾದರೂ ಯುದ್ಧವನ್ನು ನಿಲ್ಲಿಸಿದನೆ ಎಂದು ಆತನೆಡೆಗೆ ನೋಡಿದರೆ ಆತ ನಿಂದನೆಯಿಂದ ಅಪಹಾಸ್ಯದಿಂದ ಪಾರ್ಥನತ್ತ ನೋಡುತ್ತಾ ಇದ್ದಾನೆ. ನನ್ನ ದೃಷ್ಟಿ ಪಾರ್ಥನತ್ತ ತಿರುಗಿದಾಗ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಟ್ಟು ಕೈ ಕಟ್ಟಿ ಕೂತಿದ್ದಾನಲ್ಲ. ಹಾಗಾದರೆ ವಿಚಾರ ಮಂಥನ ನಡೆಸಬೇಕಾದುದು ಅನಿವಾರ್ಯವಾಗಿದೆ. ಪಾರ್ಥ ದೇವಾ ಗಾಂಧೀವವನ್ನು ಹಿಡಿದು ಅತ್ಯಂತ ಉತ್ಸಾಹದಿಂದ ಯುದ್ಧವನ್ನು ಮಾಡುತ್ತಿದ್ದವ ನೀನು. ಈಗ ಒಮ್ಮಿಂದೊಮ್ಮೆಗೆ ಆಯುಧಗಳನ್ನೆಲ್ಲ ಬದಿಗಿಟ್ಟು ಸುಮ್ಮನೆ ಕುಳಿತಿದ್ದೀಯಲ್ಲ. ನೀನು ಸ್ವಾಭಿಮಾನಿ ಎಂಬುದು ಗೊತ್ತಿದೆ. ಅಂತಹ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು. ಅಥವಾ ನಿನಗೆ ಮಾನಭಂಗವಾಗುವಂತಹ ವಿಚಾರವೇನಾದರೂ ನಡೆಯಿತು. ಅದು ಆಗಿದ್ದರೆ ಗೈದರಾರು ನಿನಗೆ ಇಂದಿನ ನಿನ್ನೆವರೆಗೆ ನಡೆದಂತ ವಿಚಾರವನ್ನೆಲ್ಲ ಬಿಟ್ಟು ಬಿಡು. ಶಿಬಿರದಲ್ಲಿ ನಡೆದುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ಅಥವಾ ಇಂದು ಏನಾದರೂ ವಿಚಾರ ನಡೆಯಿತು. ನೋಡಯ್ಯ, 3 ಲೋಕದ ಗಂಡ ಪ್ರಚಂಡ ಅಂತೇಳಿ ಹೆಸರು ಗಳಿಸಿದವ
ಹೀಗೆ ಕೈ ಕಟ್ಟಿ ಸುಮ್ಮನೆ ಕೂತಿದ್ಯಲ್ಲ ಪಾರ್ಥ. ದೇವ, ನಾವಿಬ್ಬರು ಹೀಗೆ ಮಾತನಾಡುತ್ತಿದ್ದರೆ ಅವರು ಏನು ಯೋಚಿಸುತ್ತಾರೆ ಗೊತ್ತುಂಟೋ ನಿನಗೆ? ನಾವು ಸೋತಿದ್ದೇವೆ ಎಂಬುದಾಗಿ ಅವರು ಅರ್ಥೈಸಿಕೊಳ್ಳುತ್ತಾರೆ. ಹಾಗಾಗಿ ನೋಡು, ಯಾರ ಗಮನಕ್ಕೂ ಬಾರದ ಹಾಗೆ ನಾನು ನಿನ್ನಲ್ಲಿ ಮಾತನಾಡುತ್ತಾ ಇದ್ದೇನೆ. ಏನಯ್ಯ, ಏನು ಚಿಂತೆ ಬಂತು ನಿನಗೆ? ನನಗೆ ಚಿಂತೆಯಾಗಿದೆ ಎಂದು ನಿನಗೆ ಗೊತ್ತಾಗಿದೆಯಲ್ಲ. ಖಂಡಿತ. ಈಗ ಚಿಂತೆ ಸುಮ್ಮನೆ ಬರುವುದಿಲ್ಲ. ಅದಕ್ಕೆ ಏನಾದರೂ ಕಾರಣ ಅಥವಾ ಯಾರಾದರೂ ಕಾರಣಕರ್ತ ಇರಲೇಬೇಕೆಂದು ನೀನೇ ಹೇಳುತ್ತಿ. ಹೌದು. ಈಗ ನೀನೇ ಇಲ್ಲಿ ಇರುವಾಗ ನನಗೆ ಬೇರೆ ಯಾರನ್ನಾದರೂ ಚಿಂತಿಸುವುದಕ್ಕೆ ಅವಕಾಶವಿದೆಯೇ? ನೋಡು, ಒಂದು ಮಗು ತಾಯಿಯ ಮಡಿಲಲ್ಲಿದ್ದರೆ ಅದಕ್ಕೆ ಯಾರ ಭಯವೂ ಇಲ್ಲವಂತೆ. ನಾನು ಅದನ್ನೇ ಹೇಳುತ್ತಿರುವುದು. ಈ ಸಮಯದಲ್ಲಿ ನನಗೆ ನಿನ್ನದ್ದಲ್ಲದೆ ಬೇರೆ ಯಾರ ಚಿಂತೆ ದೇವ? ಯಾಕೋ? ನಾನು ಕರ್ಣನು ಬಹಳ ಉತ್ಸುಕರಾಗಿ ಹೋರಾಡುತ್ತಲೇ ಇದ್ದವರು. ಪರಿಣಾಮ ಏನು ಎಂಬುದನ್ನು ನೀನೇ ನೋಡಿದವ. ನೋಡುತ್ತಾ ಇದ್ದೆ. ಎಲ್ಲವೂ ಗೊತ್ತಿದ್ರು ನೀನು ನನ್ನಲ್ಲಿಯೇ ಕೇಳುತ್ತಿದ್ದೀಯಲ್ಲ ದೇವಾ. ದೇವಾ ದೇವರಾಲಿ ಕೂದೀಗ ಬಿಡಗಲು ಯೋಜನಕ್ಕೆ ರಿಪುವಿನ ಡಾಮರ ಬಿಡಿಸಿದೆನು. ನೀವೇ ನೋಡುವ ರಿಪುವಿನ ಡಾಮರ ಬಿಡಿಸಿದೆನು. ದೇವಯಾನಿ ಕುಲೀಗ ಬಿಡದು ಯೋಜನೆ ಆವಿರೋಧಿ ಜಗದವ ದೇವಾ. ದೇವ, ಪಾರ್ಥ, ನಿನ್ನನ್ನು ದೇವನೆಂದೇ ಪೂಜಿಸಿದವನು ನಾನು. ಹೌದು. ನಿನ್ನ ಸಾರಥ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೊಡುವಂತಹ ಪ್ರೇರಣೆಯಿಂದ ಇದುವರೆಗೆ ನಮಗೆ ಗೆಲುವನ್ನೇ ಸಾಧಿಸಲು ಸಾಧ್ಯವಾಯಿತು. ನಿನ್ನ ನಿರ್ದೇಶನದಂತೆ ಮುಂದುವರಿಯುತ್ತಿದ್ದವನು ನಾನು. ಹೌದು. ನೀನು ನೋಡುತ್ತಿದ್ದಂತೆಯೇ ಆ ಕರ್ಣನ ರಥವನ್ನು ನಾನು ಯೋಜನಾಂತರಕ್ಕೆ ಹಾರಿಸಿದ್ದೇನೆ. ಹೌದು. ಅದು ನಿನಗೆ ಏನೂ ಅನ್ನಿಸಲಿಲ್ಲವೇ? ನಿನ್ನೆಯ ದಿನ ನಕುಲನಿಂದ ಪರಾಜಿತನಾದಂತಹ ಕರ್ಣನು ಜೀವದಾಸೆಯನ್ನೇ ಬಿಟ್ಟು ನಾನಿನ್ನು ಬದುಕಿದರೆಷ್ಟು ಸತ್ತರೆಷ್ಟು ಎಂದು ತಿಳಿದು ಕೊನೆಗೆ ಏನಾದರೊಂದನ್ನು ಮಾಡಬೇಕಲ್ಲ ಎಂದು ಅವನು ಮೊದಲೇ ಹಾಗೆ ನಾನೇನು ಮಾಡಿದ್ದೇನೋ ಅದನ್ನೇ ಅವನು ಕೂಡ ಮಾಡುವುದು. ಅದಕ್ಕಿಂತ ಹೆಚ್ಚಿನದ್ದೇನು ಮಾಡುವುದೂ ಇಲ್ಲ. ಅಂತಹ ಕಲ್ಪನೆಯು ಆತನಿಗಿಲ್ಲ. ನಾನು ಬಹಳ ಪ್ರಯಾಸದಿಂದ ನಮ್ಮ ರಥವನ್ನು ಹಾರಿಸಿದಷ್ಟೇ ದೂರ ಆತನು ಹಾರಿಸಲು ಪ್ರಯತ್ನಿಸಿದ. ಆದರೆ
ನಮ್ಮ ರಥ 10 ಬಿಲ್ಲಂತರಗಳಷ್ಟು ಜಾರಿತು. ಅವನ ರಥ ಹಾರಿತು. ಅಷ್ಟು ಮಾಡುವಾಗಲೇ ನಿನ್ನ ಬಾಯಿಂದ ಬಂದಂತಹ ಹುಕ್ಕಾರ ಕೂತು ಮಜಲೇ ಕರ್ಣ, ಸಹಭಾಷ್ಕರಣ, ಮೆಚ್ಚಿದೆ ಕರ್ಣ. ಹಾಗಾದರೆ ನೀನು ನನ್ನ ಪರಾಕ್ರಮದಲ್ಲಿ ಯಾವ ಕುಂದನ್ನು ಕಂಡೆ? ನಾನೇನು ನನ್ನ ತಾಯಿಯ ಯೌವನವನ್ನೇ ಕುಗ್ಗಿಸಲಾಗಿ ಹುಟ್ಟಿ ಬಂದವನು. ನಾನು ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಆದ ಮೇಲೆ ಇನ್ನು ಮುಂದುವರಿಯುವುದರಲ್ಲಿ ಅರ್ಥವಿಲ್ಲ. ನನಗಿನ್ನೂ ಯಾವುದೂ ಬೇಡ. ಅಯ್ಯ, ನಿನ್ನ ಮಾತು ಒಗಟಿನಂತಿದೆ ಪಾರ್ಥ. ಆ ಕಿರೀಟಿಯು ನುಡಿದುದ ಕೇಳು ಕರುಣಾಕರ. ಆ ಕಿರೀಟಿಯು ನುಡಿದುದ ಕೇಳು ನಗುತ ಕರುಣಾಕರ. ಎಲೆ ಮರುಳೆ ಎಲೆ ಮರುಳೆ ಎಲೆ ಮರುಳೆ ಕೌತಿಲ್ಯ ಕೇಳಿ ಕಮಲ ಜಾಂಡನ ಗೊತ್ತಿರ್ತೀಯ ಸಗಿತ ನನ್ನ ಸಹಿತ ಈ ದೇವದತ್ತ ಸಗಿತ ದೇವದತ್ತ ಸಹಿತ ಈ ಕಪೀಶ್ವರ ಸಹಿತ ಆಂಜನೇಯನ ಸಹಿತ ಈ ಚಾಪರ ನೀ ಸಹಿತ ನೀನು ಸಹಿತ ಈ ಕಠಿಣ ರಥವೆದವರೇ ಕೃತಗಳು ಬೇಕು. ಎಷ್ಟು ಪರಾಕ್ರಮ ಬೇಕು. ಅವನ ಹುಲುರಥ ಬೆಚ್ಚಡೆನಾಯ್ತು. ಅವನದು ಹುಲುರಥ ರವಿಜಾತ ಗಿರಿಗಾಲಿನಿಂದ ರವಿಜಾತ ಗಿರಿಗಾಲಿನಿಂದ ಆ ಗಿರಿಟಿಯು ನುಡಿದು ಕೇಳು ನಗುತ ಕರುಣಾಕರ ಪೇದ ಎಲೆ ಮರುಳೆ ಕೌಂತೆಯ. ಪಾರ್ಥ, ದೇವ, ನಿನ್ನ ಮಾತನ್ನು ಕೇಳಿ ನನಗೆ ನಗು ಬಂತು. ಪಾರ್ಥನಾದಂತ ನೀನು ನನ್ನ ಮಾತನ್ನು ಅಪಾರ್ಥವಾಗಿ ಕಲ್ಪಿಸಿಕೊಂಡೆಯಲ್ಲ. ನೀನೇ ಹೇಳಿದ್ದೀ ಕೃಷ್ಣ ನಮ್ಮ ಪರಮ ರಕ್ಷಕ ಎಂಬುದಾಗಿ. ಹೌದು, ಅಂತಹ ಕೃಷ್ಣನು ಹೀಗೆ ಮಾಡಿದನೆ ಎಂಬ ಭಾವ ನಿನ್ನದು. ಅದನ್ನು ಹೀಗೂ ಹೇಳಬಹುದು, ಕೃಷ್ಣನು ಈ ರೀತಿಯಾಗಿ ಮಾಡಿಯಾನೆ ಎಂಬುದಾಗಿ. ನೋಡಯ್ಯ, ಪಾರ್ಥನಾದಂತ ನಿನ್ನನ್ನು ವಿಜಯನಾಗಿ ಕಾಣುವಂತ ಹಂಬಲದಿಂದ ಬಂದವನು ನಾನು. ಅಂತಹ ನಾನು ನಿನ್ನನ್ನು ಕೀಳಾಗಿ ಕಾಣಲು ಸಾಧ್ಯವುಂಟು. ನಾನೇ ನಿನ್ನನ್ನು ಈ ರೀತಿಯಾಗಿ ನಿನ್ನ ವೈರ್ಯನು ಹೊಗಳಬೇಕೆಂದಿದ್ದರೆ ಅದರಲ್ಲಿ ಏನಾದರೂ ಒಂದು ಕಾರ್ಯ ಕಾರಣ ಸಂಬಂಧ ಇರಬಹುದು ಎಂಬ ಜಿಜ್ಞಾಸೆಯು ನಿನಗೆ ಇಲ್ಲವಾಗದೇ ಹೋಯಿತೆ. ನೀನು ಕರ್ಣನನ್ನು ಹೊಗಳಿದ್ದು ನನಗೆ ತುಂಬಾ ಬೇಸರವಾಯಿತು. ಬೇರೆ ಯಾರಾದರೂ ಏನನ್ನು ಹೇಳುತ್ತಿದ್ದರೆ ನಾನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಕಿರೀಟಿ, ಎಲೆ ಮರುಳಿ, ಯಾವುದು ಸತ್ಯ ಯಾವುದು ಮಿಥ್ಯೆ ಎಂಬುದನ್ನು ಗ್ರಹಿಸುವ ಸಾಮರ್ಥ್ಯವನ್ನು ನೀನು ಯಾಕೆ ಕಳೆದುಕೊಂಡೆ ಅಂತ. ಇಲ್ಲಿ ಏನು ನಡೆಯಿತು, ನಾನು ಏನು ಹೇಳಿದೆ, ಇದಕ್ಕೆ ನಿನ್ನದೇ ಆದ ವ್ಯಾಖ್ಯಾನವನ್ನು ಮಾಡುತ್ತಿದ್ದೀ ಹೊರತು ಅದರೊಳಗಿನ ಸೂಕ್ಷ್ಮವನ್ನು ನೀನು ಗ್ರಹಿಸಲೇ ಇಲ್ಲ. ನಿಮ್ಮಿಬ್ಬರೊಳಗೆ ರಥಯುದ್ಧ ನಡೆಯಿತು. ಆ ರಥಯುದ್ಧ ನಡೆಸುತ್ತಿದ್ದುದನ್ನು ಕಂಡು ನಾನು ಆತನನ್ನು ಹೊಗಳಿದ್ದೆ, ಇಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ನೀನು ಅರ್ಥ ಮಾಡಿಕೊಂಡದ್ದೇನೆ.
ನನ್ನ ಅಧಿಕ ಸಾಮರ್ಥ್ಯವನ್ನು ಕಂಡು ಕೃಷ್ಣ ಕಣ್ಮುಚ್ಚಿದ, ಆತನ ಕಡಿಮೆ ಸಾಮರ್ಥ್ಯವನ್ನು ಕಂಡು ಹೊಗಳಿ ಅಟ್ಟಕ್ಕೇರಿಸಿದ ಎಂಬುದಾಗಿ. ನೋಡಯ್ಯ, ನಿನ್ನ ರಥದಲ್ಲಿ ಕುಳಿತು ನನ್ನ ತಂಗಿಯ ಗಂಡನಾದ ನಿನ್ನನ್ನು ಸಣ್ಣವನನ್ನಾಗಿ ಮಾಡುವ ಸಣ್ಣ ಬುದ್ಧಿ ನನಗುಂಟೇನಯ್ಯ. ಪಾರ್ಥ, ದೇವ, ನಿಮ್ಮಿಬ್ಬರೊಳಗೆ ನಡೆದ ರಥ ಯುದ್ಧದಲ್ಲಿ ಆತನ ರಥವನ್ನು ನೀನು ಯೋಜನಾಂತರ ಹಾರಿಸಿದೆ, ನಿನ್ನ ರಥವನ್ನು ಆತ 10 ಬಿಲ್ಲಂತರ ಜಾರಿಸಿದ. ಕರ್ಣನಿನ ರಥವನ್ನು 10 ಬಿಲ್ಲಂತರ ಜಾರಿಸಿದ್ದಕ್ಕೆ ನಾನು ಆತನನ್ನು ಹೊಗಳಿತು ನಿಜ. ಹಾಗೆಂದು ಆತನ ಇಡೀ ವ್ಯಕ್ತಿತ್ವವನ್ನೇ ಹೊಗಳಿದ್ದಲ್ಲ, ಆತನ ಒಂದು ಕ್ಷಣದ ಪರಾಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿತು. ಅದಕ್ಕೆ ನೀನೇನು ಅರ್ಥ ಮಾಡಿಕೊಳ್ತಾ ಇದ್ದೀಯ? ನಮ್ಮ ರಥ 10 ಬಿಲ್ಲಂತರ ಜಾರಿತು, ಆತನ ರಥ ಯೋಜನಾಂತರ ಹಾರಿತು. ಈ 10 ಬಿಲ್ಲಂತರ ಮತ್ತು ಆ ಯೋಜನಾಂತರ ಇವುಗಳನ್ನು ಕೂಡಿಸಿ ಕಳೆದು ಗುಣಿಸಿ ಲೆಕ್ಕಾಚಾರ ಮಾಡುತ್ತಿದ್ದಿ ಹೊರತು ಅದರೊಳಗಿನ ಒಳಮರ್ಮವನ್ನು ನೀನು ಅರಿತಿಲ್ಲ, ಅರಿಯಲು ಪ್ರಯತ್ನಿಸ್ತಾನೂ ಇಲ್ಲ. ಪಾರ್ಥ, ದೇವ, ನೀನು ಹೊಡೆದದ್ದು ಅವನ ರಥವನ್ನು, ಅವನು ಹೊಡೆದದ್ದು ನಿನ್ನ ರಥವನ್ನು. ನೀನು ಅವನ ರಥವನ್ನು ಸಮುದ್ರ ಮಧ್ಯಕ್ಕೆ ಹಾರಿಸು. ನಿನ್ನ ಪ್ರೌಢಿಮೆಗೆ, ನಿನ್ನ ಬಿಲ್ಗಾರಿಕೆಗೆ ಅದು ಭೂಷಣ. ಆತ ಯಾರು? ಸಮಾಜದಲ್ಲಿ ಆತನ ಸ್ಥಾನಮಾನವೇನು? ಯಾರು ಏನೂ ಅಲ್ಲ ಎಂದು ಜನರು ಹೇಳಿದರು. ಯಾರಿಗೆ ಮರ್ಯಾದೆ ಇಲ್ಲವೆಂದು ನೀನು ನನ್ನಲ್ಲಿ ಹೇಳಿದೆಯು. ಯಾರಿಗೆ ಸಹಾಯಕ ತೊಡುವ ವಿಚಾರವೇ ಗೊತ್ತಿಲ್ಲವೆಂದು ನೀನು ಹಂಗಿಸಿದೆಯು. ಅಂತಹ ಕರ್ಣ ನಮ್ಮ ರಥವನ್ನು 10 ಬಿಲ್ಲಂತರ ಜಾರಿಸಿದ. ಅದು ಹೆಚ್ಚುಗಾರಿಕೆ. ನೋಡಯ್ಯ, ನೀನು ಹಾರಿಸಿದ ಕರ್ಣನ ರಥವಿದೆಯಲ್ಲ, ಅದು ಯಾವನೋ ಒಬ್ಬ ಸಾಮಾನ್ಯ ಬಡಗಿ ಮಾಡಿದಂತ ರಥ. ಅದರಲ್ಲಿ ಯಾವುದೇ ರೀತಿಯ ವಿಶೇಷವಾದಂತ ಬಿರುದುಗಳಾಗಲಿ ಗುರುತುಗಳಾಗಲಿ ಅದಕ್ಕಿಲ್ಲ. ಆದರೆ ನಿನ್ನ ರಥ ಅಂಥದ್ದೇನಲ್ಲ. ನಿನ್ನ ರಥ ಅಗ್ನಿ ದತ್ತವಾದುದು, ನಿನ್ನ ತೂಣೀರ ದಿವ್ಯವಾದುದು, ನಿನ್ನ ಧನುಸುಗಳು ದಿವ್ಯವಾದುದು, ನಿನ್ನ ಕುದುರೆಗಳು ದಿವ್ಯ ಯೋಗ್ಯತೆಯಿಂದ ಕೂಡಿರುವಂತಹುದು. ಅಷ್ಟು ಮಾತ್ರವೇನು, ಮಧ್ಯದಲ್ಲಿ ನಾನಿಲ್ಲವೇನಯ್ಯ, ನಾನೇನು ಸಾಮಾನ್ಯನು. ನೀನೇ ಹೇಳುವಂತೆ ಬ್ರಹ್ಮಾಂಡೋದರ ಭರಿತ. ಅಷ್ಟು ಮಾತ್ರವಲ್ಲ, ಒಮ್ಮೆ ನಿನ್ನ ಧ್ವಜದತ್ತ ನೋಡಂತೆ. ಆ ಕಪೀಶ್ವರ ಸಹಿತಂ ಧನಂಜಯನ ಟೆಕ್ಕೆಯಕ್ಕೆ ವಿಜಯಂ ಕೈಯೋ ಎಂಬುದಾಗಿ ನಿನ್ನ ಅಣ್ಣ ಭೀಮಸೇನ ಹೋಗಿ ಕರೆದು ಪ್ರತಿಷ್ಠಾಪಿಸಿದಂತಹ ಆಂಜನೇಯನಿಲ್ಲವೇನು? ಆತನೇನು ಸಾಮಾನ್ಯನು. ಇಂತಹ ಒಂದು ಶ್ರೇಷ್ಠವಾದ, ಇಂತಹ ಒಂದು ಉತ್ಕೃಷ್ಟವಾದ, ಇಂತಹ ಒಂದು ಉಪಮಾತೀತವಾದ ವರೂಥವನು ಆತ 10 ಬಿಲ್ಲಂತರ ಸರಿಸಿದ ಎಂದಾದರೆ ಆತನನ್ನು ಹೊಗಳಿದುದರಲ್ಲಿ ತಪ್ಪೇನಾದರೂ ಉಂಟೇನು? ನಾನು ಆತನನ್ನು ಮೆಚ್ಚಿದ್ದು ಹೌದು, ಹೊಗಳಿದ್ದು ಹೌದು. ಇದರಲ್ಲಿ ನೀನು ಸಣ್ಣವ ಎಂದು ಅರ್ಥವಲ್ಲ, ನೀನು ದೊಡ್ಡವನೇ. ನಿನ್ನ ಎದುರಲ್ಲಿ ಆತನೂ ಸ್ವಲ್ಪ ದೊಡ್ಡವನಾದ. ಪಾರ್ಥ, ದೇವ, ಕರ್ಣ ನಿನಗೆ ಸಮಾನನೋ? ಖಂಡಿತ ಅಲ್ಲ. ಹಾಗಿದ್ದರೂ ನಮ್ಮ ವರೂಥವನ್ನು 10 ಬಿಲ್ಲಂತರ ಸರಿಸಬೇಕೆಂದಿದ್ದರೆ ಆತನಲ್ಲಿ ಎಷ್ಟು ಪರಾಕ್ರಮ ಬೇಡ. ಆ ಪರಾಕ್ರಮವನ್ನು ನೀನು ಹಾಗೆ ಬೆಳೆಗೊಡುತ್ತೀಯೇನು? ಅದು ಹಾಗೆಯೇ ಬೆಳೆದರೆ ನಾಳೆ ನಿನಗೆ ಅದು ಸಮಸ್ಯೆಯಾಗಿ ನಿಲ್ಲಕ್ಕಿಲ್ವೇನು? ಅರ್ಜುನ, ದೇವ, ನೀನು ಮನಸ್ಸಿನಲ್ಲಿ ಏನೋ ಒಂದು ಭ್ರಾಂತಿಯನ್ನಿಟ್ಟು ಮಾತನಾಡುತ್ತಾ ಇದ್ದಿ. ಪಾರ್ಥ, ದೇವ, ಇನ್ನು ನಿನ್ನ ಚಿತ್ತದಲ್ಲಿ ದುಮ್ಮಾನ ಉಂಟು ಎಂದಾದರೆ ಚಿತ್ತದ ದುಮ್ಮಾನ ಬಿಡು. ಚಿತ್ತದ ದುಮ್ಮಾನವನ್ನು ಬಿಡು, ಬಿಡು. ಪಾರ್ಥ, ದೇವ, ನಿನ್ನ ಚಿತ್ತದಲ್ಲಿದ್ದ ದುಮ್ಮಾನವನ್ನೆಲ್ಲ ಬಿಟ್ಟು ಬಿಡು. ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸುವ ವೇದಿಕೆ ಸಿದ್ಧವಾಗಿದೆ. ಕೆಳಗಿರಿಸಿದ ಗಾಂಧೀವವನ್ನು ಮೇಲೆತ್ತು ನಿನ್ನ ವಿರೋಧಿಗಳ ಕತ್ತನ್ನು ಕತ್ತರಿಸಲು ಮತ್ತೆ ಸಿದ್ಧನಾಗಿ. ದೇವ,
ನೀನು ಇಷ್ಟು ಹೇಳಿದ ಮೇಲೆ ನನ್ನ ಚಿತ್ತದ ದುಮ್ಮಾನವನ್ನು ಬಿಟ್ಟೆ. ಹಾಗಾಗಿ ಪ್ರಾರಂಭಿಸುತ್ತೇನೆ ಯುದ್ಧ. ಎಲವೋ ಎಲ ರಾಧೇಯ, ನಾನು ನೀನು ಬಹಳ ಉತ್ಸಾಹದಿಂದಲೇ ಹೋರಾಡುತ್ತಲಿದ್ದವರು. ನಿನ್ನ ಪರಾಕ್ರಮದ ಕೌಶಲತೆಯನ್ನು ನೀನು ತೋರಿಸಿಬಿಟ್ಟೆ. ಹಾಗೆಂದು ಇದು ಇಷ್ಟಕ್ಕೆ ಮುಗಿಯಿತೆಂದು ಭಾವಿಸಬೇಡ. ನಿನ್ನ ಅಸ್ತ್ರಕ್ಕೆ ಪ್ರತಿಯಾಗಿ ಇದೋ ನೋಡು ನನ್ನ ಅಸ್ತ್ರ ಪ್ರಯೋಗ. ನಿನ್ನ ವಿಷಯ ನನಗೆ ಗೊತ್ತಿಲ್ಲ ಅಂತ ತಿಳಿದೆಯಾ? ಅರ್ಜುನ, ಕರ್ಣ, ನಿನ್ನ ವಿಷಯ ನನಗೆ ಗೊತ್ತಿಲ್ಲ ಎಂದು ಭಾವಿಸಬೇಡ. ಈ ಹಿಂದೆ ದೇವಲೋಕಕ್ಕೆ ಹೋದಾಗ ಊರ್ವಶಿಯ ಶಾಪಕ್ಕೆ ಒಳಗಾಗಿದ್ಯಂತೆ. ಆ ಶಾಪದ ಪ್ರಭಾವದಿಂದ ನಿನಗೆ ವಿಪರೀತ ಬುದ್ಧಿ ಬಂದಿದೆಯೋ ಏನು? ಎಲ್ಲದರಲ್ಲೂ ನಿನ್ನ ಪೌರುಷ ಮೇಲಾದಿತು ಎಂದು ಊಹಿಸಬೇಡ. ನಿನ್ನ ಅಸ್ತ್ರಕ್ಕೆ ಪ್ರತಿಯಾಗಿ ಇದೋ ನೋಡು ನನ್ನ ಅಸ್ತ್ರ. ಅಂದು ಜಗಾತ್ರವನ್ನು ಕೈಗೊಳ್ಳುವುದ ಕರ್ಣ. ಈ ಕರ್ಣಾರ್ಜುನರ ಕಾಳಗಕ್ಕೆ ತ್ರಿಭುವನವೇ ಕಂದಿ ಹೋದಂತೆ ಆಗಿದೆ. ದೇವತೆಗಳೆಲ್ಲರೂ ಮೇಲಿಂದಲೇ ಬಹಳ ಕಾತರದಿಂದ ವೀಕ್ಷಿಸುತ್ತಾ ಇದ್ದಾರೆ. ಇಂತಹ ಸಮಯಕ್ಕೆ ಕಾದಿದ್ದೆ. ಕೃಷ್ಣ ನನ್ನನ್ನು ಹೊಗಳುವಾಗ ಇವನಿಗೆ ಒಳಗಿನಿಂದಲೇ ಹೊಟ್ಟೆ ಉರಿ ಆಯ್ತಲ್ಲ. ನನ್ನ ಇಂತಹ ಬೆಚ್ಚಿ ಬೀಳಿಸುವ ಪರಾಕ್ರಮವನ್ನು ಇದುವರೆಗೆ ನೋಡಿರಲಿಕ್ಕಿಲ್ಲ. ಬಾಣಗಳ ಸುರಿಮಳೆ ಎಂಬಂತೆ ಪ್ರಯೋಗಿಸಿದ್ದೇನೆ. ಈ ಸಂತೋಷದಲ್ಲಿ ಒಮ್ಮೆ ಮೂಡಿಗೆಗೆ ಕೈ ಹಾಕಿದರೆ ಪ್ರತ್ಯೇಕವಾಗಿ ಬತ್ತಳಿಕೆಯಲ್ಲಿಟ್ಟ ಅಸ್ತ್ರ ಇದು. ಪರಶುರಾಮ ಪ್ರದತ್ತವಾಗುವುದು. ಮುಂದೆ ಅರ್ಧ ಸರ್ಪ, ಹಿಂದೆ ಅರ್ಧ ಬಾಣ. ಸರ್ಪಾಸ್ತ್ರ ಕೇಳಿದ್ದಾನಲ್ಲ ನನ್ನಲ್ಲಿ. ಏನುಂಟು ನಿನ್ನಲ್ಲಿ, ಏನು ಕಲಿತಿದ್ದಿ ಎಂದು. ಇದೋ ನೋಡು, ಸಮಯಕ್ಕೆ ಸರಿಯಾಗಿ ನನ್ನ ಕೈಗೆ ಬಂದ ಅಸ್ತ್ರ ಇದು. ವಿಷವನ್ನು ಕಾರುತ್ತಾ ಉಂಟು. ಈ ವಿಷದ ಉರಿಗೆ ಗರುಡ ಸಂತತಿಯೇ ಉರಿದು ಬೀಳುತ್ತಿದೆ. ಇಲ್ಲದಿದ್ದರೆ ಗರುಡನನ್ನು ಕಂಡ ಕೂಡಲೇ ಸರ್ಪವು ಒಳಗೆ ಹೋಗಬೇಕಲ್ಲ. ಇದುವೇ ಸ್ಥಾನ ಮಹಿಮೆಯಂತೆ. ಶ್ರೀಮನ್ನಾರಾಯಣ ಗರುಡನನ್ನು ಏರಿಕೊಂಡು ಬರುವಾಗ ಶಿವನ ತಲೆಯಲ್ಲಿದ್ದ ಸರ್ಪವು ಕೇಳುತ್ತದೆ ಅಂತ, ಏನು ಗರುಡಣ್ಣ ಸೌಖ್ಯವ ಅಂತ. ಕೈಲಾಸದಲ್ಲಿರುವ ಉಳಿದ ವಿಷಸರ್ಪಗಳೆಲ್ಲ ಗರುಡನನ್ನು ಕಂಡು ಅಡಗಿದವಂತೆ. ಅದಕ್ಕೆ ಹೇಳುವುದು ಸ್ಥಾನ ಮಹಿಮೆ. ಸರ್ಪವು ಯಾರ ತಲೆಯಲ್ಲಿರುವುದು? ಶಂಕರನ
ನಾವೆಯಲ್ಲಿ. ಹಾಗೆ ಈ ಕರ್ಣನ ಕೈಯಲ್ಲಿ ಸರ್ಪಾಸ್ತ್ರ ಕಾಣಿಸಿದ ಕೂಡಲೇ ಗರುಡ ಸಂತತಿಗಳಿಗೆ ಭಯವಾಗಲು ಶುರುವಾಗಿದೆ. ಏನೆಲ್ಲ ವಿಪರ್ಯಾಸ! ಅರ್ಜುನ ವಿಷದವರಿಗೆ ಬಿಳಿ ಬಿಳಿಯಾಗಿ ನಡುಗುತ್ತಾ ಇದ್ದಾನೆ. ಕುರು ಪಾಂಡವ ಸೇನೆಯೆಲ್ಲವೂ ಕಣ್ಬಿಟ್ಟು ನೋಡುತ್ತಾ ಇದ್ದಾರೆ. ಇನ್ನು ಎರಡೇ ಕೆಲಸ, ಒಂದು ಅರ್ಜುನನ ವಧೆ, ಮತ್ತೊಂದು ದುರ್ಯೋಧನಿಗೆ ಪಟ್ಟಾಭಿಷೇಕ. ಇದನ್ನು ಹಾಗೆ ಬಿಡಬಾರದು, ಸ್ವಲ್ಪ ಆಡಿಸಬೇಕು. ಒಂದು ಒಳ್ಳೆಯ ಬಾಣ ಪ್ರಯೋಗಿಸುವಾಗ ಆಡಂಬರ ಮಾಡಬೇಕು. ಬಾಣವನ್ನು ಬಿಲ್ಲಿಗೆ ಹೂಡಿ ಪ್ರಯೋಗಿಸುವಂತಹ ಸಮಯ ಒಮ್ಮೆಲೆ ಬಿಡೋಣವೇ? ಇಲ್ಲ, ಒಳ್ಳೆಯ ಸಮಯ. ಇಂತಹದ್ದು ಬೇರೆ ಸಿಕ್ಕುವುದಿಲ್ಲ. ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಸ್ವಲ್ಪ ತಿಳಿದವರಲ್ಲಿ ಕೇಳಬೇಕು, ಇದು ಹೇಗೆ ಆಗಿದೆ ಎಂದು. ಹಾಗಾಗಿ ನಮ್ಮಲ್ಲಿಯೂ ಒಬ್ಬರು ಅನುಭವಿಗಳು ಇದ್ದಾರೆ. ನನಗಿಂತಲೂ ಬೇರೆ ಅನುಭವಿ ಶಲ್ಯ ಭೂಪತಿ ನನಗೆ ಸಾರಥಿಯಾಗಿರಬಹುದು. ಅವರಲ್ಲಿಯೇ ಕೇಳೋಣವಂತೆ. ಅಯ್ಯ, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿಗೆ ವೈದ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಲವು ಬರುತ್ತೇ ನಿನಗೆ ಇದು ಸಾನುರಾಗವೇ ಬೆಳೆಯಲು, ಸಾನುರಾಗವೇ ನಿನಗಿದು ಸಾನುರಾಗವೇ ಬೆಳೆಯಲು. ರವಿ ಗುರುವಿನ ಮಗನು ಮಾತ್ರಾಧೀಶನಿಂದ ಏನು ಸಾರಥಿ, ಏನು ಸಾರಥಿ. ಆಹಾ ಆಹಾ, ಉಲ್ಲಾಸ, ಉದ್ವೇಗ. ಮಾದ್ರಾಧೀಶಪತಿ, ಗಂಗಾಧಿಪತಿ, ನೀನು ಸಾರಥಿಗಳಿಗೆ ಭೂಪತಿ, ರಾಜ ಸಾರಥಿ. ಹೇಗಿದೆ ಕುರುಕ್ಷೇತ್ರ ಯುದ್ಧ? ಎಂತದು 16 ದಿವಸ ಹೋಯ್ತಾಚೆಗೆ. ಇನ್ನೀಗ ಇವತ್ತು ಪೂರ್ತಿ ಹೋಗುತ್ತದೆ. ಆಚೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹೋಗುದಿದ್ದರೂ ಚಂದದಲ್ಲಿ ಹೋಗಬೇಕು, ಯಾವುದೇ ಪ್ರಾಣಾಪಾಯ ಇಲ್ಲದೆ. ಈ ಸಲ ಪಾಂಡವರ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಡದಿಗೆ ವೈತವ್ಯ ಉಂಟಾದಿತಿ. ಪರಶುರಾಮರಿಂದ ಪ್ರದತ್ತವಾದ ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದೇನೆ. ಹೇಗೆ ನಿನಗಿದು ಸಾನುರಾಗವೇ? ನಾನು ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದೇನೆ. ಒಂದು ಅದನ್ನು ಕಡಿಯಬೇಕು. ನಾನು ಗುರಿಯಿಟ್ಟು ಆಗಿದೆ. ಆ ಗುರಿಯನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೇಗೆ ಅರ್ಜುನ ಯುದ್ಧದಲ್ಲಿ ಮರಣ ಅಪ್ಪುವನೇ? ಅಯ್ಯ ಭಾನುಜಾತ,
ಎಲೆ ಬಾನು ಜಾತಕ್ಕೆ ಅಸ್ತದ ನೆನೆಯಲು ನೀನು ತಿಳಿಯದೆ ನೀ ಹೂಡಿದೆ. ಹೌದಯ್ಯ. ಎಲೆ ಬಾನು ಜಾತಕ್ಕೆ ಅಸ್ತದ ನೆನೆಯಲು ತಿಳಿಯದೆ ನೀ ಹೂಡಿದೆ. ನೀ ತಿಳಿಯದೆ ಹೂಡಿದೆ. ನಳಿನಾಚರಣದೊಡಗಿರೆ ನಿನ್ನ ಹಾ ನಳಿನಾಕ್ಷ. ನಳಿನಾಚರಣದೊಡಗಿರೆ ನಿನ್ನ ಗೆಲುಬದೆ ಗೆಲುಬದೆ ಎಲ್ಲರೂ ಬಿಡುವೆನೆ. ನಳಿನಾಚರಣದೊಡಗಿರೆ ನಿನ್ನ ಗೆಲುಬದೆ ಗೆಲುಬದೆ ಎಲೆ ಬಾನು ಜಾತಕ್ಕೆ ಅಸ್ತದ ನೆನೆಯಲು ತಿಳಿಯದೆ ನೀ ಹೂಡಿದೆ. ತಿಳಿಯದೆ ನೀ ಹೂಡಿದೆ. ರಾಧೇಯ. ಭೂಪತಿ. ಲೋಕಕ್ಕೆ ತಂದೆಯಾದ ಸೂರ್ಯದೇವನು ನಮ್ಮೆಲ್ಲರ ತಂದೆ. ಹಾಗಾಗಿ ನಿನ್ನನ್ನು ಭಾನುತೇಜ ಭಾನುಜಾತ ಎಂಬುದಾಗಿ ಕರೀತೇನೆ. ಪ್ರತಿ ಸೂರ್ಯ ನೀನಯ್ಯ. 10 ದಿವಸದ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ, ಅದೇ ರೀತಿ 5 ದಿವಸ ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ಜಯದ ನೆರಳು ಕೂಡ ಕೌರವನಿಗಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಇಂದು ಕೌರವನ ವಿಜಯದ ಬಾನಂಗಳದಲ್ಲಿ ಆಶಾಕಿರಣವೊಂದು ಗೋಚರಿಸುತ್ತಿದೆ. ಇಲ್ಲದಿದ್ದರೆ ಹುಟ್ಟಿನಿಂದಲೇ ಕಪ್ಪಗಿದ್ದ ಕೃಷ್ಣ ಬಿಳಿಸಿಕೊಂಡಿದ್ದಾನೆ. ಹೌದು. ಬೆಳ್ಳಗಿದ್ದಂತಹ ಪಾರ್ಥ ಕೆಂಪಗಾಗಿದ್ದಾನೆ. ವಿರೋಧಿ ಪಡೆಗಳು ಸ್ತಂಭೀಭೂತರಾಗಿದ್ದಾರೆ. ಭಲೆ, ನನ್ನ ಸಾರಥಿತ್ವಕ್ಕೆ ಸಾರ್ಥಕತೆಯ ಭಾವ ಈ ಕ್ಷಣಕ್ಕೆ ಒದಗಿ ಬಂತು. ಮೆಚ್ಚಿದನಯ್ಯ. ಆದರೆ ವಾಸ್ತವದ ಬಗ್ಗೆ ನಿನಗೆ ಸ್ವಲ್ಪ ಹೇಳ್ತೇನೆ. ಕರ್ಣ, ಬುದ್ಧಿಯ ಕಣ್ಣಿನಿಂದ ಹೇಳುತ್ತಿದ್ದೇನೆ, ಭಾವುಕನಾಗಿ ಅಲ್ಲ. 16 ದಿವಸದಿಂದ ಯುದ್ಧ ವೀಕ್ಷಣೆ ಮಾಡುತ್ತಿದ್ದೇನೆ. ಕೆಲವು ಕಡೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ, ಕೆಲವು ಕಡೆ ಪರೋಕ್ಷವಾಗಿ ಪಾಲ್ಗೊಂಡಿದ್ದೇನೆ. ಆದರೆ ಅಂತೂ ಸದಾ ಪ್ರವೃತ್ತನಾಗಿದ್ದೆ ಯುದ್ಧ ಕ್ಷೇತ್ರದಲ್ಲಿ. ಈ ಯುದ್ಧದಲ್ಲಿ ಯಾರು ಉಳಿಯಬೇಕಿತ್ತೋ ಅವರು ಉಳಿಯಲಿಲ್ಲ, ಯಾರು ಅಳಿಯಬೇಕಿತ್ತೋ ಅವರು ಅಳಿಯಲಿಲ್ಲ. ಅಂತೂ ಕೆಲವು ಕಡೆ ವಂಚಿಸಿದ್ದೇ ಅಲ್ವಾ ನಾವು? ಹೇಳಬಾರದೆ ನಾವು ಚಕ್ರವ್ಯೂಹದ ಪ್ರಕರಣವನ್ನು. ಅಂತಹ ವೀರನನ್ನು ಮೋಸದಿಂದ ಕೊಲ್ಲಲಿಲ್ಲವೇ? ನಾವು ಯಾವತ್ತೂ ಆತ್ಮವಂಚನೆ ಮಾಡಲು ಸಾಧ್ಯವಿಲ್ಲ. ಈಗ ನಿನ್ನ ಕೈಯಲ್ಲಿ ಹಿಡಿದಿರುವುದೆಂತದ್ದು? 2 ನಾಲಿಗೆ ಇದ್ದದ್ದು. ಈಗ ಅದಕ್ಕೆ ಪ್ರಚೋದನೆ ಕೊಡಲು ಇನ್ನೊಂದು ನಾಲಿಗೆ, ಅದು ನಮ್ಮದ್ದು, ಅದು ಹೊರಗೆ ಬರಲಿಕ್ಕೇ ಇಲ್ಲ. ಆದರೆ ಇದು ಹಾಗಲ್ಲ. ನಾಲಿಗೆಯನ್ನು ಹೊರಚಾಚಿಯೇ ಹೊರಗೆ ಬರ್ತಾ ಉಂಟು, ವಿಷವನ್ನು ಕಕ್ಕುತ್ತಾ ಉಂಟು. ಈಗ ಹಾರ್ತಾನೆ ಎಂಬುದಾಗಿ ನಿನ್ನ ಕೈಯಿಂದ ಹಾರ್ತಾ ಇದೆ. ಆದರೆ ಈ ಬಾಣವನ್ನು ಪ್ರಯೋಗಿಸುವಾಗ ಇದರ ನೆಲೆ ನಿನಗೆ ಗೊತ್ತಿದೆಯಾ? ಈ ಒಂದು ಮುಕ್ತ ಬಾಣವನ್ನು ಪ್ರಯೋಗಿಸುವಾಗ ನಮಗೆ ಗೊತ್ತಾಗಬೇಕಾದ್ದು ಅದರ
ನೆಲೆ ಅಂದ್ರೆ ಅದರ ಗುರಿ. ಈ ಅಸ್ತ್ರವನ್ನು ಪ್ರಯೋಗಿಸಿದಾಗ ಅದು ಯಾರಿಗೆ ಮುಟ್ಟುತ್ತದೆ, ಎಲ್ಲಿಗೆ ಮುಟ್ಟುತ್ತದೆ, ಅದು ಲಕ್ಷ್ಯವನ್ನು ಹೇಗೆ ಭೇದಿಸುತ್ತದೆ ಎಂಬುದಾಗಿ ನಮಗೆ ಗೊತ್ತಿರಬೇಕು. ಈಗ ಒಂದು ವಸ್ತುವನ್ನು ಅನೇಕ ಸಲ ಉಪಯೋಗಿಸಿದರೆ ಅದರ ಗುಣ ನಮಗೆ ಗೊತ್ತಾಗ್ತದೆ. ಆದರೆ ಇದನ್ನು ನೀನು ಮೊದಲ ಬಾರಿಗೆ ಪ್ರಯೋಗಿಸ್ತಾ ಇದ್ದಿ, ಇದು ಏನು ಅಂತ ನಿನಗೆ ಸ್ಪಷ್ಟ ಇದೆಯಾ? ಇಲ್ಲ, ಇನ್ನು ನಿನಗೆ ಅದರ ಸ್ಪಷ್ಟತೆ ಇಲ್ಲ. ಹಾಗಿರುವಾಗ ಒಂದು ಮುಕ್ತ ಬಾಣವನ್ನು ನಾವು ಬಿಡುವಾಗ ನೋಡಬೇಕಾದ್ದು ಬಾಣದ ಗುರಿಯನ್ನು. ಬಾಣದ ಗುರಿ ಯಾವುದು? ಕೌರವನಿಗೆ ಜಯ ತಂದುಕೊಡುವುದು, ಸ್ಪಷ್ಟ ಇದೆ. ಮತ್ತು ಒಂದುಂಟು, ನೀನೊಂದು ಪ್ರಶ್ನೆಯನ್ನು ಕೇಳಿದ್ದಿ, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯೇ ತರಬಹುದೇ? ಪಾರ್ಥನ ಮಾನಿನಿ ಅಂದ್ರೆ ದ್ರೌಪದಿಯನ್ನು ನಿಮಗೆ ಒಂದು ವೇಳೆ ಪಾರ್ಥ ಅಳಿದರು ದ್ರೌಪದಿಗೆ ವೈಧವ್ಯ ಬರಲು ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಉಳಿದ 4 ಮಂದಿ ಗಂಡಂದಿರಿದ್ದಾರೆ. ಮತ್ತು ಸುಭದ್ರೆ ಅವಳು ಪಾರ್ಥನ ನಿಜ ಮಾನಿನಿಯೇ ಹೌದು. ಆದರೆ ಸುಭದ್ರೆ ಯಾರು? ಕೃಷ್ಣನ ತಂಗಿ. ಮಮ ಪ್ರಾಣಾಹಿ ಪಾಂಡವ ಎಂಬುದಾಗಿ ಘೋಷಣೆ ಮಾಡಿದ ಆ ಕೃಷ್ಣ, ಆ ನಳಿನಾಕ್ಷನೇ ಆ ರಥದೊಳಗಿರೆ ನಿನ್ನ ಗೆಲುವರೆ ಬಿಡುವನೇನೆ. ಈ ಸರ್ಪಕ್ಕೊಂದು ಸಾಮರ್ಥ್ಯ ಉಂಟು, ಇದು ಮುಂದುವರಿದಲ್ಲಿ ಕೊಲ್ಲದೆ ಬರುವುದಿಲ್ಲ. ಸರಿ, ನೀನು ಹಿಡಿದದ್ದು ಎಲ್ಲಿಗೆ? ಕೊರಳಿಗೆ ಹಿಡಿದಿದ್ದೀಯಾ? ಅಲ್ಲಿಯೇ ವಿಷಯ ಉಂಟು. ಕೊರಳಿಗೆ ಹಿಡಿದರೆ ಮಗುಟಕ್ಕೆ ತಾಗುವುದು, ಉರಗಾಗಿ ಬೆಸಸಿದರೆ ಉರಗಾಗಿ ಬೆದರಿದರೆ ಉರಗಾಗಿ ಬೆದರಿದರೆ ಶಿರಬಾಬ ಕರರಿದು ಬಾರಿದು ಬಿಚ್ಚಿರಬೇಕೇ ಇದು ಬಿಚ್ಚಿರಬೇಕೇ ಖಂಡಿತ. ಮರಳಿ ತೊಡಗಿರುವುದನ್ನು
ಇಷ್ಟು ವಿಷಯ ಉಂಟು ಇದರಲ್ಲಿ. ಹಾಗೆಂದು ನಾನು ಇಷ್ಟು ದೀರ್ಘವಾಗಿ ಅದನ್ನು ಹೇಳುವುದಿಲ್ಲ. ಯಾವುದೋ ಒಂದು ನಿರ್ಣಾಯಕ ಯುದ್ಧದಲ್ಲಿ ಆ ಶಸ್ತ್ರವನ್ನು ಪ್ರಯೋಗಿಸುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತದೆ. ಮತ್ತು ಒಂದುಂಟು, ಪರಶುರಾಮ ಕೊಟ್ಟದ್ದಲ್ಲ ಪ್ರಸಾದ ಎಂದು ಒಮ್ಮೆಲೆ ಪ್ರಯೋಗಿಸಬಹುದು. ಆದರೆ ಪ್ರಯೋಗಿಸಿದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿದ್ದಾರೆ ನಮಗೆ? ಯಾರು ಇಲ್ಲ. ಹಾಗಾಗಿ ಹೇಳ್ತಿದ್ದೇನೆ, ಕೊರಳಿಗೆ ಹಿಡಿದರೆ ಮಕ್ಕುಟಕ್ಕೆ ತಾಗುವುದು. ಹೇಗೆ ಗೊತ್ತಾ? ಈ ಯುದ್ಧ ವಿದ್ಯೆಯಲ್ಲಿ ರಥ ಸಂಚಲನ ಎಂಬ ಒಂದು ವಿದ್ಯೆ ಇದೆ. ಅದು ಕೃಷ್ಣನಿಗೆ ಗೊತ್ತಿದೆ, ನನಗೂ ಗೊತ್ತಿದೆ. ಯಾಕೆಂದ್ರೆ ನಾವಿಬ್ಬರು ಸಾಂದೀಪನಿ ಗುರುಕುಲದಲ್ಲಿ ಒಟ್ಟಿಗೆ ಕಲಿತವರು. ಕೃಷ್ಣ ಬರೋದಕ್ಕಿಂತ ಮೊದಲೇ ನಾನು ಅಲ್ಲಿದ್ದೆ. ಅದೇ ರೀತಿ ಕೃಷ್ಣ ಚತುಷ್ಷಷ್ಠಿ ವಿದ್ಯೆಯನ್ನು 64 ದಿನದಲ್ಲೇ ಕಲಿತು ಮುಗಿಸಿ ಹೊರಟು ಹೋಗಿದ್ದಾನೆ. ನಾನು ಆಮೇಲೆ ಸ್ವಲ್ಪ ಕಾಲ ಕಲ್ತಿದ್ದೇನೆ. ಇದು ಹೇಗೆಂದ್ರೆ, ನಿನಗೆ ಒಂದು ಬಾಣವನ್ನು ಪ್ರಯೋಗಿಸಿದ್ರೆ ಅದು ನೀನು ಹಿಡಿದಂತಹ ಗುರಿ ಈಗ ಕೊರಳಿಗೆ ಹಿಡಿದ್ರೆ ತನ್ನ ರಥ ಸಂಚಲನ ವಿದ್ಯೆಯ ಬಲದಿಂದ ಅವನದನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಉಂಟು. ಇದರಲ್ಲಿ ಮತ್ತೊಂದು ವಿಭಾಗ ಉಂಟು, ಅಶ್ವಹೃದಯ ಮತ್ತು ಪ್ರಾಣಿ ಭಾಷೆ ಎಂಬುದಾಗಿ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಯಾವುದಾದ್ರೂ ಒಂದು ಶಬ್ದ ಅಥವಾ ಸನ್ನೆ ಇದನ್ನು ಉಪಯೋಗಿಸಿದ್ರೆ ಆ ಪ್ರಾಣಿಗೆ ಅದು ಅರ್ಥ ಆಗ್ತದೆ. ನಮ್ಮ ಮನೆಯ ಸಾಕು ಅರ್ಥ ಆಗ್ತದೆ. ಹಾಗೆಂದು ಆಚೆ ಮನೆಯ ಪ್ರಾಣಿಗಳಿಗೆ ನಮ್ಮ ಭಾಷೆ ಅರ್ಥ ಆಗ್ಬೇಕು ಅಂತ ಹೇಳಿಲ್ಲ. ಈಗ ನಿನ್ನ ಮನೆಯ ಆನೆಯನ್ನು ಪಳಗಿಸಬೇಕಿದ್ರೆ ಇನ್ನ ಮನೆಯ ಮಾವುತನೇ ಆಗ್ಬೇಕು. ಅದೇ ರೀತಿ ಈಗ ಒಂದು ಚರ್ಮವಾದ್ಯ ನೋಡಿರ್ಬೋದು, ಅದರ ಒಂದು ಬದಿ ಹೊಡೆದರೆ ಇನ್ನೊಂದು ಬದಿ ಇಳಿಯುವುದು, ಇನ್ನೊಂದು ಬದಿ ಹೊಡೆದರೆ ಮತ್ತೊಂದು ಬದಿ ಏರುವುದು. ಅದೇ ರೀತಿ ಈ ಕುದುರೆಗಳಿಗೆ ಸಂಜೆ ಯಾವುದಾದ್ರೂ ಒಂದು ಸಂಜೆಯ ಮೂಲಕ ಆ ಕುದುರೆ ತನ್ನ ಮುಂಗಾಲನ್ನು ಎತ್ತುವ ಹಾಗೆ ಮಾಡಿದ್ರೆ ಕುದುರೆ ಮುಂಗಾಲಗಳನ್ನು ಎತ್ತುತ್ತದೆ. ಆಗೇನಾಗ್ತದೆ, ರಥದ ಮುಂಭಾಗ
ಏನಾಗ್ತದೆ ಮುಂಭಾಗ ತಗ್ಗುತ್ತದೆ, ಹಿಂಭಾಗ ಮೊಣಕಾಲನ್ನು ಎತ್ತುವ ಹಾಗೆ ಮಾಡಿದ್ರೆ ಮುಂಭಾಗ ಏರುತ್ತದೆ, ಹಿಂಭಾಗ ತಗ್ಗುತ್ತದೆ. ಅದರ ಮೊಣಕಾಲುಗಳನ್ನು ಊರಿ ಅಲ್ಲಿ ಮಲಗಲು ಅಥವಾ ಕುಳಿತುಕೊಳ್ಳಿಕ್ಕೆ ಹೇಳುವಂತೆ ಆದೇಶಿಸಿದ್ರೆ ರಥದ ಮುಂಭಾಗ ತಗ್ಗುತ್ತದೆ, ಹಿಂಭಾಗ ಏರುತ್ತದೆ. ಈ ಏರಿಕೆ ಇಳಿಕೆ ಇದರ ಪರಿಮಿತಿ 5 ಅಂಗುಲ. ಅಂದ್ರೆ ಅದು ಕೊರಳಿನಿಂದ ಹಣೆಯವರೆಗಿರುವಂತ ಅಳತೆ. ಅದೇ ರೀತಿ ಕುತ್ತಿಗೆಯಿಂದ ಎದೆಯ ಭಾಗಕ್ಕೆ 5 ಅಂಗುಲ, ಎದೆಯಿಂದ ಹೊಕ್ಕುಲ್ವರೆಗೆ 5 ಅಂಗುಲ. ಒಂದು ವೇಳೆ ಈಗ ನೀನು ಹಿಡಿದಂತಹ ಗುರಿಯಲ್ಲಿ ಬಾಣವನ್ನು ಪ್ರಯೋಗಿಸಿದ್ದೀ ಎಂದಾದ್ರೆ ಈ ರಥ ಸಂಚಲನ ವಿದ್ಯೆಯ ಮೂಲಕ ಕೃಷ್ಣ ತನ್ನ ರಥವನ್ನು ಕೆಳಗಿಳಿಸಿದ್ರೆ ಅದು ಅರ್ಜುನನ ಕಿರೀಟವನ್ನೇ ತಾಗುವುದು. ಕಿರೀಟಿಯ ಕಿರೀಟ ಯಾಕೆ ನಿನಗೆ? ಕಿರೀಟ ಬೇಡ ನಮಗೆ ಬೇಕಾಗಿರೋದು ಅರ್ಜುನನ ತಲೆ, ಕೌರವನಿಗೊಂದು ನೆಲೆ. ಆದ ಕಾರಣ ನಾನೀಗ ಹೇಳ್ತಾ ಇದ್ದೇನೆ, ನೀನು ಹಿಡಿದಂತ ಗುರಿಯನ್ನು ಬದಲಾಯಿಸಿ ಉರಕಾಗಿ ಬೆಸಸಿದರೆ, ಹೃದಯಕ್ಕೆ ಹಿಡಿದರೆ, ಒಂದು ವೇಳೆ ಅವನು ರಥವನ್ನು ಮೇಲೆ ಕೆಳಗೆ ಮಾಡಿದರು, ಅದು ಕೆಳಗೆ ಮಾಡಿದರೆ ಅವನ ಕೊರಳಿಗೆ ಹೋಗ್ತದೆ. ಈ ಗುರಿಯನ್ನು ಬದಲಾಯಿಸಿ ಉರಕಾಗಿ ಬೆಸಸು, ಅಂದ್ರೆ ಎದೆ ಭಾಗಕ್ಕೆ ನೀನು ಗುರಿಯನ್ನು ಹಿಡಿಬೇಕು ಎಂಬುದೇ ನನ್ನ ಅಪೇಕ್ಷೆ. ಈಗ ನೀನು ಹೇಳಿದ್ದನ್ನು ಕೇಳಿದೆ, ಹೇಳಿದ ಹಾಗೆ ನಡೆಯಬೇಕು ಎಂಬುದು ವಿಷಯ. ಇರುವ ವಿಷಯವನ್ನು ನಾನು ಪ್ರಾಮಾಣಿಕವಾಗಿ ಹೇಳಿದ್ದೇನೆ. ಅದನ್ನು ಸ್ವೀಕರಿಸುವುದು ಬಿಡುವುದು ನಿನ್ನ ಸಂಸ್ಕಾರಕ್ಕೆ ಬಿಟ್ಟ ವಿಷಯ. ಈಗ ನೀನು ಹೇಳಿದ ಹಾಗೆ ನಡೆಯಿತು ಎಂದು ಇಟ್ಟುಕೊಳ್ಳೋಣ. ಆದರೆ ನಮಗೆ ಒಂದು ಕ್ರಮ ಉಂಟು. ಏನದು? ನಮ್ಮಲ್ಲಿ ಕುಟಿಲ ವಿದ್ಯೆಯನ್ನು ಕಂಡೈಜಲ್ಯ ನಾ ಬಿಡುವ ಧರ್ಮದಲ್ಲಿ ಇಂದು ನೀರಿಗೆ ಹೊರಸಾರದು ಖಾದಿಯೋಳು ಅಮ್ಮನೆ ನಡೆದು ತನ್ನ ಭೂಪತಿ, ಸೇನಾಧಿಪತಿ, ಧನ್ಯವಾದಗಳು. ಬಹಳ ಪ್ರಾಮಾಣಿಕವಾಗಿ ಸೂಕ್ತವಾದ ಸಲಹೆಯನ್ನು ನೀಡಿದ್ದಿ. ಕೌರವರನ್ನು ಗೆಲ್ಲಿಸಬೇಕೆಂಬುದೇ ನಿನ್ನ ಆಶಯ. ಹೌದು. ಆದರೆ ಕೆಲವೊಂದು ವಿಷಯಗಳನ್ನು ಸ್ವೀಕರಿಸುವಾಗ ಕೆಲವೊಂದು ಸಂಗತಿಗಳು ಅಡ್ಡ ಬರುತ್ತದೆ. ಇದು ನನಗೆ ಪರಶುರಾಮನಿಂದ ಪ್ರದತ್ತವಾದ ಅಸ್ತ್ರ. ಖಂಡಿತ ಇದನ್ನು ಹಾಗೆಲ್ಲ ಬದಲಾಯಿಸಕೂಡದು. ಓಹೋ, ಅದನ್ನು ಬದಲಾಯಿಸಿದರೆ ಪಾತಕ ಮಾಡಿದಂತೆ. ಹಾಗಾಗಿ ಒಮ್ಮೆ ಹೆದೆಯೇರಿಸಿದ ಬಾಣವನ್ನು ಮತ್ತೆ ಬದಲಾಯಿಸಲಾರೆ. ಅಂತಹ ಕುಟಿಲ ವಿದ್ಯೆಯನ್ನು ನೀನು ಎಂದಾದರೂ ನನ್ನಲ್ಲಿ ಕಂಡಿದ್ದೀಯ. ಹಾಗಾಗಿ ಈ ಬಾಣದ ಬಗ್ಗೆ ನನಗೆ ವಿಶ್ವಾಸ ಉಂಟು. ತಡ ಮಾಡುವುದಿಲ್ಲ. ಸ್ವಾರ್ಥದಿ ಹೋಗಿ ಕನ್ನಡೊಳೆದು ಕೆಟ್ಟ ವಿಚಾರದ ಮನದರಿವು ಪಾತನ ಶಿರವದು ತಪ್ಪಲು ಕೈದು ನಿರಂತರವಾಗೆನು ತಾಜರವು ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಹುಟ್ಟಿಗೂ ಕಾರಣ ಸ್ಥಾನದಲ್ಲಿರುವವರು ತಾಯಿ ತಂದೆ. ತನ್ನ ಗರ್ಭದಲ್ಲಿಟ್ಟುಕೊಂಡು ಪ್ರಪಂಚದ ಬೆಳಕನ್ನು ತೋರಿಸುವಂತ ತಾಯಿಯ ಋಣವನ್ನು ತೀರಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಹೌದು. ಅಂತಹ ನನ್ನ ತಾಯಿಯನ್ನು ಕೊಂದ ಪಾರ್ಥ ನನ್ನ ಪರಮ ವೈರಿ ಎಂದೇ ಭಾವಿಸಿದವನೂ ನಾನು. ನೇರವಾಗಿ ಅವನನ್ನು ವಿರೋಧಿಸಲು ಅಸಹಾಯಕನಾದ ನಾನು ಪ್ರಬಲನಾದವನನ್ನು ಸೇರಿ ವಿರೋಧಿಯ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಆಶೆಯಿಂದಲೇ ನಾನು ಕರ್ಣನನ್ನು ಸೇರಿದ್ದು. ಪಾರ್ಥನ ಪರಮ ವಿರೋಧಿ ಎಂದೆನಿಸಿದ ಕರ್ಣ
ಬಾಣವನ್ನು ಹೂಡುವಂತ ಸಂದರ್ಭದಲ್ಲಿ ಶಲ್ಯಭೂಪತಿಗಳ ಮಾತನ್ನು ಧಿಕ್ಕರಿಸಿದರಿಂದಲೇ ಪಾರ್ಥನ ಶಿರ ನನಗೆ ಸಿಕ್ಕಲಿಲ್ಲ. ಬದಲಾಗಿ ಅವನನ್ನು ಕಚ್ಚಿ ಕೊಲ್ಲಬೇಕೆಂಬ ಉತ್ಸಾಹದಿಂದ ಹೋದಾಗ ನನಗೆ ಸಿಕ್ಕಿದ್ದು ಪಾರ್ಥನ ಕಿರೀಟ. ಪಾರ್ಥನ ಕಿರೀಟ ನನಗೆ ಯಾಕೆ? ನನಗೆ ಬೇಕಾದದ್ದು ಪಾರ್ಥನ ತಲೆ. ಅದಕ್ಕಾಗಿ ಈ ಸರ್ಪದ ಬಾಯಿಂದಲೇ ಪಾರ್ಥನ ಕಿರೀಟವನ್ನು ಕಚ್ಚಿಕೊಂಡು ಕರ್ಣನ ಬಳಿ ಹೋಗಿ ಅವನನ್ನೇ ಮಾತನಾಡಿಸುತ್ತೇನಂತೆ. ಅಯ್ಯ ರಾಧೇಯ, ಆಯ ಕೆಟ್ಟಿತು ರಾಧೇಯ, ಹೌದಯ್ಯ. ಆ ಆಯ ಕೆಟ್ಟಿತು ರಾಧೇಯ, ಲಾಲಿದು ಕೌಂತೆಯ ತಪ್ಪಿದ ಮೋಸವಾಯಿತೆ ಬೇಗೆ. ಕೌಂತೆಯ ತಪ್ಪಿದ ಮೋಸವಾಯಿತೆ ಬೇಗೆ. ಪ್ರಿಯದೊಡನೆ ವಜ್ರಾಯುಧ ಸುತನಲ್ಲಿ, ವಜ್ರಾಯುಧ ಸುತನಲ್ಲಿ ನೀಯ ಕಳುಗಳನ್ನು ಇರಿ ಬಿಡುವೆನು. ಖಂಡಿತ ಆಯ ಕೆಟ್ಟಿತು ರಾಧೇಯ, ಲಾಲಿದು ಕೌಂತೆಯ ತಪ್ಪಿದ ಮೋಸವಾಯಿತೆ ನಿಲ್ಬೆ ರಾಧೇಯ. ಅಯ್ಯ ರಾಧೇಯ, ಹಾ, ಎಲ್ಲಿಂದ ಮಾತು? ಎಲ್ಲಿಂದ? ರಾಧಾತನಯನಾಗಿ ಹುಟ್ಟಿದರಿಂದ ಪ್ರಪಂಚ ನಿನ್ನನ್ನು ರಾಧೇಯ ಎಂದು ಗುರುತಿಸಿದೆ. ಇಂದಿನ ದಿನ ಪಾರ್ಥನನ್ನು ಕೊಲ್ಲದೆ ಪುರವನ್ನು ಪ್ರವೇಶಿಸುವುದಿಲ್ಲ ಎಂಬಂತೆ ಶಪಥವನ್ನು ಮಾಡಿದ್ದೀಯಂತೆ. ನೀನು ಮಾಡಿದ ಶಪಥ ಪೂರೈಸುವ ಸಮಯ ಬಂದಿತ್ತು. ನೀನು ಹೂಡಿದಂತ ಬಾಣದ ಗುರಿಯನ್ನು ಬದಲು ಮಾಡುತ್ತಿದ್ದರೆ ನೀನು ಗೈದಂತ ಶಪಥ ಪೂರೈಸುತ್ತಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಆದುದರಿಂದ ನೀನು ಪ್ರಯೋಗಿಸಿದಂತ ಸರ್ಪಮುಖಿ ಅಸ್ತ್ರ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆಯುವಲ್ಲಿ ವಿಫಲವಾಗಿದೆ. ನೀನು ಪ್ರಯೋಗಿಸಿದ ಸರ್ಪಮುಖಿ ಅಸ್ತ್ರದಲ್ಲಿ ಇದ್ದವನು ನಾನು. ಅದನ್ನು ಒತ್ತು ತಂದಿದ್ದೇನೆ. ಇನ್ನೊಮ್ಮೆ ನೀನು ಪ್ರಯೋಗಿಸಿದೆ ಎಂದಾದರೆ ಆ ಪಾರ್ಥನನ್ನು ನಾನು ಕೊಲ್ಲುತ್ತೇನೆ. ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡು ಎಂದು ಹೇಳುತ್ತಿದ್ದಿ, ಪಾರ್ಥನನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳುತ್ತಿದ್ದಿ. ಒಟ್ಟು ಗೊಂದಲ ಆಯ್ತಲ್ಲ ನನಗೆ. ಏನು ಆಶ್ಚರ್ಯವಿದು? ವಿನಯದಿ ನೀನಾರೆಂದೆನು ಕೇಳಿದರೆ ನೀನ್ಯಾರು? ಮನದೊಳ ಸರಿಗೊಂಡು ವಿನಯದಿ ನೀನಾರೆಂದು ಕೇಳಿದರೆ ಎನಲು ನೋಡುತ್ತ ಭೂಪತಿಗಳೇ, ಸೇನಾಧಿಪತಿ, ಇದೊಂದು ಎಲ್ಲಿಂದ ಬಂತು ಎಂದು ನನಗೆ ಗೊತ್ತಾಗುವುದಿಲ್ಲ. ಎಲ್ಲಿಂದ ಬಂತು ಎನ್ನುವುದಕ್ಕಿಂತ ಯಾಕೆ ಬಂತು ಎನ್ನುವುದು ಮುಖ್ಯ. ಅದು ಹೇಳೋದ್ರಲ್ಲೂ ವಿಷಯ ಉಂಟು. ಏನು? ಅಯ್ಯ, ಸರ್ಪವ ಬಾಣವ ಎಂತದು ಹೇಳೋದಂತ ನನಗೆ ಗೊತ್ತಾಗುವುದಿಲ್ಲ. ಒಮ್ಮೆ ತೊಟ್ಟ ಬಾಣವನ್ನು ಮರಳಿ ತೊಡು ಎಂದು ಹೇಳುತ್ತಿದ್ದಿ, ಪಾರ್ಥನನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳುತ್ತಿದ್ದಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಿನಗೂ ಅರ್ಜುನನಿಗೂ ಏನು ವೈರ? ಇದನ್ನೆಲ್ಲ ತಿಳಿಸುವೆಯಾ? ಅಯ್ಯ, ವಿಚಾರವನ್ನು ಹೇಳುತ್ತೇನೆ. ನಾನಯ್ಯ.
ಉದ್ಯಾನವನ ಸೇರಿಕೊಂಡಿದ್ದ ಕನದ ಶ್ವಸೇನ ಸತ್ವನು ತಾನೆಂದಿರಲಿ ಪುರುಭೂತ ಸರನದ ಪುರಿದುವ ಸಮಯೋ ಆ ಸಮಯದಲ್ಲಿ ಅರೆ ಗಡಿದನು ತನ್ನ ಸುರಭಾವದಿಂದ ಅರಿಯಗೆ ಬಳಿಕ ದುರದೊಳಾಟನ ಕೊಲ್ಲ ಅರಿಯಗೆ ಬಳಿಕ ದುರದೊಳಾಟನ ಕೊಲ್ಲ ಉರುವರ ಕವಿ ನೋಡಿರುತ್ತಿರ್ತೇನಯ್ಯ ಅನಿವಿದರು ಯಾರವನ ಸೇರಿಕೊಂಡಿದ್ದ ಗಣದ ಶ್ವಸೇನ ಸ್ವಲ್ಪ ನೊಂದಾನಿನಲ್ಲಿ ಅಯ್ಯ, ನಾನು ಯಾರು? ನನಗೆ ಪಾರ್ಥನ ಮೇಲೆ ಯಾಕಿಷ್ಟು ದ್ವೇಷ ಎಂಬ ಪ್ರಶ್ನೆ ನಿನ್ನನ್ನು ಕಾಡುತ್ತಿದೆ. ಹೌದು. ಹುರಗರ ರಾಜ ತಕ್ಷಕ, ಆತನ ಮಗನಾದ ಅಶ್ವಸೇನನೆಂದರೆ ನಾನು. ಓಹೋ. ನನ್ನ ತಂದೆಯ ಆಪ್ತಮಿತ್ರನಾದ ದೇವೇಂದ್ರನಿಂದ ನೀಡಲ್ಪಟ್ಟ ಕಾಂಡವವನದಲ್ಲಿ ನಾನು ನನ್ನ ತಾಯಿಯೊಂದಿಗೆ ವಾಸವಾಗಿದ್ದೆ. ನನ್ನ ತಾಯಿಯ ಉಸಿರಾಟಕ್ಕೆ ಸಂಬಂಧಿಸಿದ ರೋಗಕ್ಕೆ ಬೇಕಾದ ಔಷಧಿಯ ಗಿಡಮೂಲಿಕೆಗಳು ಕಾಂಡವವನದಲ್ಲಿದ್ದ ಕಾರಣ ನಾನು ನನ್ನ ತಾಯಿಯೊಂದಿಗೆ ಅಲ್ಲಿ ವಾಸವಾಗಿದ್ದೆ. ನನ್ನ ತಂದೆ ಇಲ್ಲದಂತ ಸಮಯದಲ್ಲಿ ಕಾಂಡವವನದಲ್ಲಿ ಇದ್ದಕ್ಕಿದ್ದಂತೆ ಅಗ್ನಿ ಆವರಿಸಿತು. ಓಹೋ. ಎಷ್ಟೋ ಜೀವಿಗಳು ಅಗ್ನಿಯಿಂದ ತಪ್ಪಿಸಿಕೊಳ್ಳಲು ಮೇಲಕ್ಕೆ ಹಾರಿದವು. ಪುನಃ ಬಂದು ಅಗ್ನಿಗೆ ಬೀಳುತ್ತಿತ್ತು. ಇದನ್ನು ಮನಗಂಡಂತ ನನ್ನ ತಾಯಿ ಅಗ್ನಿಯ ಕೆನ್ನಾಲಗೆಯಿಂದ ಕರುಳ ಕೊಡಿಯನ್ನು ರಕ್ಷಿಸುವುದಕ್ಕಾಗಿ ಆಕೆಯ ಬಾಯಲ್ಲಿ ಕಚ್ಚಿಕೊಂಡು ಮೇಲಕ್ಕೆ ಹಾರಿದಳು. ಒಂದು ಕಡೆ ಉರಿಯುತ್ತಿರುವ ಅಗ್ನಿಯ ಬೇಗೆ ಮೈಯೆಲ್ಲ ಬಿಸಿಯೇರತೊಡಗಿತು. ಏನು ಅಂತ ಗಮನಿಸಿದರೆ ಏನು, ನಾನು ಕಾಂಡವವನದ ಅಗ್ನಿಯ ಹೊರಗೆ ಬಿದ್ದಿದ್ದೆ. ಮೈಯೆಲ್ಲ ಉರಿ, ನನ್ನ ಬಾಲ ತುಂಡರಿಸಲ್ಪಟ್ಟಿದೆ. ತಾಯಿಯನ್ನು ಹುಡುಕಿದರೆ ಎಲ್ಲಿಯೂ ಕಾಣಲಿಲ್ಲ. ತಾಯಿಯನ್ನೂ ಕಳಕೊಂಡ ದುಃಖ. ತಾಯಿಯ ತಲೆ, ನನ್ನ ಬಾಲ ಒಮ್ಮೆಲೇ ತುಂಡರಿಸಲ್ಪಟ್ಟಿತು. ಇದೆಲ್ಲ ಹೀಗೆ ಆದ ಹೇಗೆ? ಒಮ್ಮೆಲೆ ಅಗ್ನಿ ಹೊತ್ತಿಕೊಂಡದ್ದು ಹೇಗೆ ಎಂದು ತಿಳಿಯುವುದಕ್ಕೆ ಮುಂದಾದಾಗ ತಿಳಿದದ್ದು ಏನು ಅಂದ್ರೆ, ಶ್ವೇತಕೆ ಎಂಬ ರಾಜ ಮಾಡಿದ ಯಜ್ಞದ ಅವಿಸನ್ನಗೊಂಡಂತ ಅಗ್ನಿಗೆ ಅಜೀರ್ಣವಾಗಿತ್ತಂತೆ. ಪರಿಹಾರ ಏನು ಎಂದು ತಿಳಿಯುವುದಕ್ಕೆ ಮುಂದಾದಾಗ ಕಾಂಡವವನದಲ್ಲಿದ್ದ ಔಷಧಿಗಳ ಸಸ್ಯಗಳನ್ನು ಭಕ್ಷಿಸಿದರೆ ಅಜೀರ್ಣ ಸಮಸ್ಯೆ ನಿವಾರಣೆ ಎಂದು. ಆದರೆ ದಹಿಸುವುದು ಸರಿ. ದೇವೇಂದ್ರನಿಂದ ರಕ್ಷಿಸಲ್ಪಟ್ಟಂತ ಕಾಡು, ಅದು ನನ್ನಿಂದೊಬ್ಬನಿಂದ ಸಾಧ್ಯವಿಲ್ಲ ಎಂದು ತಿಳಿದ ಅಗ್ನಿ ಕೃಷ್ಣಾರ್ಜುನರ ಮೊರೆ ಹೋದರಂತೆ. ಆ ಸಮಯದಲ್ಲಿ ಯಾವೊಂದು ಜೀವಿಯು ಕಾಂಡವವನದಿಂದ ಹೊರ ಹೋಗದಂತೆ ತಮ್ಮ ಶರಗಳಿಂದ ಚಪ್ಪರವನ್ನು ನಿರ್ಮಿಸಿದರಂತೆ ಕೃಷ್ಣಾರ್ಜುನರು. ಆದರೆ ನನ್ನನ್ನು ಕಚ್ಚಿಕೊಂಡು ಮೇಲಕ್ಕೆ ಹೋದದ್ದನ್ನು ಕಂಡು ಬಾಣ ಪ್ರಯೋಗಿಸಿದನಂತೆ ಅರ್ಜುನ. ಹೀಗೆ ನನ್ನ ತಾಯಿಯ ಸಾವಿಗೆ ಕಾರಣನಾದ ಅರ್ಜುನನನ್ನು ನೇರವಾಗಿ ವಿರೋಧಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಬಾಲ ತುಂಡರಿಸಲ್ಪಟ್ಟಿದೆ, ಬಾಲವೇ ಇಲ್ಲ. ಉರಗಗಳ ಜಾತಿಗೆ ಬಾಲವೇ ಪ್ರಧಾನ. ಹಾಗಾಗಿ ಅಸಹಾಯಕನಾದ ನಾನು ಪ್ರಬಲನಾದ ನಿನ್ನ ಬಾಣದಲ್ಲಿ ಸೇರಿದ್ದೇನೆ. ಹಾಗಾಗಿ ನೀನು ಆ ಬಾಣವನ್ನು ಮತ್ತೊಮ್ಮೆ ಹೂಡಿದೆ ಎಂದಾದರೆ ಆ ಪಾರ್ಥನನ್ನು ನಾನು ಕೊಲ್ಲುತ್ತೇನೆ. ಉಡೆಯ ಬಾಣವನು ಎಲ್ಲ ಸರ್ಪವೇ. ಎಲ್ಲ ಸರ್ಪವೇ, ನಿನಗೂ ಅರ್ಜುನನಿಗೂ ಹಾಗೆಯುಂಟು. ನೀನು ನನ್ನ ಪಕ್ಷದಲ್ಲಿ ಪಕ್ಷೇತರನಾಗಿ ಸೇರಿಕೊಂಡಿದ್ದಿ. ಅದು ಸಹ ನನಗೆ ತಿಳಿಯದೆ. ದೇವರು ದೊಡ್ಡವನು. ನೀನಿರುವಾಗ ಅರ್ಜುನನ ತಲೆ ಹೋಗಲಿಲ್ಲವಲ್ಲ. ನನಗೆ ಇದು ಪರಶುರಾಮರಿಂದ ಪ್ರದತ್ತವಾದ ಅಸ್ತ್ರ. ಆ ಅಸ್ತ್ರವನ್ನು ಮುಟ್ಟಿ ನೀನು ಅಪವಿತ್ರಗೊಳಿಸಿದಿ. ನನಗೆ ಈಗಲೂ ಸ್ವಯಂ ಶಕ್ತಿ ಸಾಮರ್ಥ್ಯ ಉಂಟು. ಹಾಗಾಗಿ ನಿನ್ನ ಸಹಾಯ ನನಗೆ ಬೇಡ. ನಿನಗೆ ಅರ್ಜುನ ಸಾಯುವುದು ನೋಡಬೇಕಾದರೆ ಅಲ್ಲಿ ಮೂಲೆಯಲ್ಲಿ ಕುಳಿತು ಅರ್ಜುನನನ್ನು ಕೊಲ್ಲುವ ಬಗೆಯನ್ನು ನೋಡು.
ಹಾಗಾಗಿ ನಿನ್ನ ಸಹಾಯ ನನಗೆ ಬೇಡ, ಹೋಗಿ ಇಲ್ಲಿಂದ. ನುಡಿಗೊಲಿದು ಶಲ್ಯನು ಕೀಳು ಮಾಡದಿರ ಗಡ ಬಾಣವ ಕೀಳು ಮಾಡದಿರು ಕೀಳು ಮಾಡದಿರ ಗಡ ಬಾಣವ ಮೇಳವಿದಿ ನೀ ತೊಡುವುದಿರಲ ರವಿ ವಿಂತೆಂದ ಕರ್ಣ, ತಡೆ ತಡೆ. ಇವರು ಇಷ್ಟು ಮಾತನಾಡಿದ್ದೇ ಹೆಚ್ಚು. ಆಗ್ಲೇ ಅವರನ್ನು ಹೋಗು ಎಂದು ಹೇಳಿದರೆ ಹೇಗೆ? ಈ ಸರ್ಪಕ್ಕೂ ಅರ್ಜುನನ ಮೇಲೆ ಹಾಗೆ ಇದೆ. ಅದು ಅರ್ಜುನನನ್ನು ಕಚ್ಚಿ ಕೊಲ್ಲಬೇಕೆಂಬ ಹಾಗೆ. ಹೌದು. ಇಲ್ಲದಿದ್ದರೆ ಅರ್ಜುನನ ಕಿರೀಟದವರೆಗೆ ಹೋದಂತಹ ಸರ್ಪಕ್ಕೆ ವಿಷವನ್ನು ಹೂತ್ಕರಿಸಿ ಅವನನ್ನು ಸಾಯಿಸಬಹುದಿತ್ತು. ಹಾಗೆ ಮಾಡಲಿಲ್ಲ. ಈಗ ಶತ್ರುವಿನ ಶತ್ರು ಮಿತ್ರ ಎಂಬ ಹಾಗೆ ನೀನು ಸ್ವೀಕರಿಸಬೇಕೆ ಹೊರತು ಯುದ್ಧದಲ್ಲಿ ನಮಗೆ ಸ್ವಯಂ ಪ್ರತಿಷ್ಠೆ ಮುಖ್ಯ ಅಲ್ಲ. ಯುದ್ಧದಲ್ಲಿ ಶತ್ರು ನಾಶವಾಗಬೇಕಾದ್ದು ಮುಖ್ಯ. ಹಾಗಿರುವಾಗ ನೀನು ಈ ಸರ್ಪವನ್ನು ಖಂಡಿತ ಕೀಳು ಮಾಡಬೇಡ. ಇದು ನಾವಾಗಿ ಬಯಸಿ ಬಂದದ್ದಲ್ಲ. ಬಯಸದೆ ಬಂದ ಭಾಗ್ಯವನ್ನು ಬಿಡು, ಹರುಷಕ್ಕಿದೆ ದಾರಿ ಎಂಬ ಹಾಗೆ ಮುಂದುವರಿದರೆ ಅದು ನಮಗೆ ಕೇಡು. ನಾವು ಬದುಕಿ ಉಳಿದೆವೆಂದಾದರೆ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ದೊಡ್ಡ ನಾಗಮಂಡಲ ಸೇವೆ ಮಾಡಿಸುವ. ಹಾಗಾಗಿ ಅದು ಹೇಳಿದ ಹಾಗೆ ನೀನು ಇನ್ನೊಮ್ಮೆ ತೊಡುವ ಬಾಣವನ್ನು. ಈಗ ಇದರ ಶಪಥವನ್ನು ಪೂರೈಸಿ ನಾನು ಇದರ ಮಾತನ್ನು ಕೇಳಿ ನನ್ನ ಶಪಥವನ್ನು ಪೂರೈಸಬೇಕಾ? ಬಿಡು ಬಿಡು. ಅಂಬರ ಕೊಲಿದರು ಪಟ್ಟದರವ ಅಂಬರ ಕೊಲಿದರು ಹಂಬಲಿದು ಏಕೆ ಅಂಬರು ಹೋಗಿದ. ಬಿಡು ಬಿಡು ಮಾಧಾಪತಿ, ನೀನೆನ್ನಲು ನುಡಿಯುವುದು ಇದನುಚಿತವು. ಬೇರೊಬ್ಬ ಸಾರಥಿ ಬಂದು ಹೇಳುತ್ತಿದ್ದರೆ ಏನಾದರೂ ಉಪಾಯ ಮಾಡಬಹುದಿತ್ತು. ಆದರೆ ಮಾತ್ರಾಪತಿಯಾದ ನೀನು ಈ ರೀತಿ ಹೇಳುವುದು ಸ್ವಲ್ಪವೂ ಉಚಿತವಲ್ಲ. ಒಂದನೇದಾಗಿ ಅದು ಅಂಗವಿಕಲ ಸರ್ಪ, ಬಾಲ ಇಲ್ಲ. ಎರಡನೇದಾಗಿ ಅರ್ಜುನನನ್ನು ಮುಟ್ಟಿ ಬಂದಿದೆ. ಇನ್ನು ಏನಾಗುತ್ತದೆ ಎಂದು ತಿಳಿಯದು. ಅಂಬರವೇ ಕುಸಿಯಲಿ, ಪಾತಾಳವೇ ಮೇಲಕ್ಕೇಳಲಿ, ನನ್ನದು ಏಕವಚನ. ಓಹೋ, ಯಾರೇ ನನ್ನ ಕೈ ಬಿಡಲಿ, ನಾನು ನನ್ನ ನಿಲುವನ್ನು ಬದಲಾಯಿಸುವುದಿಲ್ಲ. ಹಾಗಾಗಿ ಇದನ್ನು ಈ ಸ್ಥಳದಿಂದ ನೂಕಿದ್ದೇನೆ. ಅದನ್ನು ಬಿಟ್ಟ ಮೇಲೆ ನಾನು ಬಿಟ್ಟಿದ್ದೇನೆ. ಯಾವುದನ್ನು? ಇನ್ನು ಹಲವು ಇದೆಯತ್ತಕ್ಕೆ ಕಾರಣ. ಹಲವಿದೆ ಕಿರಣದಿ ಹಲವಿದೆ ಕಿರಣದಿ ನದಿ ಸುತ ಹುಲುಸಿ ಕಂಡಿಯ ನೆಬದೊಳರಗಿದ ಆ ನದಿ ಸುತ ಹುಲುಸಿ ಕಂಡಿಯ ನೆವದೊಳರಗಿದ ಕಲಶ ಸಂಭವ ತನುವನಿದ ದ್ರೋಣಾಚಾರ್ಯರು ತನಗದ ಬಾಬ ತನುವನಿಗಿದ ಸುತ ನಿಮಿತ್ತದೊಳು ಅಲಗು ಮರಳಿದೆ ಹೂಡೆನೆಂಬ ಛಲಗಣ ನಿನಗೆ ಅಲಗು ಮರಳಿದೆ ಹೂಡೆನೆಂಬ ಛಲಗಣ ನಿನಗೆ ಕೌರವ ತಿಲಕ ಮೂವರಲು ಬಿಬಿ ಕೆಟ್ಟ ಕೌರವ ತಿಲಕ ಮೂವರಲು ಬಿಬಿ ಕೆಟ್ಟನೆನು ದಕ್ಕತಿ ತಳೆದ ಹಲವಿದೆ ರಣದಿ ನದಿ ದುತ ಹುಲುಜಿ ಕೈಲಿಯ ನೆಬದೊಳರಗಿದ
ಕಲಶ ಸಂಭವ ತನುವ ನೀಗಿದೆ ಸುತ ನಿಮಿತ್ತದೊಳು ಅಲಗು ಮರಳಿದೆ ಗೂಡೆನೆಂಬ ಛಲಗಳ ನಿನಗೆ ಇಂತು ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಮೂವರ ನಂಬಿ ಕೆಟ್ಟನೆನುತ ಕತಿ ತಳೆದ ಕರ್ಣ, ನಿಜವಾಗಿ ಹೇಳಬೇಕಾ, ಧರ್ಮರಾಯ ಧರ್ಮವಂತ. ಪಾಪ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಪೂರೈಸಿ ಬಂದಿದ್ದಾನೆ. ಹಾಗೆ ಬಂದ ಅವನು ತನಗೆ ಇರಲು ಒಂದು ನೆಲೆ ಕೊಡು ಎಂದು ಕೌರವನಲ್ಲಿ ಕೇಳಿದರೆ, ಸೂಜಿ ಮನೆ ಊರಲು ಜಾಗ ಬಿಡೆ ಎಂದ ಕೌರವ. ಭೀಷ್ಮ ದ್ರೋಣರಿಗೋ ಪಾಂಡವರೆಂದರೆ ಪಂಚಪ್ರಾಣ, ಅದರಲ್ಲೂ ಅರ್ಜುನ ಅಂದರೆ ಪಂಚಪ್ರಾಣ. ಕೇವಲ ಶಿಖಂಡಿಯ ನೆಪದಲ್ಲಿ ಭೀಷ್ಮಾಚಾರ್ಯರು ಧರೆಗೆ ಉರುಳಿದರು, ಶರಶಯ್ಯೆಯನ್ನು ಏರಿದರು. ಶಿಖಂಡಿ ಬಾಣ ಪ್ರಯೋಗ ಮಾಡಿದಾನ, ಅವ ಬಾಣ ಪ್ರಯೋಗ ಮಾಡಲೇ ಇಲ್ಲ. ಆಮೇಲೆ ದ್ರೋಣಾಚಾರ್ಯರು ಅರ್ಜುನನನ್ನು ತನ್ನ ಮಗನೆಂದೇ ತಿಳಿದವರು. ತನ್ನ ಮಗನಿಗೂ ಬೋಧಿಸದ ಧನುರ್ವೇದದ ರಹಸ್ಯವನ್ನು ಅರ್ಜುನನಿಗೆ ಬೋಧಿಸಿ ಪಾರ್ಥ ಏವ ಧನುರ್ಧರ ಎಂಬ ಖ್ಯಾತಿಗೆ ಭಾಜನನಾಗುವಂತೆ ಮಾಡಿದರು. ಅಶ್ವತ್ಥಾಮೋ ಹತಕುಂಜರ ಎಂಬ ಮಾತನ್ನು ಪೂರ್ತಿ ಸರಿಯಾಗಿ ಕೇಳಿಸಿಕೊಳ್ಳದೆ ಧರಾಶಾಹಿಯಾಗಿ ಬಿಟ್ಟರಲ್ಲ. ಅಶ್ವತ್ಥಾಮ ಚಿರಂಜೀವಿ ಎಂದು ಯಾರಿಗೆ ಗೊತ್ತಿಲ್ಲ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಂಶ್ಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ, ಇದು ನಾವು ನಿತ್ಯವೂ ಪಠಿಸುವ ಮಂತ್ರವಲ್ಲವೇ? ಆದ್ರೆ ಇದು ದ್ರೋಣಾಚಾರ್ಯರಿಗೆ ಗೊತ್ತಿಲ್ಲದ ವಿಷಯವ. ಹಾಗಿರುವಾಗ ಅವರು ಧರೆಗುರುಳಿದರಲ್ಲ ಯಾಕೆ? ಸುತ ನಿಮಿತ್ತದಳು. ನಿಜವಾಗಿ ಹೇಳ್ತೇನೆ, ಭೀಷ್ಮ ದ್ರೋಣರ ಸಾಲಿನಲ್ಲಿ ಕೌರವ ನಿನ್ನನ್ನು ನೋಡಲಿಲ್ಲ. ಆಟ ಕರ್ಣನ ಕೂಡೆ, ಕೂಟ ಕರ್ಣನ ಕೂಡೆ, ಊಟ ಕರ್ಣನ ಕೂಡೆ, ಷಡ್ರಸದೂಟ ಕರ್ಣನ ಕೂಡೆ, ವಿನೋದ ವಿಹಾರ ಕರ್ಣನ ಕೂಡೆ. ಹೆಚ್ಚೇಕೆ ಭಾನುಮತಿಯ ಅಂತಃಪುರದವರೆಗೂ ನಿನಗೆ ಪ್ರವೇಶದ ಅನುಮತಿ ಕೊಟ್ಟಿದ್ದಾನೆ. ಅವನ ಅಂತರಂಗದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ. ಅಂತಹ ಕೌರವನಿಗೆ ದ್ರೋಹ ಬಗೆಯಬೇಡ. ಖಂಡಿತ ಈ ಶರ ನೀ ಉಡಿದಂತಹ ಬಾಣ, ಆ ಅಶ್ವಸೇನ ತಂದಂತಹ ಬಾಣವನ್ನು ಮರಳಿ ತೊಡು, ಆ ಕೌರವನಿಗೆ ಜಯವನ್ನು ತಂದುಕೊಡು. ಖಂಡಿತ ಇಲ್ಲ, ಅದನ್ನು ತೊಡಲಾರೆ, ನಿನ್ನನ್ನು ಬಿಡಲಾರೆ. ಇನ್ನು ಬಿಡಲಾರೆ ಅಂತದ್ದು ಬಿಟ್ಟಾಯ್ತು. ಆ ಕೌರವ ನೀವು ಮೂವರನ್ನು ನಂಬಿ ಕೆಟ್ಟ. ಇನ್ನು ನಾನು ಕೌರವನಿಗೆ ಜಯ ತಂದುಕೊಳ್ಳಿಕ್ಕೆ ಬಂದವನು. ನಿಮಗೆ ನಿಮ್ಮ ಸ್ವಯಂ ಪ್ರತಿಷ್ಠೆಯೇ ಮುಖ್ಯ. ಯುದ್ಧದಲ್ಲಿ ಸ್ವಪ್ರತಿಷ್ಠೆ ಯಾವತ್ತೂ ಸಲ್ಲದು. ನಮಗೆ ಜಯದ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ನೀನೇನು ಹೇಳಿದ್ದು? ಅಂಬರವೇ ಕುಸಿದರು ಪಾತಾಳವೇ ತೊಟ್ಟ ಬಾಣವನ್ನು ಮರಳಿ ತೊಡೆ, ಇಟ್ಟ ಗುರಿಯನ್ನು ಬದಲಾಯಿಸುವುದಿಲ್ಲ. ಈ ಯುದ್ಧ ಕ್ಷೇತ್ರದಲ್ಲಿ ಇದೆಲ್ಲ ಬೇಕಾ? ಈ ವ್ರತ, ಉಪವಾಸ, ಶಪಥ ಇತ್ಯಾದಿ ಇದೆಲ್ಲ ನನಗಾಗೋದಿಲ್ಲ. ನನ್ನಲ್ಲಿ ಕೌರವ ಬಂದು ಹೇಳುವಾಗಲೇ ಹೇಳಿದ್ದೇನೆ, ಕರ್ಣ ಎಲ್ಲಿಯವರೆಗೆ ನನ್ನ ಮಾತನ್ನು ಕೇಳುತ್ತಾನೋ ಅಲ್ಲಿಯವರೆಗೆ ಮಾತ್ರ ನಾನು ಅವನ ಸಾರಥ್ಯ ವಹಿಸುತ್ತೇನೆ. ಎಲ್ಲಿ ಅವನು ನನ್ನ ಮಾತನ್ನು ಕೇಳುವುದಿಲ್ಲವೋ ಆಗಲೇ ಬಿಟ್ಟು ಹೊರ ನಡೆಯುತ್ತೇನೆ ಎಂದು. ಆಗಲೇ ನಾನು ಹೋಗಬೇಕಿತ್ತು, ಆದರೂ ನಾನು ನಿಂತುಕೊಂಡೆ. ಇನ್ನಾದರೂ ನೀನು ಸ್ವಲ್ಪ ಸುಧಾರಿಸ್ತೀಯಾ ಅಂತೇಳಿ. ನೀನು ಸುಧಾರಿಸುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಆ ಕೌರವ ನೀವು ಮೂವರನ್ನು ನಂಬಿ ಕೆಟ್ಟ. ಇನ್ನು ನಾನು ಇಲ್ಲಿ ನಿಲ್ಲುವುದು ಉಚಿತವಲ್ಲ. ನೀನು ಮಹಾರಥಿ ಹೌದಲ್ಲ, ನಿನಗೆ ಸಾರಥಿತ್ವ ಮತ್ತು 2 ಗೊತ್ತಿದೆಯಲ್ಲ. ಆದ ಕಾರಣ ಈಗ ಈ ವಾಘೆಯನ್ನು ಹಿಡಿ, ನಾನು ಹೋಗ್ತೇನೆ. ಹಾಗೆ ಅಂತೇಳಿ ನಾನು ಹೋಗುವುದಿಲ್ಲ, ಅಲ್ಲಿ ಮರದ ಅಡಿಯಲ್ಲಿ ಕೂತು ನೋಡ್ತಾ ಇರ್ತೇನೆ. ಯಾಕೆಂದ್ರೆ ತಂದಂತಹ ರಥವನ್ನು ಮರಳಿ ಕೌರವನಿಗೆ ಒಪ್ಪಿಸುವಂತ ಹೊಣೆಗಾರಿಕೆ ನನಗಿದೆ. ನಮಸ್ಕಾರ. ಸಾರಥಿಯ ಋಣ ಮುಗಿದ ಹಾಗಾಯಿತು. ಇನ್ನು ಸಾರಥಿಯ ಕೆಲಸವನ್ನು ನಾನೇ ಮಾಡಬೇಕಲ್ಲ. ಅದಕ್ಕಾಗಿ ಧನುವಾನು ಸುತ್ತಾಂಬ
ಮಾಡಿ ಬಂದಂತಹ ಪ್ರತಿಜ್ಞೆಯನ್ನು ಮರೆಯುವಂತಿಲ್ಲ. ಸಾರಥಿ ಇಲ್ಲದಿದ್ದರೂ ಹೋರಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಅದಕ್ಕಾಗಿ ಕುದುರೆಯ ವಾಗ್ಯೆಯನ್ನು ಹಿಡಿಯುತ್ತಾ ದೇವತೆಗಳೇ ಬೆಚ್ಚಿ ಬೀಳುವ ದರದಲ್ಲಿ ಪಾರ್ಥನಿದಿರಾಗಿ ಬಾಣ ಪ್ರಯೋಗಿಸುತ್ತೇನಂತೆ. ಮಾಡುವುದಿದೆಯೋ ದೇವ ವಿಹೀನನಲ್ಲ, ದೇವ ವಿಹೀನನಲ್ಲ ನೃಪತಿ ರಣದ ವಿಮಾನಿ ದೇವತೆ ಮುಳಿದಳು, ರಣದ ಅಭಿಮಾನಿ ದೇವತೆ ಮುನಿದು ಬಿಟ್ಟಳೆ, ರಣದ ವಿಮಾನಿ ದೇವತೆ ಮುಳಿದಳಿಗೆ ನೂತನ ಚಿಂತಿಸಿದ ಏನ ಮಾಡುವುದು ಪಾಪಿ ಹೋದಲ್ಲಿ ಮೊನಕಾಳಿನವರೆಗೆ ನೀರು ಎಂಬ ಗಾದೆ ಬಾತಿನಂತಾಯ್ತಲ್ಲ. ಸಾರಥಿಯನ್ನು ಕಳಕೊಂಡರು ನಥದೃಷ್ಟ ಅಲ್ಲವೆನಿಸಿ ಬಹಳ ಉತ್ಸಾಹದಿಂದ ಪಾರ್ಥನೊಂದಿಗೆ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಯ್ತಲ್ಲ. ಇದುವರೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಗಲಿಲ್ಲ. ಆದರೆ ನನಗೇಕೆ ಹೀಗಾಯಿತು? ರಣದ ಅಭಿಮಾನಿ ದೇವತೆ ಮುನಿದು ಬಿಟ್ಟಳೆ, ಇನ್ನೇನ ಮಾಡಲಿ? ಸರಿ, ಇದು ಪರಾಕ್ರಮಿಗಳ ನಡುವೆ ನಡೆಯುವಂತಹ ಹೋರಾಟ. ಪಾರ್ಥನೇನೂ ದುರ್ಬಲ ಅಲ್ಲ. ನಾನು ದುರ್ಬಲನಾಗಿರುವಾಗ ಆತ ಶರ ಪ್ರಯೋಗಿಸಲಾರ ಎಂಬ ವಿಶ್ವಾಸ ಉಂಟು. ಹಾಗಾಗಿ ಈ ವಿಷಯವನ್ನು ಆತನಿಗೆ ತಲುಪಿಸಬೇಕಾದುದು ಅತಿ ಅವಶ್ಯಕ. ರಥದಿಂದ ಹಿಡಿದು ಆತನನ್ನು ಮಾತನಾಡಿಸುತ್ತೇನಂತೆ. ಎಲೆ ಎಲೆ ಎನ್ನ ಮಾತಾ ಕುಲ ಧರ್ಮ ಜಾತ ಎಲೆ ಪಾತನಿ ಕೇಳದೊಲಿ ಗಣ ಮಾತ ಸಲಂಕನಗೆ ಸಮ ಸಮ ಧರ್ಮ ಜಾತ ನೆಲದಲ್ಲಿ ಉಳಿದೆಳೆದಿತು ರಥವು ನನ್ನ ರಥವು ಕಲಗ ಕನುವಾಗದೀಗ ಅಲಸದು ಮತವು. ಸೈರಿಸು ಸೈರಿಸು. ನಿನಗೆ ನನ್ನನ್ನು ನೋಡಿ ಆಶ್ಚರ್ಯವಾಗಬಹುದು. ಕ್ಷಣ ಸಮಯ ಮೊದಲು ನಾನು ನಿನ್ನಲ್ಲಿ ವೀರಾವೇಶದಿಂದ ಮಾತನಾಡಿದ್ದಾರೆ. ಆದರೆ ಈಗ ನಾನು ರಥದಿಂದ ಇಳಿದು ಬಂದಿದ್ದೇನೆ. ಕಾರಣ ಉಂಟು. ಈ ಸಂದರ್ಭದಲ್ಲಿ ನಿನಗೆ ಗಾಂಡೀವವನ್ನು ಎತ್ತಲು ಮನಸ್ಸು ಬರಲಿಕ್ಕಿಲ್ಲ. ಅಥವಾ ಅರ್ಜುನ ರಥದಲ್ಲಿ ಇಲ್ಲದಾಗ ನನ್ನನ್ನು ಹೊಡೆಯಲು ನಿನಗೆ ಮನಸ್ಸು ಬರಲಿಕ್ಕಿಲ್ಲ. ಒಬ್ಬ ಸಾಮಾನ್ಯ ಯೋಧ ಸಾಕು. ಪ್ರತಿಜ್ಞಾಬದ್ಧರಾಗಿ ಹೋರಾಡುತ್ತಿರುವವರು ನಾವು. ಆದರೆ ಈಗ ನನ್ನ ರಥವು ಕುಸಿದು ಹೋಗಿದೆ. ಇಂತಹ ಸಂದರ್ಭದಲ್ಲಿ ನೀನು ನನ್ನೊಂದಿಗೆ ಹೋರಾಡುವುದು ಸಮಂಜಸವಲ್ಲ. ಶರಹೀನ, ಬಲುಹೀನ, ವಾಹನಹೀನಾದವನನ್ನು ಕೊಲ್ಲುವುದು ಒಬ್ಬ ಕ್ಷತ್ರಿಯನ ಲಕ್ಷಣವಲ್ಲ. ರಥವನ್ನು ಎತ್ತಲು ಸಾರಥಿ ಇಲ್ಲ. ಹಾಗಾಗಿ ಅರೆಗಳಿಗೆ ಸೈರಿಸು.
ನನ್ನ ಹೂತು ಹೋದಂತಹ ರಥವನ್ನು ಎತ್ತಿ ಸರಿಪಡಿಸುವವರೆಗೂ ಕಾಲಾವಕಾಶ ನೀಡು. ಆಮೇಲೆ ನಿನಗೆ ಸರಿ ಸಮಾನವಾದ ಪರಾಕ್ರಮವನ್ನು ನೀಡುತ್ತೇನೆ. ಏನು ಹೇಳುತ್ತೀ? ಕರ್ಣ, ನಿನ್ನ ಮಾತನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಧನ್ಯನಾದೆ. ನಾವಿರುವರು ಪ್ರತಿಜ್ಞಾಬದ್ಧರಾಗಿಯೇ ಈ ರಣಕ್ಷೇತ್ರಕ್ಕೆ ಬಂದವರು. ಹಾಗೆಂದು ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ಪರಾಕ್ರಮಹೀನ ಮಾರ್ಗವನ್ನು ಅನುಸರಿಸುವನು ಈ ಧನಂಜಯನಲ್ಲ. ಹಾಗಾಗಿ ನಿನ್ನ ರಥವನ್ನು ಎತ್ತುವಷ್ಟು ಕಾಲಾವಕಾಶವನ್ನು ನೀಡಿದ್ದೇನೆ. ಆಮೇಲೆ ನೀನು ಹಿದಿರಾಗು. ಕೊಲಲು ಬೇಕೆಂಬುದು ಅರಸುಗಳ ಹಸನಾದ ನೀತಿ. ತೊಡು 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 ಮಹಾಸ್ತ್ರವನೆಂದು ಮುರಬೈರಿ ಗರ್ಜಿಸಿದಾಗ ಎಲೆಮರುಳೇ ಪಾರ್ಥ, ದೇವಾ, ಏನು ಮಾಡುತ್ತಾ ಇದ್ದೀಯ? ನಾನೇನು ಮಾತನಾಡಬೇಕಾದವನಲ್ಲ. ರಥವನ್ನು ನಡೆಸುವುದು ಮಾತ್ರ ನನ್ನ ಕಾಯಕ. ಆದರೆ ನೀನು ಆವಾಗ ನಿನ್ನ ಮನಸ್ಸನ್ನು ಬದಲಾಯಿಸುವುದರಿಂದ ಮಾತನಾಡಲೇಬೇಕಾದ ಅನಿವಾರ್ಯತೆ ನನಗೆ ಒದಗಿ ಬಂದಿದೆ. ಏನಯ್ಯ, ಮಾಡಿದ ಪ್ರತಿಜ್ಞೆಯಿಂದ ಗಾಳಿಗೆ ತಳ್ಳಿಬಿಟ್ಟೆ. ಯಾರ ಕಂಠವನ್ನು ಕತ್ತಲಿನೊಳಗೆ ಕತ್ತರಿಸುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡಿದ್ಯೋ ಅಂತಹ ಕರ್ಣ ಯಾವ ಸ್ಥಿತಿಗೆ ತಲುಪಿದ್ದಾನೆ ಎಂಬುದರ ಅರಿವೇನಾದರೂ ಇದೆಯೇನು ನಿನಗೆ? ಆತ ನಿನ್ನ ಜನ್ಮಶತ್ರು, ಸಾಯಲೇಬೇಕಾದವ. ನೀನು ಕೊಲ್ಲಲೇಬೇಕಾದವನು. ನೋಡು, ಆತನ ರಥದ ಗಾಲಿ ನೆಲದಲ್ಲಿ ಹೂತು ಹೋಗಿದೆ. ಆತ ಮತ್ತೆ ರಥವೇರುವಂತಹ ಸ್ಥಿತಿಯಲ್ಲಿಲ್ಲ. ಇಂತಹ ಅವಕಾಶವನ್ನು ಯಾಕೆ ಕಳೆದುಕೊಳ್ಳಬೇಕು? ನಿನ್ನ ಪ್ರತಿಜ್ಞೆಯನ್ನು ಮತ್ತೆ ಮತ್ತೆ ನೆನಪಿಸುವಂತೆ ಮಾಡುತ್ತಿದೆಯಲ್ಲ. ವಿರೋಧಿಗಳು ಯುದ್ಧದಲ್ಲಿ ಯಾವಾಗ ಅಪಾಯದ ಅಂಚಿಗೆ ಸಿಲುಕಿದ್ದಾರೋ ಆ ಸಂದರ್ಭವನ್ನು ನೋಡಿ ಅವರನ್ನು ಸೋಲಿಸಿ ವಿಜಯವನ್ನು ಗಳಿಸುವುದು ನಿಜವಾದ ಯೋಧನ ಕರ್ತವ್ಯ. ಏನು ಆತನ ಧರ್ಮ ಪ್ರಜ್ಞೆಯನ್ನು ಕೇಳಿದೆಯಲ್ಲ, ಇದೇನು ಭಾಷಣದ ಕಮ್ಮಟಲ್ಲಿ? ಇದು ಯುದ್ಧ ರಂಗ. ಇಲ್ಲಿ ಧರ್ಮ ಜಾಗೃತಿಯ ಪ್ರಶ್ನೆ ಇಲ್ಲ. ಹಾಗಾಗಿ ಕೆಳಗಿರಿಸಿದ ಗಾಂಧೀವವನ್ನು ಮೇಲೆದ್ದು ಎತ್ತು ಬಿಲ್ಲನ್ನು ಹೊಡೆ ಬಾಣವನ್ನು ತೆಗೆವನ ಪ್ರಾಣವನ್ನು. ದೇವಾ, ಇದು ನೀನು ಹೇಳುವಂತಹ ಮಾತಾ? ಹೌದು ದೇವಾ. ತರಣಿ ಕುಮಾರ ಕರಗಿದ ಕರಣ ಮರುಗುದ ಬಳಿಕ ಮರುಗುದ ಬಳಿಕ ಜಪಿತ ಮನಸಿ ಮಾತಿಲಿ ಬಿಟ್ಟಾಡು. ಕರ್ಣ ಯಾರು? ಕರ್ಣನ್ಯಾರಿ ಆ ಆ ಮನಸಿ ಜಪಿತ ನೀನು ಹೌದು ದೇವಾ. ಕರ್ಣನ್ಯಾರಿಗೆ ಎಲ್ಲ ಬದದಲ್ಲಿ ಹಲವು
ಸಲಿಸುತ್ತಲಿರುವುದು ಎಲ್ಲ ಮನದಲ್ಲಿ ಹಲವು ಹಂಬಲಿಸುವುದು ಕರ್ಣನಾರಿ ತನು ಎತ್ತಲಾರೆ ಕೂರ್ಗಣೆ ದೊಡ್ಡಲಾರೆ ಕರ್ಣನ್ಯಾರೆ ಮೇನೆ ನಗಿದು ಪಗಿ ಕಾಣದಾತನ ಮೇಲಿಳುವುದು ಮೇನೆ ನಗಿದು ಪಗಿ ಕಾಣ ಆತನ ಮೇಲಿಳುವುದು ಕರ್ಣನ್ಯಾರೆ ಮನಸ್ಸಿಗೆ ಬಿದರೀನು ಮಾತಿನಿ ಬಿಟ್ಟಾಡು ಕರ್ಣನ್ಯಾರೆ 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 ದೇವಾ ದೇವಾ ಓ ಶ್ರೀಹರಿ ವಾಸುದೇವ, ನಿನ್ನ ಆಜ್ಞೆಯನ್ನು ನಾನು ತಪ್ಪು ಎಂದು ಹೇಳಲಾರೆ. ಸಮರಾಂಗಣದಲ್ಲಿ ಯೋಧ ಧರ್ಮವನ್ನೂ ಮೀರಿ ನಡೆಯುವುದು ಧರ್ಮವಲ್ಲ ಎಂದು ನನಗನ್ನಿಸುತ್ತಾ ಇದೆ. ಇದು ಒಂದು ಭಾವನಾತ್ಮಕವಾದಂತಹ ಸಂಬಂಧ. ಓಹೋ, ಇದನ್ನು ಮನಸ್ಸಿಜ ಪಿತನಾದಂತಹ ನೀನೇ ಅರ್ಥೈಸಿಕೊಳ್ಳಬೇಕು ದೇವಾ, ಅರ್ಥೈಸಿಕೊಳ್ಳಬೇಕು. ಅಷ್ಟಕ್ಕೂ ಕರ್ಣನ್ಯಾರು? ಅವನಿಗೂ ನಮಗೂ ಇರುವ ಕೋಪವಾದರೂ ಏನು? ಕೌರವನಾದರೆ ನಮ್ಮ ಹುಟ್ಟಿನಿಂದಲೇ ಶತ್ರುವಾಗಿ ನಮಗೆ ಕಾಣಿಸಿಕೊಂಡವ. ಆದರೆ ಕರ್ಣನೊಂದಿಗೆ ನಾನು ಶಸ್ತ್ರಾಭ್ಯಾಸವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವನೋರ್ವ ಪ್ರತಿಸ್ಪರ್ಧಿಯಾಗಿಯೇ ನನಗೆ ಕಾಣುತ್ತಿದ್ದ ಹೊರತು ಶತ್ರುವಾಗಿ ಎಂದು ಕಾಣಿಸಿಕೊಂಡವನಲ್ಲ. ಓಹೋ, ಆತ ಆ ನೆಲದಲ್ಲಿ ಕುಳಿತು ಆ ರಥವನ್ನು ಎತ್ತುವ ದೃಶ್ಯವನ್ನು ಕಂಡರೆ ಕೃಷ್ಣ ಕೃಷ್ಣ ಎಂತವರ ಕಲ್ಲು ಹೃದಯವು ಕರಗಿ ಹೋದಿತು. ಆತನ ಬೆನ್ನನ್ನು ನೋಡುವಾಗ ನನಗೆ ಏನನ್ನಿಸುತ್ತಿದೆ ಗೊತ್ತಾ? ಪಡವಿ ಪಾಲಕನಿಂದ ಹೆಚ್ಚು ತೋರುತ್ತಲಿದೆ ಕರ್ಣನ್ಯಾರೆ. ಪಡವಿ ಪಾಲಕನಿಂದ ಹೆಚ್ಚು ತೋರುತ್ತಲಿದೆ ಕರ್ಣನ್ಯಾರೆ. ಎನ್ನ ಒಡ ಹುಟ್ಟಿದವನು ಸಾಮಾನ್ಯೋ ತಿಳಿಯದು. ಹೌದು ದೇವಾ, ಎನ್ನ ಒಡ ಹುಟ್ಟಿದವನು ಸಂಬಂಧವ ತಿಳಿಯದು ಕರ್ಣನ್ಯಾರೆ. ಕರ್ಣನ್ಯಾರು ನೀನೇ ಹೇಳು. ನಡೆಯದೆ ಮಾರ್ಗಣಗಳಾತನ ಮೇಲೆ ಕರ್ಣನ್ಯಾರೆ. ನಡೆಯದಾತನ ಮೇಲೆ ಮಾರ್ಗಣಗಳೊಳಗಿನ ದೇವ ನುಡಿ ನುಡಿ ಮರಿಮಾಜ ಬೇಡ ಯಥಾರ್ಥವನ್ನು ನುಡಿ. ದೇವ ನುಡಿ ನುಡಿ ಮರಿಮಾಜ ಬೇಡ ಯಥಾರ್ಥವ ಕರ್ಣನ್ಯಾರೆ. ಮನಸ್ಸಿದ ಪಿತನೀನು ಮಾತಿನಿ ಬಿಟ್ಟಾಡು ಕರ್ಣನ್ಯಾರೆ. ಆ ಕರ್ಣನ್ಯಾರೆ.
ದೇವಾ. ಪಾರ್ಥ, ಕರ್ಣನ ಬೆನ್ನನ್ನು ನೋಡಿದಾಗ ನಮ್ಮಣ್ಣ ಧರ್ಮಜನ ಹಾಗೆಯೇ ಕಾಣುತ್ತಿದೆ. ಎಷ್ಟೋ ಬಾರಿ ಆತನನ್ನು ಹಿಂದಿನಿಂದ ಕಂಡಾಗ ನಾನು ಗೊಂದಲಕ್ಕೊಳಗಾದದ್ದೂ ಉಂಟು. ತೋರ್ಪಡಿಸಲಾಗದಂತಹ ಪ್ರೀತಿಯೋ ಸ್ನೇಹವೋ ಆತನ ಕಡೆಗೆ ನನ್ನನ್ನು ಸೆಳೆಯುತ್ತಾ ಇರುತ್ತದೆ. ಕೃಷ್ಣ, ನೀನು ಹೀಗಲಾದರೂ ಹೇಳು, ಕರ್ಣನ್ಯಾರು? ನಮ್ಮ ಹೊಡ ಹುಟ್ಟಿದವನೋ, ಸಂಬಂಧಿಕನೋ, ಬಂಧು ಬಾಂಧವನೋ? ಆತನನ್ನು ಕಾಣುವಾಗ ನನಗೆ ಧನುವನ್ನು ಎತ್ತಲು ಮನಸ್ಸಾಗುತ್ತಿಲ್ಲ ಕೃಷ್ಣ, ಮನಸ್ಸಾಗುತ್ತಿಲ್ಲ. ಪಾರ್ಥ, ಏನೆನ್ನಲಿ ಮಂದ ಮದ ನಿನ್ನ ಬಾಂಧವನೇ, ನಿನ್ನ ಬಾಂಧವನೇ, ಮರುಗುವೆಯೇ ಸಾಕು ಇಂದನ ಜನದೊಳಗೆ ಕಂದನ ಬಿಬದಿಯುವ ಕೊಲಲಾಗ ಸಂಬಂಧವೆಂಬುದ ನೋಡಿದು ಬಿಡು ಪ್ರತಾಪನ ಬಳಿಕ ಜನ ಬಿಡುಕೊಂಡು ದಿವ್ಯ ಮಾರ್ಗನವನ. ಪಾರ್ಥ, ಬಂಧು ಬಾಂಧವರನ್ನು ನೋಡಿ ಈ ಹಿಂದೆಯೂ ನೀನು ರಣರಂಗದಿಂದ ವಿಮುಖನಾಗಿದ್ದೀಯ. ಆದರೆ ಇಂದು ನಿನ್ನ ಮುಂದೆ ಇರುವವ ನಿನ್ನ ಯಾವ ಬಂಧುವೂ ಅಲ್ಲ, ಸಂಬಂಧಿಯೂ ಅಲ್ಲ. ಕೌರವ ಪಾಂಡವರ ಹಗೆತನ ಇಷ್ಟರ ಮಟ್ಟಿಗೆ ಬೆಳೆಯಲು ಯಾರು ಕಾರಣ? ಇದೇ ಸೂತ ಪುತ್ರ. ಕೌರವ ಮಾಡಿದಂತ ಎಲ್ಲ ಕುಕೃತ್ಯಗಳಿಗೆ ಪ್ರೇರಕ ಶಕ್ತಿಯಾಗಿದ್ದವ ಇದೇ ಕರ್ಣ. ಪಾರ್ಥ ದೇವಾ, ಆತ ಮಾಡಿದಂತ ಅನ್ಯಾಯಗಳನ್ನೊಮ್ಮೆ ನೆನಪಿಸಿ ನೋಡಂತೆ. ತುಂಬಿದ ಸಭಾ ಒಡ್ಡೋಲಗದಲ್ಲಿ ಅಬಲೆಯಾದಂತಹ ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡುವಾಗ ಕೈ ತಟ್ಟಿ ನಗಲಿಲ್ಲವೇನು ಈ ನೀಚ? ನೋಡು, ಆತ ಹಿರಿಯರಿಗೆ ಗೌರವವನ್ನು ಕೊಡುತ್ತಿರಲಿಲ್ಲ ಎನ್ನುವುದಕ್ಕೆ ನಾನೊಂದು ಉದಾಹರಣೆಯನ್ನು ಕೊಡುತ್ತೇನೆ. ನೀನು ಅದನ್ನು ನೋಡಿದವನೆಯ. ಸುಯೋಧನ ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯವನ್ನು ಕಟ್ಟಿದಾಗ ಆತ ಹೇಳಿದಂತ ಮಾತುಗಳು ಏನೆಂದು ಬಲ್ಲೆಯ? ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ, ಕಣ್ಗೆಟ್ಟ ಮುದುಪಂಗಿ ಪಗೆವರ ನಿಟ್ಟೆಲ್ಲುವ ಮುರಿವೊಡಿ ಎನಗೆ ಪಟ್ಟಂ ಕಟ್ಟ. ಈ ಕರ್ಣ ಸುಯೋಧನನಲ್ಲಿ ಹೇಳುತ್ತಾ ಇದ್ದ, ಎನ್ನೊಡಲು ಎನ್ನೊಡೆಯಂಗೆ ಮೀಸಲು ಎಂಬುದಾಗಿ. ಹೌದು, ತನ್ನ ದೇಹವೇ ತನ್ನ ಒಡೆಯನಿಗಾಗಿ ನಾನು ಮೀಸಲಾಗಿಡುತ್ತೇನೆ ಎಂಬುದಾಗಿ. ನೀನು ಆಲೋಚಿಸಬಹುದು, ಕರ್ಣ ಪರಿಸ್ಥಿತಿಯ ಕೈಗೊಂಬೆ. ಸುಯೋಧನನ ಎದುರಾಗಿ ಏನನ್ನೂ ಮಾಡಲು ಆತನಿಗೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಆತ ತನ್ನ ಕಾರ್ಯಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಒಡೆಯನಲ್ಲಿ ಕೃತಜ್ಞತೆಯನ್ನು ತೋರಿದ ಎನ್ನುವುದಕ್ಕೆ ನಾನೀಗ ಹೇಳಿದಂತ ಸಂಗತಿಯೇ ನಿದರ್ಶನ. ಅಂದು ದುರ್ಯೋಧನನನ್ನು ಆತನಿಗೆ ವಿರೋಧಿಸಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಆದ್ರೆ ತುಂಬಿದ ಸಭೆಯಲ್ಲಿ ಅಬಲೆಯೊಬ್ಬಳ ಮಾನಾಭಾರ ಮಾಡುವುದು ತಪ್ಪು ಎನ್ನುವುದನ್ನು ಸುಯೋಧನನಿಗೆ ಆತನಿಗೆ ಹೇಳಬಹುದಿತ್ತಲ್ಲ. ಅಲ್ಲಿ ಆತನ ಧರ್ಮ ಜಾಗೃತಿ ಮೂಡಲಿಲ್ಲವೇ? ಆ ಬಳಿಕ ನಿನ್ನಲ್ಲಿ ಮೂಡಿದಂತ ಈ ಭಾವನಾತ್ಮಕ ಸಂಬಂಧ ಏನು ಹೇಳಿತು? ನನಗೆ ಅಣ್ಣನ ಹಾಗೆ ಕಾಣ್ತಾನೆ ಎಂಬುದಾಗಿ. ಹೌದು, ಕಣ್ಣರಿಯದಿರ್ದೊಡಮು ಕರುಣರಿಯಿತು ಎನ್ನುವಂತಹ ಮಾತುಂಟು. ಇದು ಏಕಮುಖವಾಗಿ ಬರುವಂತದ್ದಲ್ಲ, ಇಬ್ಬರಲ್ಲಿ ಕೂಡ ತೋರ್ಬೇಕಾದ್ದು. ನಿನಗೆ ಆತ ಅಣ್ಣನ ಹಾಗೆ ಕಾಣಿಸ್ತಾನೆ ಎಂದಾದರೆ ನೀನಾತನಿಗೆ ತಮ್ಮನಾಗಿ ಕಾಣಿಸ್ಬೇಕಲ್ಲ. ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಕರ್ಣ ಹೇಳಿದ್ದಾನ, ಪಾರ್ಥ ನನಗೆ ತಮ್ಮನ ಹಾಗೆ ಕಾಣಿಸ್ತಾನೆ, ನನಗೆ ಧನು ಎತ್ತಲು ಮನಸ್ಸಾಗುತ್ತಿಲ್ಲ ಎಂಬುದಾಗಿ? ಇದು ಕೇವಲ ನಿನ್ನ ಕಲ್ಪಿತ ವಿಚಾರಗಳು ಮಾತ್ರವಲ್ಲವೇ? ಇನ್ನು ನಿನ್ನಲ್ಲಿ ಮೂಡುವಂತಹ ಈ ಕರುಣಾರ್ದ್ರ ಭಾವ ನೋಡು, ದಾನವನ್ನು ನಾವು ಯಾರಿಗಾದ್ರೂ ಕೊಡುವಾಗ ಆ ದಾನಕ್ಕೆ ಆತ ಸತ್ಪಾತ್ರನೇ ಎಂಬುದಾಗಿ ಆಲೋಚಿಸಬೇಕಾಗ್ತದೆ. ಯಾರು ದಾನಕ್ಕೆ ಯೋಗ್ಯರು ಆತನಿಗೆ ಅಂಥವರಿಗೆ ಮಾತ್ರ ದಾನ ಕೊಡುವಂಥದ್ದು. ನಿನ್ನಲ್ಲಿ ಮೂಡಿದಂತ ಈ ಕರುಣಾರ್ದ್ರತೆ, ಆ ಕರುಣೆಗೆ ಆತ ಅರ್ಹನೇ ಎಂಬುದಾಗಿ ನೀನು ಆಲೋಚಿಸಬೇಕು. ಪಾರ್ಥ ದೇವ, ನೆನಪಿಸ್ತೇನೆ ನಿನಗೊಂದು ಸಂಗತಿಯನ್ನ. ಈ ಕರ್ಣ, ಈ ಯೋಧ ನಿನ್ನ ಬದುಕಿನಲ್ಲಿ ಮಾಯದ ಗಾಯವನ್ನು ಉಂಟು ಮಾಡಿದ್ದಾನೆ. ಸಿಂಹದ ಮರಿಯಂತಿರುವ ನಮ್ಮ ಅಭಿಮನ್ಯು ನನ್ನ ತಂಗಿ ಸುಭದ್ರೆಯ ಮಗ, ನನ್ನ ಅಳಿಯ, ನಿನ್ನ ವೀರಪುತ್ರ. ದ್ರೋಣಾಚಾರ್ಯರು ಬಲಿದಂತಹ ಚಕ್ರವ್ಯೂಹವನ್ನು ಭೇದಿಸಿ
ಒಳಹೊಕ್ಕು ವೀರಾವೇಶದಿಂದ ಹೋರಾಡುತ್ತಿದ್ದಂತ ಸಂದರ್ಭ. ಅಭಿಮನ್ಯುವನ್ನು ಸೋಲಿಸುವಂತಹ ಒಂದೇ ಒಬ್ಬ ಯೋಧ ಕೌರವ ಪಾಳ್ಯದಲ್ಲಿದ್ದರೇನು, ಆತನನ್ನು ಗೆಲ್ಲುವಂತ ಸಾಮರ್ಥ್ಯ ಕೌರವರಲ್ಲಿ ಯಾವುದಾದರೂ ನರ ಪಿಂಡಿಗಿತ್ತೇನು? ಅಂತಹ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಹೊಕ್ಕು ವೀರಾವೇಶದಿಂದ ಹೋರಾಡುವಾಗ ಆತನನ್ನು ನ್ಯಾಯವಾದ ದಾರಿಯಲ್ಲಿ, ಧಾರ್ಮಿಕವಾದ ರೀತಿಯಲ್ಲಿ, ಸಾಮ ರೀತಿಯಲ್ಲಿ ಕೊಲ್ಲಲು ಸಾಧ್ಯವಿಲ್ಲವೆಂದರಿತ ಈ ಕರ್ಣ ಕಳ್ಳನಂತೆ ಹಿಂದಿನಿಂದ ಹೋಗಿ ಆತನ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಆತನ ಕೈಗಳಲ್ಲಿದ್ದ ಧನುಸ್ಸನ್ನು ತುಂಡರಿಸಿ ಆ ಬಾಲಕನ ಕರಗಳನ್ನು ಕತ್ತರಿಸಿ ನನ್ನ ತಂಗಿಗೆ ಮಗನಿಲ್ಲ, ನನಗೆ ಅಳಿಯನಿಲ್ಲ, ನಿನಗೆ ವೀರ ಪುತ್ರನಿಲ್ಲವೆಂದು ಮಾಡಿದ ಪಾಪಿ ಈತ. ಪಾರ್ಥ, ಇನ್ನು ಸುಮ್ಮನಿರುವೆಯ? ದೇವಾ, ಕಂಡು ಕಠಾರಿಯೊಳಿದೆ ದೇವಾ, ಕ್ಲಪ್ತ ಸಮಯಕ್ಕೆ ನೀನು ಎಚ್ಚರಿಸಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು. ಇದು ಶರವೊಂದನ್ನು ಸಿಂಜಿಣಿಗೆ ಪೋಣಿಸಿ ಆ ಕರ್ಣನಿಗೆ ಎದುರಾಗಿ ಪ್ರಯೋಗಿಸುತ್ತೇನಂತೆ. ಕರೆದು ನೃಪನಿನಾನೆ ಕುಸಿದುದು ನೃಪನಿನಾನೆ ಕುಸಿದುದು ಕೊಳುಗುಳ ಕಾಲುವಡೆ ಕೈ ಕಾಲುಗಳು ನಡುಗಿತು, ಕೊಳುಗುಳ ಕಾಲುವಡೆ ಕೈ ಕಾಲುಗಳು ನಡುಗಿತು, ಧೈರ್ಯ ಸಿರಿ ತೊಲಗಿ ಹೀನನಾದನು ಕೌರವೇಶ್ವರಗಿ ಏನು ಗತಿಯೋ ಹರ 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 ಹರ. ಕೌರವೇಶ್ವರಗೇನು ಗತಿಯೋ ಹರ ಹರ. ಈ ವಿರೋಧಕ್ಕೆ ಕಾಲಿರೆದನು ಅಳಲಿದನು ಕರ್ಣ. ಹಾಲಿದೋರು ಕರೆದು ನೃಪನಿನಾನೆ ಕುಸಿದು ಶಿವ ಶಿವ, ಕುಸಿದು ಬಿದ್ದಿರುವ ನನ್ನ ರಥವನ್ನು ಎತ್ತಿ ಸರಿಪಡಿಸುವಂತಹ ಸಂದರ್ಭದಲ್ಲಿ ಕೃಷ್ಣನ ಪ್ರಚೋದನೆಯಿಂದ ಪಾರ್ಥ ಬಾಣ ಪ್ರಯೋಗಿಸಿಯೇ ಬಿಟ್ಟನಲ್ಲ. ಇದರಿಂದ ನಷ್ಟವಾದದ್ದು ಯಾರಿಗೆ? ನನ್ನಡೆಯನಾದ ಕೌರವೇಶ್ವರನಿಗೆ. ಆನೆಗಳು ಕುಸಿದು ಬಿದ್ದಿದೆ, ಕೈಕಾಲುಗಳಲ್ಲಿ ಶಕ್ತಿಹೀನವಾಗಿದೆ. ಹರ ಹರ ಮಹಾದೇವ, ಇನ್ನು ಕೌರವೇಶ್ವರನಿಗೆ ಯಾರು ಗತಿ? ಆಪತ್ಕಾಲದಲ್ಲಿ ಒದಗಿ ಬರುವ ಎಂಬ ಜಿಜ್ಞಾಸೆಯಿಂದ ನನ್ನನ್ನು ಸಾಕಿದ, ಸಲಹಿದ. ತನ್ನ ಮಡದಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಿದ್ದ. ಯಾಕೆ ಮುಂದೊದಗುವ ಕುರುಕ್ಷೇತ್ರ ದಾರುಣಿಯಲ್ಲಿ ಪಾರ್ಥನಿಗಿದಿರಾಗಿ ಹೋರಾಡಬಲ್ಲ ಎಂಬುದಾಗಿ. ಆದರೆ ಆ ಕನಸಿಂದು ಹುಸಿಯಾಗಿ ಹೋಯಿತಲ್ಲ. ನನಗೆ ಅಂಗರಾಜ್ಯಾಧಿಪತ್ಯವನ್ನು ನೀಡಿ ಎಳ್ಳಿರಿತು ಕುಂದು ಕೊರತೆಗಳು ಬಾರದ ರೀತಿಯಲ್ಲಿ ಬಹಳ ಕಾಳಜಿ ಇರಿಸಿ ನನ್ನನ್ನು ನೋಡುತ್ತಿದ್ದ. ಯಾರಿಗೂ ಬೇಡವಾದ ಈ ಕರ್ಣ
ಕುರುರಾಯನ ಆಪ್ತ ಸ್ನೇಹಿತನಾದ. ಆದರೆ ಇಂದು ನನ್ನನ್ನು ಕೆಣಕಿದ್ದು ಪಾರ್ಥ ಅಲ್ಲ, ಆ ಕೃಷ್ಣ ಕೃಷ್ಣ. ಕುಲವ ಕೃಷ್ಣರೋ ಯಾರಿದ್ದಾರೆ? ಕೌರವರಿಗೆ ಕುಲವಾ ಕೃಷ್ಣನೋ ಕೆಲ ಸಮಯದ ಹಿಂದೆ ಕೃಷ್ಣ ನನ್ನಲ್ಲಿಗೆ ಬಂದು ನನ್ನ ಕುಲವನ್ನು ಎಚ್ಚರಿಸಿದ. ನೀನು ಸೂರ್ಯವಂಶಜ, ಪಾಂಡವರು ನಿನ್ನ ಸಹೋದರರು ಎಂಬುದಾಗಿ ನಿಜಾಂಶವನ್ನು ಆಡಿದ. ಅದುವರೆಗೂ ನನ್ನ ನರನಾಡಿಗಳಲ್ಲಿ ಪಾಂಡವರ ಪ್ರತಿದ್ವೇಷವನ್ನು ಹೊಂದಿದ್ದ ನನಗೆ ಕೃಷ್ಣನ ಮಾತನ್ನು ಕೇಳಿದಾಗ ವೈರಭಾವವೆಲ್ಲವೂ ಶಿಥಿಲವಾಯಿತು. ಆಮೇಲೆ ತಾಯಿಯಾದ ಕುಂತಿದೇವಿ ನನ್ನ ಬಳಿ ಬಂದು ನನ್ನ ಮಕ್ಕಳನ್ನು ಉಳಿಸಿಕೊಡು ಎಂದಾಗ ನಿನಗೆ ಪಂಚ ಪಾಂಡವರನ್ನು ಉಳಿಸಿಕೊಡುತ್ತೇನೆ. ಪಾಂಡವರಲ್ಲಿ ಅರ್ಜುನನ ಹೊರತಾಗಿ ಬೇರೆ ಯಾರನ್ನೂ ಕೊಲ್ಲಲಾರೆ ಎಂಬ ಮಾತನ್ನು ಆಡಿಬಿಟ್ಟೆ. ಈಗ ಎಲ್ಲವೂ ಜ್ಞಾನೋದಯವಾಯಿತು. ಇದು ಕೃಷ್ಣನ ಲೀಲಾ ನಾಟಕವಲ್ಲದೆ ಮತ್ತಿನ್ನೇನು. ಸಾಯುವ ಮೊದಲು ನಿನ್ನ ದರ್ಶನವಾಗಿಸಬೇಕೆಂಬ ಎಂದು ಕೇಳಿಕೊಂಡಾಗ ತಥಾಸ್ತು ಅಂದಿದ್ದಾನೆ. ಇದುವೇ ಸರಿಯಾದ ಸಮಯ. ಕೃಷ್ಣನನ್ನೇ ಸ್ಮರಿಸುತ್ತೇನಂತೆ. ಕೃಷ್ಣ ಕೃಷ್ಣ ಕೃಷ್ಣ. ಬಂದು ಹರಿಯು ಕಪಟ ವೇಷದಿಂದ ಸೂರ್ಯ ಸುತನ ಕೂಡೆ ಇದ್ದ ತ್ಯಾಗದೊಳಗೆ ನಿನ್ನಲೇ ಕುಂದುಗಾನೆ ಬೆಲುತನ ವೈತಂತೆ ಗಿಳಿಗೆ ಬೇಕೆಯ ಇಂದು ಪೂರೈಸುವುದು ರಾಮೇಯ. ಬಂದು ಹರಿಯು ಕಪಟ ಬೇಜರಿಂದ ಕರ್ಣ ಮಹಾಪ್ರಭುಗಳಿಗೆ ನಮಸ್ಕಾರ. ಯಾರು? ವಿಪ್ರರು? ಹೌದು ಪ್ರಭು. ಎಲ್ಲಾ ಕಡೆಗಳಲ್ಲಿ ದಕ್ಷಿಣೆಗಳನ್ನು ಸ್ವೀಕರಿಸುತ್ತಾ ಬಂದೆ. ಆದರೆ ನಿನ್ನನ್ನು ಹುಡುಕುವಾಗ ಎಲ್ಲಿಯೂ ಕಾಣಲು ಸಿಗಲಿಲ್ಲ. ಹಾಗಾಗಿ ನೇರವಾಗಿ ಈ ಕಡೆಗೆ ಬಂದೆ. ಸ್ವಾಮಿ, ಆ ಸ್ಥಾನದಲ್ಲಿರುವಾಗ ನಿಮ್ಮ ಮನ ತುಂಬುವಷ್ಟು ದ್ರವ್ಯಗಳನ್ನು ನೀಡುತ್ತಿದ್ದೆ. ಆದರೆ ಇದು ರಣಕ್ಷೇತ್ರ. ವರ್ತಮಾನ ಸಮಯದಲ್ಲಿ ನಾನು ಏಕಾಂಗಿ ಆಗಿದ್ದೀನಿ, ಬಲಹೀನನಾಗಿದ್ದೀನಿ. ಇಂತಹ ಸಂದರ್ಭದಲ್ಲಿ ನೀವು ಏನನ್ನು ಕೇಳಿದರೂ ಕೊಡುವ ಪರಿಸ್ಥಿತಿ ಇಲ್ಲ. ನೀವು ನೇರವಾಗಿ ಕುರುರಾಯನ ಬಳಿ ಹೋಗಿ ಅಲ್ಲಿ ನಿಮಗೆ ಬೇಕಾದಂತಹ ದ್ರವ್ಯಗಳನ್ನು ಸ್ವೀಕರಿಸಿ ಮುಂದುವರಿಯಿರಿ ಸ್ವಾಮಿ. ಕೊಡಲು ಮನಸ್ಸಿದ್ದರೆ ಇಲ್ಲೂ ಉಂಟು. ಗಣರನಾಗದಲ್ಲಿ
ಬರಲು ನಿನಗೆ ಸಿಕ್ಕುವುದೇನೋ ಎಲ್ಲೆಡೆ. ಕನಕ ಕುಂಡಲಗಳನ್ನು ವಿನಯದಿಂದ ತೆಗೆದು ಬೇಗ, ಕನಕ ಕುಂಡಲಗಳನ್ನು ವಿನಯದಿಂದ ತೆಗೆದು ಬೇಗ, ಎನಗೆ ಕೊಡುವುದಯ್ಯ ಪ್ರೇಮವಿಯೇ, ಎನಗೆ ಕೊಡುವುದಯ್ಯ ಪ್ರೇಮವಿಯೇ. ಕರ್ಣ, ಸ್ವಾಮಿ, ನಿನಗೆ ಕೊಡುವ ಸಾಮರ್ಥ್ಯವಿದೆ ಎಂದೇ ತಿಳಿದು ನಾನು ಈ ಕಡೆಗೆ ಬಂದವ. ಆದರೆ ನಿನಗೆ ಕೊಡುವ ಮನಸ್ಸು ಬೇಕು. ಮನಸ್ಸೇ ಇಲ್ಲದವರು ಹಲವು ಕಾರಣಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಬಹಿರಂಗವಾದ ಯಾವುದೇ ಒಂದು ವಸ್ತುವು ನಿನ್ನಲ್ಲಿ ಇಲ್ಲವಾದರೂ ನಿನ್ನ ದೇಹದಲ್ಲಿ ಶೋಭಿಸುತ್ತಾ ಇದೆ. ಕರ್ಣಕುಂಡಲ, ಅದನ್ನೇ ನೀಡು. ವಿಪ್ರನಲ್ಲೀತ ವಿಪ್ರನಲ್ಲೀತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು, ಸಾಕ್ಷಾತ್ ಸುಪ್ರಸನ್ನ ವಿಪ್ರನಲ್ಲೀತ ಸಾಕ್ಷಾತ್ ಸುಪ್ರಸನ್ನನೆಂದು ತಿಳಿದು, ಚಿತ್ತದಿಂದ ಕುಂಡಲಗಳ ಸುಪ್ರತಾಪನು ಕೊಡಲು ದಾರಿಯ ಪ್ರಭಾಗಿರದು, ತಾನ ಪ್ರಯೋಜಕ ಬಪ್ಪುದಿಂದನು ವಿಪ್ರನಲ್ಲೀತ. ಬಹುದಾದ ಅವರು ಲೋಕದಲ್ಲಿ ಮೂವರು. ಒಂದು ನನ್ನ ಜನ್ಮದಾತನಾದ ಸೂರ್ಯನಿಗೆ, ಮತ್ತೊಂದು ನನ್ನ ತಾಯಿಯಾದ ಕುಂತಿಗೆ ದೇವಿಗೆ, ಮೂರನೆಯದ್ದು ಆ ಕೃಷ್ಣನಿಗೆ. ಹಾಗಾದರೆ ವಿಪ್ರನಲ್ಲೀತ ಸಾಕ್ಷಾತ್ ಸುಪ್ರಸನ್ನ ಎಂಬುದರಲ್ಲಿ ಸಂಶಯವಿಲ್ಲ. ಕರುಣಾ ಸಾಗರ ನೀನು, ನಿನ್ನ ಈ ಭಕ್ತನ ಮೊರೆಯನ್ನು ಆಲಿಸಿ ನನಗೆ ದರ್ಶನ ನೀಡುವುದಕ್ಕಾಗಿ ಬಂದೆಯಾ ತಂದೆ. ಕ್ಷತ್ರಿಯನಾಗಿ ಸಾಧಿಸಬೇಕೆಂದು ಹಲವಾರು ಕನಸುಗಳನ್ನು ಕಂಡಿದ್ದೆ. ಆದರೆ ಅದು ಇಂದು ಈಡೇರದಿದ್ದರೂ ನಿನ್ನ ಭಕ್ತನಾಗಿ ನಿನ್ನ ದರ್ಶನವನ್ನು ನೋಡುವ ಭಾಗ್ಯ ದೊರೆಯಿತಲ್ಲ. ಭಗವಂತ ಧನ್ಯನಾದಿ. ಇದು ನೀನು ಕೇಳಿದಂತೆ ನನ್ನ ಕೈಯಲ್ಲಿರುವ ಖಡ್ಗದಿಂದ ಕಿವಿಯನ್ನು ಕತ್ತರಿಸಿ ಕುಂಡಲಗಳನ್ನು ನಿಮಗಿಯುತ್ತಿದ್ದೇನೆ ಸ್ವಾಮಿ. ಹೀಗೆ ಕೊಟ್ಟರೆ ನಾನು ಸ್ವೀಕರಿಸಲಾರೆ. ದಾರೆ ಎರೆದು ಕೊಡಬೇಕು. ಈ ರಣಧಾರಣಿಯಲ್ಲಿ ಎಲ್ಲಿಂದ ನೀರನ್ನು ತರಲಿ? ಹರಿಯುತ್ತಿರುವ ರಕ್ತವೂ ಸಹ ಹೆಪ್ಪುಗಟ್ಟಿದೆ. ನೀನು ನೀರನ್ನು ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ. ನಿನ್ನ ಹೆದೆಯೊಳಗೆ ಅಮೃತ ಕಲಶವಿದೆ, ಅದರಿಂದಲೇ ದಾರೆ ಎರೆದು ಕೊಡು. ಅರ್ಥವಾಯಿತು, ಅರ್ಥವಾಯಿತು. ಎಲ್ಲರಿಂದ ದೂಷಿಸಲ್ಪಟ್ಟ ಈ ಕರ್ಣನ ಹೃದಯದಲ್ಲಿ ಅಮೃತ ಕಲಶವನ್ನು ಗುರುತಿಸಿ ಬಿಟ್ಟೆಯ. ಇದು ನೀವು ಕೇಳಿದಂತೆ ನನ್ನ ಎದೆಯನ್ನು ಕೆದರಿ ಒಳಗಿದ್ದಂತಹ ಅಮೃತದಿಂದ ಧಾರೆ ಎರೆದುಕೊಳ್ಳುತ್ತಿದ್ದೇನೆ. ಸ್ವೀಕರಿಸಿ ಸ್ವಾಮಿ, ಆಶೀರ್ವದಿಸಿ. ಕರ್ಣ, ನಿನ್ನ ದಾನವನ್ನು ಸ್ವೀಕರಿಸಿದ್ದೇನೆ. ನಾನು ಯಾರೆಂಬುದನ್ನು ಅರ್ಜುನನ ರಥದಲ್ಲಿ ವೀಕ್ಷಿಸೋ. ಕಂಡೆ ಕಂಡೆ ಕಂಡನು ಕರ್ಣನು ಕರ್ಣನು ವಿಶ್ವರೂಪವನ್ನು ಕಂಡನು ವಿಶ್ವರೂಪವ ಕಂಡನು ಕಂಡನು
ಕಂಡನು ವಿಶ್ವರೂಪವ ಕರ್ಣನು ಕಂಡನು 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 ಸಕಲ ಬ್ರಹ್ಮಾಂಡ ನೊಡೆಯನನು ಉತ್ತರದ ನುಡಿಗೆ ಪುಂಡರೀಕಾಕ್ಷನ ಕಂಡನು ಸಕಲ ಬ್ರಹ್ಮಾಂಡ ನೊಡೆಯನನು ಉತ್ತರದ ನುಡಿಗೆ ಪುಂಡರೀಕಾಕ್ಷನ ಕಂಡನು ಹರಿಕೋಟಿ ಲಾವಣ್ಯದಿಂದ ಮೊಗಪುರಿದೆ ಕೋಮಲ ಕಾಯದಿಂದ ಹರಿಕೋಟಿ ಲಾವಣ್ಯದಿಂದ ಮೊಗಪುರಿದೆ ಕೋಮಲ ಕಾಯದಿಂದ ರತ್ನ ಬೆರಸಿದ ಹಾರಗಳಿಂದ ಪೀತಾಂಬರವು ಶೋಭಿಸದ ಶಿರ ಕಿರಿದ ಜ್ವಲಿಪದಿ ಮುದಿಗಂಧ ಸುಂದರ ಕೋಟಿ ಮದನನ ನಿರದೆಗೆ ಗಿದುತ್ತಿದೆ ಸುಂದರ ಕೋಟಿ ಮಧುರನ ನಿರದೆಗಿಸುತ್ತಿದೆ ಕಂಡನು ವಿಶ್ವರೂಪವ ಕಂಡನು ಕಂಡನು ವಿಶ್ವರೂಪವ ಕಂಡನು 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 ವಿಶ್ವರೂಪವ ಕಂಡನು ಕಂಡನು ಹಾ, ಕಂಡೆ ಕಂಡೆ ನಿನ್ನ ವಿಶ್ವರೂಪವನ್ನು ಈ ಬರಿಗಣ್ಣಿನಿಂದ ಕಾಣುತ್ತಾ ಇದ್ದೀನಿ. ಭಗವಂತ ಭಕ್ತಿಗೆ ಒಲಿಯುತ್ತಾನೆ ಎಂಬ ಮಾತನ್ನು ನನ್ನ ಜೀವನದಲ್ಲಿ ನಿಜವಾಗಿಸಿಬಿಟ್ಟೆ. ತಾನು ಶಾಶ್ವತವಲ್ಲ, ಆತ್ಮ ಮಾತ್ರ ಶಾಶ್ವತ ಎಂಬುದನ್ನು ತೋರಿಸಿದೆ. ಯಾರು ಸತ್ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಉತ್ತಮವಾದ ಫಲ, ಯಾರು ದುಷ್ಕೃತ್ಯಗಳನ್ನು ಮಾಡುತ್ತಾರೋ ಅವರಿಗೆ ಕೆಟ್ಟ ಫಲ ದೊರೆಯುತ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟೆ. ಈ ಕೇವಲ ದೇಹದ ಮೇಲೆ ಅಹಮನ್ನು ಇರಿಸಿ ತನ್ನ ಮೂಲ ಸ್ವರೂಪವನ್ನು ಮರೆಮಾಚಿ ಕರ್ಮ ಕ್ಷೇತ್ರದಲ್ಲಿ ಯಾರು ಪಾತ್ರ ಮಾಡುತ್ತಾರೋ ಅಂಥವರಿಗೆ ನೀನೇ ಬಂದು ಪರಮಾತ್ಮನೊಂದಿಗಿನ ಸಂಬಂಧ ಏನು ಎಂಬುದನ್ನು ತೋರಿಸಿಕೊಟ್ಟೆ. ಭಗವಂತ, ಧನ್ಯನಾದೆ ಧನ್ಯನಾದೆ. ಇದು ಈ ಪಂಚಭೂತಗಳಿಂದ ಕೂಡಿದ ಶರೀರ, ಈ ಪಂಚಭೂತಗಳಿಂದ ಕೂಡಿದ ಇದು ನಿನಗಿದಿರಾಗಿ ಶರವೊಂದನ್ನು ಪ್ರಯೋಗಿಸುತ್ತೇನೆ ನೋಡು. ಕರ್ಣ, ನಿನ್ನ ಅಸ್ತ್ರಕ್ಕೆ ಪ್ರತಿಯಾಗಿ ಈ ಹಿಂದೆ ಪರಶಿವನು ನನ್ನನ್ನು ಮೆಚ್ಚಿ ಪಾಶುಪತಾಸ್ತ್ರವನ್ನು ನೀಡಿದಂತಹ ಸಂದರ್ಭದಲ್ಲಿ ಗಿರಿಜೆಯು ನನಗೆ ಬಳುವಳಿಯಾಗಿ ಅಂಜನಾ ಅಸ್ತ್ರವನ್ನು ನೀಡಿದ್ದಾಳೆ. ಅದನ್ನೇ ನಿನಗಿದಿರಾಗಿ ಈಗ ಪ್ರಯೋಗಿಸುತ್ತೇನೆ. ಅಚ್ಯುತ, ಕೇಶವ, ಮಾಧವ. ಪಾರ್ಥ, ಇಂದಿಗೆ ನಿನ್ನ ಪ್ರತಿಜ್ಞೆ ಮುಗಿಯಿತು. ಹಾಗೆಂದು ಯುದ್ಧ ಕೊನೆಗೊಂಡಿಲ್ಲ. ಭಕ್ತನಾದಂತ ಕರ್ಣನಿಗೆ ಮುಕ್ತಿಯನ್ನು ಕರುಣಿಸಿದ್ದೇನೆ. ಇವತ್ತಿನ ಯುದ್ಧವನ್ನು ನಿಲ್ಲಿಸೋಣ, ನಾಳೆಯ ಯುದ್ಧಕ್ಕೆ ಸನ್ನದ್ಧರಾಗೋಣ. ದೇವಾ, ನಿನ್ನ ಇಚ್ಛೆಯಂತೆ ಆಗಲಿ.
ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡಿ ಇವರಿಂದ ಏನು ಪೊನ್ನೆತ್ತೋಡಲ್ಲ ಮಹಿಳಾ ಯಕ್ಷಕೂಟ ಪೊನ್ನೆತ್ತೋಡು ಇವರಿಂದ ಕರ್ಣಾವಸಾನ ಯಕ್ಷಗಾನ ತಾಳಮದ್ದಳೆಯನ್ನು ಇಲ್ಲಿವರೆಗೆ ಕೇಳಿದಿರಿ. ಬಂಧುಗಳೇ, ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರವಾದಂತಹ ಕಂಠದಿಂದ ಭಾಗವತಿಕೆಯನ್ನು ಮಾಡಿ ನಮ್ಮೆಲ್ಲರನ್ನು ರಂಜಿಸಿದಂತಹ ಭಾಗವತರು ಬಹುಶಃ ಇವರ ಯಾವತ್ತಿನ ಭಾಗವತರಲ್ಲ ಅಂತ ಕಾಣ್ತದೆ. ಆದರೂ ಅತಿಥಿ ಭಾಗವತರಾಗಿ ಬಂದು ಯಾವ ಕೊರತೆಯೂ ಕಾಣದಂತೆ ತುಂಬ ಸುಂದರವಾಗಿ ಹಾಡಿದ್ದಾರೆ ಶ್ರೀಯುತ ವಾಸುದೇವ ಕಲ್ಲುರಾಯ ಅವರು. ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಂಡದ ಸದಸ್ಯರು ಬನ್ನಿ. ಅಲ್ಲಲ್ಲ, ಪುಸ್ತಕ ಕೊಡಿ. ಚೆಂಡೆ ಹಾಗೂ ಮದ್ದಳೆ ವಾದನಗಳಲ್ಲಿ ನಮ್ಮೊಡನೆ ಸಹಕರಿಸಿದವರು ಒಂದು ವಿಶೇಷ ಏನು ಅಂತ ಕೇಳಿದರೆ, ಈ ಇಬ್ಬರ ತಂದೆಯಂದಿರು ಯಕ್ಷಗಾನದಲ್ಲಿ ದಂತಕಥೆಗಳಾಗಿರುವವರು. ಯಕ್ಷಗಾನ ಅಂತ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅವರಿಬ್ಬರ ಹೆಸರು ಸ್ಥಾಯಿಯಾಗಿರ್ತದೆ. ಚೆಂಡೆ ವಾದನದಲ್ಲಿ ಸಹಕರಿಸಿದಂತಹ ಶ್ರೀಯುತ ಶಂಕರ ಕಾಮತ್ ಚೇವಾರು, ಇವರ ತಂದೆ ರಾಮಕೃಷ್ಣ ಕಾಮತ್. ಮದ್ದಳೆ ವಾದನದಲ್ಲಿ ಸಹಕರಿಸಿದಂತಹ ರಾಜಾರಾಮ ಬಲ್ಲಾಳರು, ಇವರ ತಂದೆ ಚಿಪ್ಪವರು ಕೃಷ್ಣಯ್ಯ ಬಲ್ಲಾಳರಂತೂ ನಾವು ಶಂಕರ ಕಾಮತ್ರ ತಂದೆಯನ್ನು ನಾವು ನೋಡಲಿಲ್ಲ, ಆದರೆ ಚಿಪ್ಪವರು ಕೃಷ್ಣಯ್ಯ ಬಲ್ಲಾಳರನ್ನು ನೋಡಿದ್ದೇನೆ ಮತ್ತು ಅವರು ಭಾಗವಹಿಸಿದಂತಹ ಹಿಮ್ಮೇಳದಲ್ಲಿ ನಾನು ಅರ್ಥವನ್ನು ಹೇಳಿದವನೇ. ಅಂತಹ ಅದ್ಭುತವಾದಂತಹ ಕಲಾವಿದರ ಮುಂದಿನ ಪೀಳಿಗೆಯಾಗಿ ನಮ್ಮೊಡನೆ ಇಬ್ಬರು ಇದ್ದಾರೆ. ಹಾಗೆ ರಾಜಾರಾಮ ಬಲ್ಲಾಳರಿಗೆ ಪುಸ್ತಕ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೊತೆಗೆ ಶ್ರೀಯುತ ಚೇವಾರು ಶಂಕರ ಕಾಮತ್ ಅವರಿಗೂ ಪುಸ್ತಕ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಈ ದಿನ ನಮ್ಮ ಜೊತೆಗೆ ಅರ್ಥಧಾರಿಗಳಾಗಿ ಕಾಣಿಸಿಕೊಂಡವರು ಕರ್ಣನ ಪಾತ್ರದಲ್ಲಿ ಶ್ರೀಮತಿ ಅರುಣಾವತಿ ಪೊನ್ನೆತ್ತೋಡು, ಅರ್ಜುನನ ಪಾತ್ರದಲ್ಲಿ ಶ್ರೀಮತಿ ಮೋಹಿನಿ ಕೊಪ್ಪಳ, ಕೃಷ್ಣನ ಪಾತ್ರದಲ್ಲಿ ಶ್ರೀಮತಿ ಸುನೀತಾ ಟೀಚರ್ ಶೆರಿಯ, ಶಲ್ಯನ ಪಾತ್ರದಲ್ಲಿ ಶ್ರೀಮತಿ ರೇವತಿ ಟೀಚರ್ ಕುಚ್ಚಿಕ್ಕಾಡು, ಹಾಗೆ ಅಶ್ವಸೇನನಾಗಿ ಶ್ರೀಮತಿ ಯಶೋಧ ಕುಬಣೂರು. ನಮ್ಮ ಈ ಸಪ್ತಾಹಕ್ಕೆ ಬಂದು ಈ ರೀತಿಯಾದಂತಹ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಂತಹ ತಂಡದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಸ್ವಲ್ಪ ನಿನ್ನೆ KSRTC ಬಸ್ ಆದರೂ ಇತ್ತು, ಇವತ್ತು ಅದೂ ಇಲ್ಲ. ಆದರೂ ಕೆಲವರಾದರೂ ಬಂದು ಕೊನೆಯವರೆಗೂ ಕೂತು ಈ ಯಕ್ಷಗಾನ ತಾಳಮದ್ದಳೆಯನ್ನು ಆಸ್ವಾದಿಸಿದ್ದೀರಿ. ಕಲಾಪ್ರೀತಿ ಉಳ್ಳಂತಹ ನಿಮಗೂ ನಮ್ಮ ಪರವಾಗಿಯೂ ಹಾಗೂ ತಂಡದ ಪರವಾಗಿಯೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇದು ಯಕ್ಷಸಿಂಚನದಲ್ಲಿ ನೇರ ಪ್ರಸಾರ ಆಗ್ತಾ ಇದೆ, ಹೌದಲ್ಲ? ಯಕ್ಷಗಾನ ಸಿಂಚನದಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಆ ಪ್ರಸಾರಕ್ಕೆ ಕಾರಣಕರ್ತರಾದಂತಹ ಪ್ರಸನ್ನ BS ಅವರಿಗೂ ಧನ್ಯವಾದಗಳು. ಎಂದಿನಂತೆ ಉತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ ಭಗವತಿ ಸೌಂಡ್ಸ್ ಸಂತೋಷ ಅಣ್ಣ, ನಿಮಗೂ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಯಕ್ಷಮೌಕ್ತಿಕ ತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾಳೆಯ ದಿನ ನೀವು ಕೊಡ್ಲೇಬೇಕು. ಎಂತ ಹೆಸರು? ನಾಳೆಯ ದಿನ 29 ತಾರೀಕು ದುರ್ಗಾಂಬ ಯಕ್ಷಗಾನ ಮಹಿಳಾ ಮಂಡಳಿ ಸುರತ್ಕಲ್ ಇವರಿಂದ ರುಕ್ಮಿಣಿ ಸ್ವಯಂವರ ಅನ್ನುವಂತಹ ತಾಳಮದ್ದಳೆ ಜರುಗುವುದಕ್ಕಿದೆ.
ಎಂದಿನಂತೆ ಸಂಜೆ 4:15 5 ಗಂಟೆಯವರೆಗೆ ಸಭಾ ಕಾರ್ಯಕ್ರಮ ಮತ್ತು ಆಮೇಲೆ ತಾಳಮದ್ದಳೆಯ ಕಾರ್ಯಕ್ರಮ ಜರುಗುತ್ತದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬನ್ನಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೆ ಕರ್ಣಾವಸಾನ ಎಂಬ ಕಥಾನಕವನ್ನು ಕೇಳಿದಿರಿ. ಆಲಿಸಿದಂಥ ನಿಮಗೂ ಆಡಿದಂಥ ನಮಗೂ ಅವಕಾಶವನ್ನು ಮಾಡಿಕೊಟ್ಟಂತಹ ಯಕ್ಷಮೌತಿಕ ಮಹಿಳಾ ಕೂಟ ಮಂಗಲ್ಪಾಡಿ, ಇದರ ನಿರ್ದೇಶಕರಿಗೂ ಸದಸ್ಯರಿಗೂ ಶ್ರೀದೇವರು ಆಯುರಾರೋಗ್ಯ ಸಂಪತ್ತು ಸೌಭಾಗ್ಯಗಳನ್ನು ನೀಡಿ ಕಾಪಾಡಲಿ ಎಂಬುದಾಗಿ ಹಾರೈಸ್ತಾ ಈ ಕಥೆಗೆ ಮಂಗಳವನ್ನು ಹಾಡಲು ಭಾಗವತರ ಅನುಮತಿಯನ್ನ ಕೇಳ್ತಾ ಇದ್ದೆ. ವಸುದೇವ ಕಂಸ ಚಾಣೂರಮರ್ದನೋ ದೇವಕೀ ಪರಮಾನಂದ ಕೃಷ್ಣ ವಂದೇ ಜಗದ್ಗುರು ಕೃಷ್ಣ ವಂದೇ ಜಗದ್ಗುರು ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆಮಗ ಕ್ಷತ್ರಿಯರಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಅಮೆಯರ ರಸ ಗೋಪಾಲ ಕೃಷ್ಣನಿಗೆ ಮಂಗಲ 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 ಹರುಷರಿ ಭಕ್ತರ ಪೊರೆವಗೆ ಉರಗ ಭೂಷಣ ಗಜವದನ ಚರಣ ಕಮಲಕಾರತಿಯಲ್ಲಿರೆ ಆರತಿ ಬೆಳಗಿರೆ ಗಜ ಮೊದಲವಗೆ ಗಣಪಗೆ